की बोलो, भारत माता की बोलो, भारत माता की वंदे वंदे वंदे। भारतीय जनता पार्टी की, भारतीय जनता पार्टी की, ಭಾರತೀಯ ಜನತಾ ಪಾರ್ಟಿ ಕಿ। ಹಳದಂಗಡಿ ಪರಿಸರದ ಎಲ್ಲ ಮತದಾರ ಬಂಧುಗಳನ್ನು ಒಂದೆಡೆ ಕೂಡಿಸಿ ನಡೆಯುತ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಚಾರ ಸಭೆ, ಈ ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ಸಜ್ಜನ ರಾಜಕಾರಣಿಗಳು, ತಾಲೂಕಿನ ಅಭಿವೃದ್ಧಿಯ ಕಾರಣೀಭೂತರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಭಾಕರ ಬಂಗೇರವರೇ, ಈ ಕ್ಷೇತ್ರದ ಈ ಚುನಾವಣೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತಂತಹ ಪ್ರಭಾರಿಗಳು, ಹಿರಿಯ ಧಾರ್ಮಿಕ ಮುಖಂಡರು, ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ಚಿರಪರಿಚಿತರಾಗಿರುವಂತಹ ಪ್ರಖರ ವಾಗ್ಮಿಗಳಾದಂತಹ ಮಾನ್ಯ ಕುಂಟಾರ್ ರವೀಶ್ ತಂತ್ರಿಯವರೇ, ತಾಲೂಕಿನೆಲ್ಲೆಡೆ ಹೊಸತೊಂದು ಗಾಳಿ ಬೀಸುವುದಕ್ಕೆ ಕಾರಣೀಭೂತರಾಗಿ ಈ ದಿನ ತಾಲೂಕಿನ ಜನತೆಯ ಹಿರಿಯರು ಕಿರಿಯರೆನ್ನದೆ ಜನತೆಯ ಮನ ಗೆದ್ದು, ಜೊತೆಗೆ ಅತ್ಯಂತ ಕಿರಿಯ ಪ್ರಾಯದಲ್ಲಿ ಪಕ್ಷವನ್ನು ಸಂಘಟಿಸುವ ಮೂಲಕ ತಾಲೂಕಿನ ಜನಪ್ರತಿನಿಧಿಯಾಗಲು ತಯಾರಾಗಿ ಸಿದ್ಧವಾಗಿ ನಿಂತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯು, ತಾಲೂಕಿನ ಜನತೆಯ ಕಣ್ಮಣಿಯೂ ಆಗಿರುವಂತಹ ಶ್ರೀ ಹರೀಶ್ ಪೂಂಜಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಬಂಗಾರಡ್ಕ ವಿಶ್ವೇಶ್ವರ ಭಟ್ರವರೇ, ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಸಂಪತ್ ಸುವರ್ಣರವರೇ, ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಸದಾಶಿವರವರೇ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಜನಾರ್ದನ್ ರವರೇ, ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂತಹ ಸುಧೀರ್ ಸುವರ್ಣರವರೇ, ವೇದಿಕೆಯಲ್ಲಿರುವ ಎಲ್ಲ ಬಂಧುಗಳೇ, ನಮ್ಮೆಲ್ಲರ ನಿರೀಕ್ಷೆಯ ಕೇಂದ್ರ ಜವಳಿ ಖಾತೆ ಸಚಿವೆ, ಜನಪ್ರಿಯ ನಾಯಕಿ, ಅಪ್ರತಿಮ ವಾಗ್ಮಿ ಸ್ಮೃತಿ ಇರಾನಿ ಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ। ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ। ಈಗಾಗಲೇ ವೇದಿಕೆಗೆ ಆಗಮಿಸಿರುವಂತಹ ಪಕ್ಷದ ಹಿರಿಯ ನಾಯಕಿ, ಕೇಂದ್ರ ಜವಳಿ ಖಾತೆ ಸಚಿವೆ, ರಾಜ್ಯಸಭೆ ಲೋಕಸಭೆಗಳಲ್ಲಿ ತನ್ನ ಅಪೂರ್ವ ವಾಕ್ಪಟುತ್ವದ ಮೂಲಕ ಜನರನ್ನು ತನ್ನ ಕಡೆಗೆ ಸೆಳೆಯುತ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕಿಯೂ ಆಗಿರುವಂತಹ ಮಾನನೀಯ ಸ್ಮೃತಿ ಇರಾನಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಬಂಧುಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಸಂಜೆಯ ಹೊತ್ತಿಗೆ ಈ ಭಾಗದಲ್ಲಿ ಸೇರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭಿಮಾನಿ ಬಂಧುಗಳೇ, ಬೆಳ್ತಂಗಡಿ ತಾಲೂಕಿನ ಮತದಾರ ಬಂಧುಗಳೇ, 2018ನೇ ಇಸವಿಯ ವಿಧಾನಸಭಾ ಚುನಾವಣೆ ನಮ್ಮ ಮುಂದೆ ನಿಂತಿದೆ। ಕಳೆದ ಕೆಲವು ದಶಕಗಳಿಂದ ಕೆಲವೇ ವ್ಯಕ್ತಿಗಳ ಕೈಯಲ್ಲಿದ್ದಂತಹ ತಾಲೂಕಿನ ಶಾಸಕತ್ವದ ಹೊಣೆಯನ್ನು ಯಾರಿಗೆ ಬದಲಾಯಿಸಬೇಕು ಅಂತ ಹೇಳುವಂತಹ ತೀರ್ಮಾನವನ್ನು ಈ ಸಲ ಈ ಕ್ಷೇತ್ರದ ಮತದಾರ ಬಂಧುಗಳು ಮಾಡಲಿಕ್ಕಿದ್ದಾರೆ। 70 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಸುಮಾರು 60 ವರ್ಷಗಳ ಕಾಲ ದೇಶವನ್ನು ಆಳಿದಂತಹ ಕಾಂಗ್ರೆಸ್ಸಿನ ದುರಾಡಳಿತದಿಂದಾಗಿ ಇಂದಿಗೂ ಈ ದೇಶದ ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಅಭಿವೃದ್ಧಿ ಇಲ್ಲ, ರಸ್ತೆಗಳ ಸಂಪರ್ಕ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಕಳೆದ 4 ವರ್ಷಗಳಿಂದ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹೊತ್ತು ಇಡೀ ಜಗತ್ತಿನಲ್ಲಿಯೇ ಭಿಕ್ಷುಕರ ದೇಶ, ಹಾವಾಡಿಗರ ದೇಶ ಎಂಬುದಾಗಿ ಕರೆಸಿಕೊಳ್ತಾ ಇದ್ದಂತಹ ಈ ಹಿಂದೂಸ್ತಾನವನ್ನು ಮತ್ತೊಮ್ಮೆ ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ, ಈ ಜಗತ್ತಿನ ನಾಯಕತ್ವವನ್ನು ವಹಿಸಲಿಕ್ಕೆ ಯಾರು ಹೇಳುವಂತಹ ಮಾತು ಬಂದಾಗ ಈ ಜಗತ್ತಿನ ಮುಂದಿನ ನಾಯಕತ್ವವನ್ನು ವಹಿಸುವಂತಹ ದೇಶ ಈ ಹಿಂದೂಸ್ತಾನ ಎಂಬುದನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವ ಮೂಲಕ ಜಗತ್ತನ್ನೇ ತನ್ನ ಕಡೆಗೆ ತಿರುಗುವಂತೆ, ಭಾರತದ ಕಡೆಗೆ ತಿರುಗುವಂತೆ ಮಾಡಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿ ಇಂದು ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಹೊಸ್ತಿಲಿನಲ್ಲಿ ತಮ್ಮೆದುರು ಬಂದು ನಿಂತಿದೆ ಬಂಧುಗಳೇ। ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ ಬೇಸತ್ತಂತಹ ಜನ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಸಮಾಜವನ್ನು ಜಾತಿಗಳ ಹೆಸರಿನಲ್ಲಿ
ಧರ್ಮದ ಹೆಸರಿನಲ್ಲಿ ವಿಂಗಡಿಸ್ತಾ, ಅದರ ಜೊತೆಗೆ ಈ ರಾಜ್ಯದ ಜನಸಂಖ್ಯೆಯಲ್ಲಿ 85% ಇರುವ ಹಿಂದೂಗಳನ್ನು ಮತ್ತೊಮ್ಮೆ ಧರ್ಮದ ಹೆಸರಿನಲ್ಲಿ ವಿಭಜಿಸುವಂತಹ ಕೆಲಸವನ್ನು ಮಾಡ್ತಾ, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಂಡು ಅದಕ್ಕೆ ತನ್ನದೇ ಹೆಸರನ್ನು ಒತ್ತಿ ಆ ಮೂಲಕ ತನ್ನ ಸಾಧನೆ ಅಂತ ಹೇಳುವುದನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡಿದಂತಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ 5 ವರ್ಷಗಳಲ್ಲಿ ಈ ರಾಜ್ಯದ ಅಭಿವೃದ್ಧಿಯನ್ನು 15 ವರ್ಷಗಳ ಹಿಂದೆಗೆ ಕೊಂಡು ಹೋಗಿ ನಿಲ್ಲಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಒಂದು ತೀರ್ಮಾನ ಮಾಡಿದ್ದಾರೆ. ಈ ಸಾರಿ ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಎಂಬ ಘೋಷಣೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆ ಮಾಡ್ತಾ ಇದೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಬೇರೆ ಯಾವ ಪಕ್ಷದಲ್ಲಿಯೂ ಇಂತಹ ಒಂದು ಬದಲಾವಣೆ ಸಾಧ್ಯ ಇಲ್ಲ. ಜನತೆ ಮತ್ತು ಮತದಾರ ಬಂಧುಗಳು ನೋಡಿದ್ದಾರೆ. ಈ ಮಧ್ಯೆ ಕರ್ನಾಟಕದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರಬೇಕು ಅಂತ ಹೇಳುವಂತಹ ಯೋಜನೆಯೊಂದಿಗೆ ಯಾವುದೋ ಕುಟುಂಬಗಳ ಕೈಯಲ್ಲಿರುವಂತಹ ಅಧಿಕಾರವನ್ನು, ನೆಹರು ಕುಟುಂಬ ಅಥವಾ ಕರ್ನಾಟಕಕ್ಕೆ ಬಂದರೆ ದೇವೇಗೌಡರ ಕುಟುಂಬ, ಇಂತಹ ಕುಟುಂಬಗಳ ಕೈಯಲ್ಲಿರುವಂತಹ ಅಧಿಕಾರವನ್ನು ಸಾಮಾನ್ಯ ಜನತೆಯ ಕೈಗೆ ಬದಲಾವಣೆ ಮಾಡಬೇಕು ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದಂತಹ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಲೂಕಿನಲ್ಲಿಯೂ ಅಂತಹದೇ ಒಂದು ಪ್ರಯತ್ನ ಮತ್ತು ಆ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದೆ. ಇವತ್ತು ಕಳೆದ 5 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿದ್ದಂತಹ ಶಾಸಕರು 5 ಅವಧಿಗೆ ಶಾಸಕನಾಗಿದ್ದೇನೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಶಾಸಕರು ಅವರ ಮುಂದೆ ಇವತ್ತು ನಮ್ಮ ಅಭ್ಯರ್ಥಿಯಾಗಿ, ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತಹ ಯುವಕ ಈ ತಾಲೂಕಿನ ಉದ್ದಗಲಕ್ಕೂ ಕಳೆದ 5 ವರ್ಷಗಳಲ್ಲಿ ತಿರುಗಾಡ್ತಾ ಈ ತಾಲೂಕಿನ ಮೂಲೆಗಳಲ್ಲಿದ್ದಂತಹ ಸಮಸ್ಯೆಗಳನ್ನು ಅರಿತುಕೊಂಡು ಅಧಿಕಾರ ಇಲ್ಲದಿದ್ರೂ ತಾಲೂಕಿನ ಎಂಡೋಸಲ್ಫಾನ್ ಪೀಡಿತರ ಪರವಾಗಿ ಹೋರಾಟ ಮಾಡ್ತಾ, ತಾಲೂಕಿನ ಎಲ್ಲ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾ, ಈ ತಾಲೂಕಿನ ಯುವ ಜನತೆಯನ್ನು ಒಟ್ಟುಗೂಡಿಸ್ತಾ ತಾಲೂಕಿನಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಿದಂತಹ 35 ವರ್ಷದ ಮಧ್ಯಮ ವರ್ಗದ ಒಬ್ಬ ಕುಟುಂಬದಿಂದ ಬಂದಂತಹ ಒಬ್ಬ ಯುವಕನನ್ನು ಈ ತಾಲೂಕಿನ ಶಾಸಕ ಸ್ಥಾನಕ್ಕೆ ಇವತ್ತು ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಘೋಷಿಸಿದೆ. ಅದು ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಜನತೆಯ ಮೇಲೆ, ಈ ತಾಲೂಕಿನ ಮೇಲೆ, ಜನತೆಯ ಮೇಲೆ ಇಟ್ಟಿರುವಂತಹ ವಿಶ್ವಾಸ. ಆ ವಿಶ್ವಾಸವನ್ನು ಸಾಕಾರಗೊಳಿಸುವಂತಹ ದೃಷ್ಟಿಯಲ್ಲಿ ನಾಡಿದ್ದು ಬರುವಂತಹ ಚುನಾವಣೆಯಲ್ಲಿ ನಾವೆಲ್ಲ ಜೊತೆಯಾಗಿ ರಾಜ್ಯದಲ್ಲಿ ಬದಲಾವಣೆ ತರಬೇಕಾಗಿದೆ. ಯಾವ ಕ್ಷಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ 35 ವರ್ಷದ ಒಬ್ಬ ಯುವಕನನ್ನು ಸ್ಪರ್ಧೆಗಿಳಿಸ್ತಾ ಇದೆ ಅಂತ ತೀರ್ಮಾನಿಸಿತೋ ಅದೇ ಕ್ಷಣದಲ್ಲಿ ಎಲ್ಲ ವಿರೋಧಿಗಳಿಗೆ ಕೈಕಾಲು ನಡುಕ ಪ್ರಾರಂಭ ಆಗಿದೆ. ಇವತ್ತು ಎಲ್ಲ ಅವಕಾಶವಾದಿಗಳು ಒಂದಾಗಿದ್ದಾರೆ. ಹಾಗಾಗಿ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ನಡೆಯುವಂತಹ ಹೋರಾಟ ಅವಕಾಶವಾದಿ ರಾಜಕಾರಣಿಗಳ ಒಂದು ಗುಂಪು ಮತ್ತು ಇನ್ನೊಂದು ಗುಂಪಿನಲ್ಲಿ ನಿಷ್ಠಾವಂತರು ಮತ್ತು ಸಿದ್ಧಾಂತಕ್ಕೆ ಬದ್ಧರಾದಂತಹ ತಾಲೂಕಿನ ಜನತೆಯ ಮಧ್ಯೆ ನಡೆಯುವಂತಹ ಹೋರಾಟ. ಎಲ್ಲ ಅವಕಾಶವಾದಿಗಳು ಒಬ್ಬ ಯುವಕನನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಇವತ್ತು ಎಲ್ಲ ಪಕ್ಷಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಅವಕಾಶವಾದಿಗಳು ಒಂದಾಗ್ತಾ ಇದ್ದಾರೆ. ಅವರ ಎದೆಯಲ್ಲಿ ನಡುಕ ಪ್ರಾರಂಭ ಆಗಿದೆ. ಅಂತಹ ನಡುಕವನ್ನು ಪ್ರಾರಂಭ ಮಾಡಿದಂತಹ ಹುಡುಗ ನಮ್ಮ ಮನೆಯ ಹುಡುಗ, ನಮ್ಮ ಮನೆಯ ಮಗು, ನಮ್ಮ ಮನೆಯ ಅಣ್ಣ, ನಮ್ಮ ತಮ್ಮ, ಅಂತಹ ಅಭ್ಯರ್ಥಿ ಇವತ್ತು ನಮ್ಮ ಎದುರಿನಲ್ಲಿದ್ದಾನೆ. ಅಂತಹ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ನವ ಬೆಳ್ತಂಗಡಿಯ ನಿರ್ಮಾಣಕ್ಕೆ ಶ್ರೀಕಾರವನ್ನು ಮೂಡಿಸುವಂತಹ ಕೆಲಸ ಈ ತಾಲೂಕಿನ ಜನತೆಯಿಂದ ಈ ಬಾರಿ ಆಗಬೇಕಾಗಿದೆ. ಅಂತಹ ನಮ್ಮ ಮನೆಯ ಮಗನನ್ನು ಈ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನಡೆಯುತ್ತಾ ಇರುವಂತಹ ಈ ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ಹಿರಿಯರಾದ ನಮ್ಮ ನೆಚ್ಚಿನ ನಾಯಕರು ಆಗಿರುವಂತಹ ಕೆ ಪ್ರಭಾಕರ ಬಂಗೇರವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಬಂಧುಗಳ ಪರವಾಗಿ, ಆಗಮಿಸಿದಂತಹ ಎಲ್ಲ ಮತದಾರ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪ್ರಮುಖ ಭಾಷಣಕಾರರಾಗಿ ವೇದಿಕೆಯಲ್ಲಿ ನಾವೆಲ್ಲ ಗೊತ್ತಿರುವಂತಹವರೇ, ಗೌರವಾನ್ವಿತ, ನೋಡಿದಾಗ ಗೌರವ ಮೂಡಿಸುವಂತಹ ಮಹಿಳೆ, ಭಾರತದ ನಾರಿಯ ಶ್ರೇಷ್ಠ ಉದಾಹರಣೆ, ಅಪ್ರತಿಮ ವಾಗ್ಮಿ, ಕೇಂದ್ರದ ಜವಳಿ ಖಾತೆ ಸಚಿವೆಯಾಗಿರುವಂತಹ ಸನ್ಮಾನ್ಯ ಸ್ಮೃತಿ ಇರಾನಿಯವರಿದ್ದಾರೆ. ಮಾನ್ಯ ಸ್ಮೃತಿ ಇರಾನಿಯವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಗಣೇಶ್ ದೇವಡಿ ಗಳದಂಗಡಿ, ಶ್ರೀಮತಿ ಧನಲಕ್ಷ್ಮಿ ಜನಾರ್ದನ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರಿಗೆ ಹಳದಂಗಡಿಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಹರ್ಷಿಣಿ ಅವರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಅವರಿಗೆ ರಾಕೇಶ್ ಶೆಟ್ಟಿ, ಹಳದಂಗಡಿ ರಾಕೇಶ್ ಶೆಟ್ಟಿ ಅವರು, ಶ್ರೇಯಸ್ ಶೆಟ್ಟಿ ಅವರು, ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರಾದ ಶಶಿಧರ್ ಕಲ್ಮಂಜಿ ಅವರಿಗೆ ಸುಂದರಾಚಾರ್ಯ ಕುದ್ದೇಡಿ ಅವರು, ಸದಾಶಿವ ಕರ್ಮಾರಿ ಅವರಿಗೆ ಗಿರೀಶ್ ಇವರು, ಹಾಗೆ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಕೊಡ್ತಾ ಇದೀಗ ಕ್ಷೇತ್ರದ ಅಭ್ಯರ್ಥಿ ಹರೀಶ್ ಪುಂಜರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸ್ಥಳ ಸಾನ್ನಿಧ್ಯದ ಮಾತ ದೈವದೇವರಿನ ಮನಸಾರೆ ಪ್ರಾರ್ಥನೆ ಮಲ್ತಂದು ವೇದಿಕೆದ ಮಿತ್ತು ಉಪಸ್ಥಿತರು ಪುನಚಿತನ ಕೇಂದ್ರ ಜವಳಿ ಖಾತೆದ ಸಚಿವರಾಣಿಚಿತನ ಮಾತೃಶ್ರೀ ಸ್ಮೃತಿ ಇರಾಣಿಯರ್ನಲ ಆಶೀರ್ವಾದ ಬೇಡಂದು ವೇದಿಕೆದ ಮಿತ್ತು ಅಧ್ಯಕ್ಷತೆ ವಹಿಸವನ್ನ ಹಿರಿಯರಣಿಚಿತನ ಪ್ರಭಾಕರ್ ಬಂಗೇರನ ಆಶೀರ್ವಾದ ಬೇಡಂದು ವೇದಿಕೆದ ಮಿತ್ತು ಉಪಸ್ಥಿತರು ಪುನಚಿನ ಮಾತ ಗಣ್ಯರೇ ಸೇರಿದ ಸಜ್ಜನ ಬಂಧುಳೆ ಕಾರ್ಯಕರ್ತ ಮಿತ್ರರೇ, ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯಾದ ನಿಖಿಲೇಂದ್ರ ಪಾತ್ರೆ ಬಾರಿ ಖುಷಿ ಹಾಕೊಂಡು 35 ವರ್ಷ ಪ್ರಾಯದ ಎಂಕ್ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಆಪನಚಿನ ಅವಕಾಶನ ತಿಕ್ಕದನಂದ ಅಂಡ ಇಂದು ಬೆಳ್ತಂಗಡಿದ ಸಹಸ್ರ ಕಾರ್ಯಕರ್ತರಿಗೆ ತಿಕ್ಕನಂಚಿನ ಅವಕಾಶ ಈ ಸಂದರ್ಭದಲ್ಲಿ ಅನ್ಕೊಂಡ್ರೆ ಸಂತೋಷ ಪಡುತ್ತೆ. ಕಟ್ಟುವೆವು ನಾವು ಹೊಸನಾಡಂದನ್ನು ರಸದ ಬೀಡೊಂದನ್ನು ಬಿಸಿ ನೆತ್ತರು ಕೊಕ್ಕಿ ಹಾರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡಂದನ್ನು ರಸದ ಬೀಡೊಂದನ್ನು ಒಂದು ಅಡಿಗೆರು ಬಾರಿ ಪೊರ್ಲುಡು ಬಂತೇನೆ. ಪ್ರಾಯಶಃ ಬೆಳ್ತಂಗಡಿನ ನವ ನಿರ್ಮಾಣ ಮಲ್ಪರೆ ಕಟ್ಟೆರ ಬಿದ್ದರ್ಚಿನ ಸಹಸ್ರ ಸಂಖ್ಯೆದ ಕಾರ್ಯಕರ್ತ ಬಂಧುಗಳಿಗೆ ಪ್ರಣಾಮವನ್ನು ಸಲ್ಲಿಸ್ಯಾರ ಬಾರಿ ಸಂತೋಷ ಪಡುತ್ತೇನೆ. ಇನಿ ಬದಲಾವಣೆದ ಕಾಲ ಪರವಡಲ್ಲ, ನಮ್ಮ ಬದಲಾವಣೆದ ಕಾಲ ಪರವಡಲ್ಲ. ನರೇಂದ್ರ ಮೋದಿಯರ ಬಂದರೆ ಯಾನ್ ಮಲ್ಪನಚಿನ ಕೆಲಸಕ್ಕೆ ನಿಖಿಲ ಭಾರತೀಯ ಜನತಾ ಪಾರ್ಟಿನ ಗೆಂದಲೆ, ಇನ್ನು ಯಾನ್ ಮಲ್ಪನಚಿನ ಕೆಲಸಕ್ಕೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿನ ಗೆಂದಲೆ. ಆ ಮೂಲಕ ಭವ್ಯ ಭಾರತ ಸಶಕ್ತ ಭಾರತ ನಿರ್ಮಾಣ ಮಲ್ಪೆ ಪಂಪ್ಲೇನ ಪಾತ್ರ ನರೇಂದ್ರ ಮೋದಿಯರ ಬಂದರೆ ನಮ್ಮ ಇನ್ನು ಸಂಕಲ್ಪ ಮಲ್ಪಗ ಭಾರತೀಯ ಜನತಾ ಪಾರ್ಟಿನ ಗೆಂದಾವನ ಮೂಲಕ ನರೇಂದ್ರ ಮೋದಿಯರ ಭವ್ಯ ರಾಷ್ಟ್ರ ಮಲ್ಪನಚಿನ ದೃಷ್ಟಿ ನಮಲ ಕಾರಣೊಟ್ಟಿಗೆ ಕೈ ಜೋಡಿಸಾಗ ಮನ್ನ ಪಾತ್ರ ನಿಖಿಲೇಂದ್ರ ಬಂದರೆ ಸಂತೋಷ ನೋಡುತ್ತೆ. ಇನ್ನು ಕರ್ನಾಟಕದ ಪುನಚಿನ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಪುನಚಿನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ದೇಶದ ನಂಬರ್ 1, ಹಿಂದೂ ವಿರೋಧಿ ನೀತಿಗೆ ದೇಶದ ನಂಬರ್ 1, ಜನಸಾಮಾನ್ಯರನ್ನ ಆಶೋತ್ತರನ್ನು ಈಡೇರಿಸುವ ದೃಷ್ಟಿಡೆ ಪ್ರಾಮಾಣಿಕ 5 ವರ್ಷ ಕೆಲಸ ಮಲ್ಪನಚಿದ್ದ ಸಿದ್ದರಾಮಯ್ಯನ ಸರ್ಕಾರ, 5 ವರ್ಷ ಸ್ವಾರ್ಥ ರಾಜಕಾರಣ ಮಲ್ಪನಚಿದ್ದ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ. ಗಿಡಪಡು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಕನ್ನಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರನ, ಹಿಂದೂ ಪರವಾನಿಚಿದ್ದ ಸರ್ಕಾರನ, ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರ ನಿಗ್ರಹ ಮಲ್ಪನ ಸರ್ಕಾರನ, ಹಿಂದೂ ಜವನರ್ನ ಗೋ ಹತ್ಯೆನ ರಕ್ಷಣೆ ಮಲ್ಪನ್ನ, ಲವ್ ಜಿಹಾದ್ ಪಿರೋಡ್ ಪೊನ್ನುಲನ ರಕ್ಷಣೆ ಮಲ್ಪನ ಚಿದ್ನ ಸಮಸ್ತ ಹಿಂದೂ ಸಮಾಜನ ರಕ್ಷಣೆ ಮಲ್ಪಡುಂದಾನ ಭಾರತೀಯ ಜನತಾ ಪಾರ್ಟಿ ಅಧಿಕಾರನ ತರಲೆ ಭಾರತೀಯ ಜನತಾ ಪಾರ್ಟಿದ ಮೂಲಕ ಅಧಿಕಾರ ಪಾತ್ರ ಈ ಸಂದರ್ಭ ಬಂಪೆ. ಭಾರತನ ನವ ಭಾರತ ನಿರ್ಮಾಣ ಮಲ್ಪರೆ ನರೇಂದ್ರ ಮೋದಿಯರಲ್ಲೇ ಕರ್ನಾಟಕನ ನವ ಕರ್ನಾಟಕ ನಿರ್ಮಾಣ ಮಲ್ಪರೆ ಯಡಿಯೂರಪ್ಪನ ನೇತೃತ್ವದ ರಾಜ್ಯ ಸರ್ಕಾರ ಮೂಲ ಬರ್ಕೊಂಡು ಬೆಳ್ತಂಗಡಿದ ನವ ನಿರ್ಮಾಣ ಅವಡನ್ನ ಮೂಲಪುನಚಿಂದ ಸಹಸ್ರ ಸಂಘದ ಕಾರ್ಯಕರ್ತರು ತಯಾರಾದ ನವ ನಿರ್ಮಾಣದ ಮೂಲಕ ಇಡೀ ಕರ್ನಾಟಕದ ನಂಬರ್ 1 ಕರ್ನಾಟಕ ಮಲ್ಪದ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ. ಇನ್ನು ಎಂಕಲ ಒಂಜಿ ಆಸೆ ಉಂಡು. ಬೆಳ್ತಂಗಡಿದ 85 ಗ್ರಾಮಡು ಓಡಾಟ ಮಲ್ಪನಗ ಎಂಕ್ ತೋಜುನು ಎಂಚಿನ ಅಂತ ಕೇಂಡ ಎಡ್ಡ ರಸ್ತೆ ಹತ್ತು ಬಂದಲೆ ಗುಂಡಿ ಬೂರ್ನಂಚಿನ ರೋಡಲು ಜನಕ್ಕೆ ಏನೇನು ಅಜಪ ಎಲ್ಪ ವರ್ಷ ಸ್ವತಂತ್ರ ಬತ್ತಂದಾಂಡಲ ಇನ್ನಿಲ ಜನಕ್ಕೆ ಎನ್ನು ಅಣ್ಣ ಎಂಕ್ಲೆಗೆ ರೋಡ್ ಕೊರ್ಲೆ, ಎಂಕ್ಲೆಗೆ ಮೋರಿ ಕೊರ್ಲೆ, ಎಂಕ್ಲೆಗೆ ಸಂಕ ಕೊರ್ಲೆ ಬಂದಲೆ ಕಾಂಗ್ರೆಸ್ ತಕ್ಕಲೆ ಇನಿಕ್ಲೆಗೆ ನಾಚಿಗೆ ಆವಡು ಈತು ವರ್ಷ ಈ ದೇಶದ ಆಡಳಿತ ಮಲ್ತದೆ ಇನಿಕ್ಲ ಜನಕ್ಕೆ ಈ ಸ್ಥಿತಿ ನಿಕ್ಲೆ ಜೀತರದ ನಿಕ್ಲೆಗೆ ನಾಚಿಗೆ ಆವಚ್ಚ ಯಾನು ಈ ಸಂದರ್ಭ ಬಂಪೆ ಹೆಮ್ಮೆಡ ಬಂಪೆ. ಈ ಸರ್ತಿ ಒಂದು ಅವಕಾಶ ಕೊರ್ಲೆ 85 ಗ್ರಾಮದ ರಸ್ತೆದ ನಿರ್ಮಾಣ ಮಲ್ಪನ ದೃಷ್ಟಿ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಬಂತೆ. ಯಾನು ಕೊರ್ಪಣ ಭರವಸೆ ಎತ್ತೆ ಕೈತಳದ ಶಾಸಕರು ಸುನೀಲ್ ಕುಮಾರ್ ವಿರೋಧ ಪಕ್ಷದ ಶಾಸಕರಾಣಿತು ಸುನೀಲ್ ಕುಮಾರ್ನ ಕ್ಷೇತ್ರ ಬರಬಹುದು. 6ನೇ ಕ್ಷೇತ್ರ ಗಲ್ಲಿ ಹಳ್ಳಿದ ರಸ್ತೆಗೆ ಡಾಮರ್ ಎಂಚಾತು ನನ್ನ ಅಲ್ಪ ಎಂಚ ಅನುದಾನ ಬೈತನೆ ಎಂಗೊತ್ತುಂಡು ಭಾರತೀಯ ಜನತಾ ಪಾರ್ಟಿ ನೀನು ಬೆಳ್ತಂಗಡಿ ಆರಿಸರೆ ಹಳ್ಳಿದ ರಸ್ತೆ ನಿರ್ಮಾಣ ಮಲ್ಪನ ಮೂಲಕ ಸಶಕ್ತ ಭಾರತದ ನಿರ್ಮಾಣದ ಗ್ರಾಮದ ಅಭಿವೃದ್ಧಿ ಮಲ್ಪ ಬಣ್ಣ ಪಾತ್ರ ಈ ಸಂದರ್ಭದಲ್ಲಿ ನಿಖಿಲೇಂದ್ರ ಬಂದ್ರೆ ಬಾರಿ ಸಂತೋಷ.
ನಮ್ಮ ತಾಲೂಕು ಆಫೀಸ್ ದ ಭ್ರಷ್ಟಾಚಾರ ಹೆಂಚೊಂಡು ಕೇಳಿದ ಎಲ್ಲಿ ಇಬ್ಬರು ಕೂಡ ನೂರ್ದು ಬಂದ್ಬೇರೆ ಯಾಂ ಬಂದ್ಬೆ ಈ ಸರ್ತಿ ಇಂಕ ಅವಕಾಶ ಕೊರ್ಲೆ ವಾರ ಗೋರ ತಾಲೂಕು ಆಫೀಸಿಗೆ ನೂರ್ದು ನಿಖಿಲ್ನ ಬೇಲೆನ ಮಲ್ಪವನ ಚಿನ್ನದಿಷ್ಟು ಪ್ರಾಮಾಣಿಕ ಪ್ರಯತ್ನ भ्रष्टाचार रहित भ्रष्टाचार। नौजवान नेता के समर्थन में यहाँ पधारी स्नेही बहनों को, सम्मानित भाइयों को इस मंच से प्रणाम करती हूँ। आप सबका वंदन एवं अभिनंदन करती हूँ। एक छोटी सी उम्र में हमारे प्रत्याशी हरीश जी ने बेलतनगढ़ी के लिए बहुत सारे सपने देखे और आज वो सपने उनके भाषण के माध्यम से जनता के सामने प्रस्तुत हुए। ಇವತ್ತು ಬಹು ಸಣ್ಣ ಪ್ರಾಯದಲ್ಲಿ ಈ ಭಾಗದ ಯುವ ನೇತಾರ ಹರೀಶ್ ಪೂಂಜಾ ಅವರು ಅತ್ಯಂತ ದೊಡ್ಡ ದೊಡ್ಡ ಕನಸುಗಳನ್ನ ಬೆಳ್ತಂಗಡಿ ಕ್ಷೇತ್ರಕ್ಕಾಗಿ ಕಾಣ್ತಾ ಇದ್ದಾರೆ ಮತ್ತು ನಮ್ಮೆಲ್ಲರಿಗೆ ಸಂತೋಷವನ್ನು ಕೊಟ್ಟಿದ್ದಾರೆ। ಅದನ್ನು ನಿಮ್ಮ ಎದುರು ಪ್ರಸ್ತುತ ಮಾಡುವುದರ ಮೂಲಕ वो सपने कहां तक सीमित हैं? वो सपने आते हैं उन नौजवानों से जिन्हें अपना गांव, अपना घर छोड़कर बेंगलुरु में नहीं तो मैंगलोर में नौकरी की तलाश करनी पड़ती है। वो सपने आते हैं उन परिवारों से जिनके घर में अगर कोई बीमार पड़ जाए तो बेलतनगढ़ी में सुपर स्पेशलिटी हॉस्पिटल ना होने की वजह से उन्हें अपने परिजनों को मैंगलोर तक लेकर जाना पड़ता है। वो सपने आते हैं जब धर्मस्थल तक जाने के लिए एक ही रास्ते पर 2-2, 3-3 किलोमीटर तक ट्रैफिक का जैम हो जाता है। ಈ ಕನಸುಗಳು ಯಾಕೆ ಬರುತ್ತೆ ಅಂತ ಹೇಳಿದರೆ ಇವತ್ತು ಬೆಳ್ತಂಗಡಿಯಲ್ಲಿ ಕನಸುಗಳನ್ನು ಕಂಡ ಯುವಕರು ಉದ್ಯೋಗಕ್ಕಾಗಿ ಮಂಗಳೂರು, ಬೆಂಗಳೂರಿಗೆ ಹೋಗಬೇಕಾದಂತ ಸ್ಥಿತಿ ಇದೆ। ಇಲ್ಲಿಯ ನಾಗರಿಕರಿಗೆ ಅಸೌಖ್ಯ ಆದಾಗ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದ ಕಾರಣ ಮಂಗಳೂರಿಗೆ ಹೋಗಬೇಕಾದಂತ ಸ್ಥಿತಿ ಇದೆ। ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ರಸ್ತೆಯ ಟ್ರಾಫಿಕ್ ಜಾಮಿನ ಮೂಲಕ ಇಲ್ಲಿ ಕನಸು ಕಾಣಬೇಕಾದಂತ ಅನಿವಾರ್ಯತೆ ಇದೆ। एक ऐसा नौजवान जो चाहता है कि परिवर्तन की लहर, विकास का संकल्प जो भारतीय जनता पार्टी के कार्यकर्ताओं ने पूरे प्रदेश में लिया, वही विकास बेलतनगढ़ी के हर परिवार को छुएगा जब बेलतनगढ़ी का नागरिक 12 तारीख को घर के बाहर आएगा और पोलिंग बूथ पर जाकर कमल का बटन दबाएगा। ಯಾವ ಕನಸನ್ನ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕಾಣ್ತಾ ಇದ್ದಾರೆ, ಆ ಕನಸನ್ನ ಸಾಕಾರ ಮಾಡಬೇಕಾಗಿದ್ರೆ ಬೆಳ್ತಂಗಡಿಯ ಎಲ್ಲ ಯುವ ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ 12ನೇ ತಾರೀಕಿಗೆ मतदान केंद्र के बंदु मत चलाಯಿಸುವುದರ ಮೂಲಕ ಹರೀಶ್ ಪೂಂಜಾ ಅವರನ್ನು ಗೆಲ್ಲಿಸುವುದರ ಮೂಲಕ ಸಾಕಾರಗೊಳಿಸಬೇಕಾದಂತ ಅನಿವಾರ್ಯತೆ ಇದೆ। आज का नौजवान क्या सपने देखता है अपने परिवार और समाज के लिए? आज का नौजवान चाहता है कि उसकी मां की रसोई से धुआं ना और उसके मां के फेफड़ों तक जाए, इसीलिए वो नौजवान नरेंद्र मोदी की उज्ज्वला योजना का समर्थन करता है। ಈ ಕನಸು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಯುವಕರು ಏನು ಕಾಣ್ತಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಅಡಿಗೆ ಮಾಡುವ ತಾಯಿ ಅಡಿಗೆ ಒಲೆಯಿಂದ ಬರುವ ಏನು ಹೊಗೆ ಇದೆ, ಹೊಗೆಯಿಂದ ಸಂಕಷ್ಟಕ್ಕೆ ಒಳಗಾಗುವುದರ ಬದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆಯ ಮೂಲಕ ಸ್ವಚ್ಛವಾದಂತ ಶುದ್ಧವಾದಂತ ಗ್ಯಾಸಿನಲ್ಲಿ ಅಡಿಗೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಬೇಕು। सोचिए आप, आज तक गरीब परिवारों की रसोई में खांसती हुई वो बहन, खांसती हुई वो मां, खाना बनाते ही संघर्ष करने वाली उस महिला को राजनीति में कभी किसी ने पूछा? ये तो जब कोई गरीब मां का बेटा देश का प्रधानमंत्री बना तब उस नरेंद्र मोदी ने संकल्प लिया कि गरीब परिवारों की माताओं बहनों को इस पीड़ा से मुक्त करेंगे और लगभग 3.5 साल में राष्ट्र के इतिहास में पहली बार देश में 3,50,00,000 गरीब महिलाओं को उज्ज्वला योजना के माध्यम से सिलेंडर देने का, मुफ्त सिलेंडर देने का काम नरेंद्र मोदी की भारतीय जनता पार्टी सरकार ने किया।
ಯಾವ ತಾಯಂದಿರು ಯಾವ ಅಕ್ಕಂದಿರು ಈ ರೀತಿ ಸಂಕಷ್ಟಪಟ್ಟು ಅಡಿಗೆ ಮಾಡುವಂತ ಸ್ಥಿತಿಯ ಮನೆಯಲ್ಲಿದ್ರು, ಅದೇ ರೀತಿಯ ಮನೆಯಿಂದ ಬಂದಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದಾಗ ಸಂಕಲ್ಪವನ್ನು ಮಾಡಿದ್ದಾರೆ, ಅವರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ದೇಶದ ಆ ರೀತಿಯ ಬಡತನದಲ್ಲಿ ಇರುವಂತಹ ಮಹಿಳೆಯರಿಗೆ ಸುಮಾರು 3,50,00,000 ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಅನ್ನು ಉಚಿತವಾಗಿ ಕೊಡುವಂತಹ ಸಾಧನೆಯನ್ನು ಮಾಡಿದ್ದಾರೆ. लेकिन कांग्रेस का एक एवरग्रीन नौजवान नेता है जिसकी उम्र हरीश से कई ज्यादा है, लगभग 50 साल का हो गया है. उनको गरीब महिलाओं का ये विकास रास नहीं आता. ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಯುವಕ ಅಂತ ಎನಿಸಿರುವ ಒಬ್ಬರು ನಾಯಕರಿದ್ದಾರೆ. ಅವರು 35 ವರ್ಷದ ಹರೀಶ್ ಪೂಂಜಾ ಅವರಿಗಿಂತ ವಯಸ್ಸಿನಲ್ಲಿ ತುಂಬಾ ಹೆಚ್ಚಿನವರು ಮತ್ತು 50 ವರ್ಷದ ಅಕ್ಕಪಕ್ಕದಲ್ಲಿ ಇರುವವರು. ಅವರಿಗೆ ಈ ಗರೀಬರ ಈ ಬಡವರ ಸಮಸ್ಯೆ ಅರ್ಥ ಆಗಲ್ಲ. वर्षों तक हमने अपने समाज में देखा कि वो गरीब परिवार जो घर में शौचालय नहीं बना पाता, उसे और उसके परिजनों को, घर की महिलाओं को बाहर शौच के लिए जाना पड़ता. जब नरेंद्र मोदी देश के प्रधानमंत्री बने तो उन्होंने स्वच्छता अभियान की शुरुआत की और स्वच्छता अभियान के चलते देश में 7 करोड़ शौचालय निर्माण करने का काम मात्र 3.5-4 साल में भारतीय जनता पार्टी की सरकार ने कर दिखाया. ಯಾವ ಸರ್ಕಾರ ಇದುವರೆಗೆ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ಈ ದೇಶದ ಬಡ ಜನತೆಗೆ ಮನೆಯಲ್ಲಿ ಸ್ವಚ್ಛ ಶೌಚಾಲಯಗಳಿರಲಿಲ್ಲ. ಅವರು ಬಯಲಲ್ಲಿ ಹೋಗಿ ಶೌಚ ಮಾಡುವಂತ ಸ್ಥಿತಿ ಇತ್ತು. ಅದನ್ನ ಮನಗೊಂಡು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅವರು ಸ್ವಚ್ಛ ಭಾರತ್ ಯೋಜನೆಯ ಅಡಿಯಲ್ಲಿ ಸುಮಾರು 7 ಕೋಟಿಯಷ್ಟು ಜನರಿಗೆ ಉಚಿತ ಶೌಚಾಲಯವನ್ನು ಕೊಡುವಂತಹ ಸಂಗತಿಯನ್ನು ಮಾಡಿದೆ. गरीब परिवार की महिलाओं को गैस का सिलेंडर मिला, प्रॉब्लम किसको हुई? राहुल गांधी को. गरीब घर में शौचालय बना, तकलीफ किसको हुई? राहुल गांधी को. ಯಾವ ದೇಶದಲ್ಲಿ ನರೇಂದ್ರ ಮೋದಿ ಅವರು ಶೌಚಾಲಯವನ್ನು ಕೊಟ್ಟಿದ್ರು, ಸಮಸ್ಯೆ ಯಾರಿಗಾಯಿತು? ರಾಹುಲ್ ಗಾಂಧಿ ಅವರಿಗೆ. ಯಾವ ದೇಶದಲ್ಲಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಟ್ಟಿತ್ತು, ಆವಾಗಲೂ ಸಮಸ್ಯೆ ಆಗಿರುವಂತಹದ್ದು ರಾಹುಲ್ ಗಾಂಧಿ ಅವರಿಗೆ. यहाँ तक कि जब हिंदुस्तान को पाकिस्तान ने आंख दिखाई, हिंदुस्तान ने पाकिस्तान पर सर्जिकल स्ट्राइक की, तो तकलीफ बनता है जब देश के प्रधानमंत्री नरेंद्र मोदी बनते हैं. ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ರೈತರ ಸಮಸ್ಯೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾಷಣ ಬಿಗಿತಾರೆ. ಆದರೆ ಅಮೇಥಿಯಲ್ಲಿ ಇಷ್ಟು ವರ್ಷ ಅವರೇ ಸಂಸದರಾಗಿದ್ರು ಕೂಡ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ ಮೊನ್ನೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರವೇ ಆಗಿರುವಂತದ್ದು. आज अगर सुपारी की पैदावार करने वाले किसान से पूछे कि उसकी सबसे बड़ी दरकार क्या है, तो वो आपसे कहेगा कि मुझे नई टेक्नोलॉजी चाहिए, प्रोडक्शन की नई तकनीक चाहिए, कृषि विज्ञान केंद्र चाहिए, जो नरेंद्र मोदी की केंद्र की सरकार की वजह से देश भर के किसानों के लिए संभव हो पाया है. ಈ ಭಾಗದ ಅಡಿಕೆ ಬೆಳೆಸುವಂತ ರೈತರು ಇವತ್ತು ಏನನ್ನ ಬಯಸ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಕೃಷಿ ಮಾಡುವ ಹೊಸ ತಾಂತ್ರಿಕತೆ ಬೇಕು, ಹೊಸ ನೈಪುಣ್ಯಗಳು ಬೇಕು. ಇದನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರ ಇವತ್ತು ಹೊಸ ಯೋಜನೆಯ ಮೂಲಕ ಈ ರೀತಿಯ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಕೊಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. अरे ये तो छोड़ो, जो राहुल गांधी आकर कर्नाटक में किसान और विज्ञान की बात करते हैं, उनकी अपनी लोकसभा कॉन्स्टिट्यूएंसी में पहला कृषि विज्ञान केंद्र तब बनता है जब देश के प्रधानमंत्री नरेंद्र मोदी बनते हैं. ಇದನ್ನ ಬಿಟ್ಬಿಡಿ. ಯಾವ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಕೃಷಿಕರು ಹಾಗೂ ವಿಜ್ಞಾನದ ಬಗ್ಗೆ ಭಾಷಣ ಮಾಡ್ತಾರೆ, ಅವರ ಅಮೇಥಿ ಕ್ಷೇತ್ರದಲ್ಲಿ ಕೃಷಿ ಮತ್ತು ವಿಜ್ಞಾನದ ಸಂಸ್ಥೆ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರವನ್ನು ಶುರು ಮಾಡಿದ ನಂತರ ಶುರುವಾಯಿತು ಬಂಧುಗಳೇ. इसलिए आज प्रश्न उठता है कि जो अपनी लोकसभा क्षेत्र में विकास नरेंद्र मोदी जी के दम पर करते हैं, वही व्यक्ति आकर
कांग्रेस के पक्ष में चुनाव में लड़ते हुए आपको विकास का छलावा देते हैं। ಯಾವ ಕ್ಷೇತ್ರದಲ್ಲಿ ಅವರು ಸಂಸದರಾಗಿದ್ದಾರೆ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಭಿವೃದ್ಧಿಯನ್ನು ಮಾಡುವಂತ ಸ್ಥಿತಿ ಇದೆ, ಸಂಸದರಿಂದ ಆಗ್ತಾ ಇಲ್ಲ ಅಂತ ಹೇಳುವ ಸ್ಥಿತಿ ಇದೆ. ಅಂತ ವ್ಯಕ್ತಿ ಕರ್ನಾಟಕದಲ್ಲಿ ಬಂದು ತಾನು ಅಭಿವೃದ್ಧಿಯನ್ನ ಮಾಡ್ತೇನೆ ಅಂತ ಹೇಳುವ ಸುಳ್ಳನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ. लेकिन ये छलावा कांग्रेस पार्टी के लिए नया नहीं है, ये छलावा उनकी रग रग में भरा हुआ है। ಈ ಸುಳ್ಳು ಹೇಳುವಂತ ಸಂಗತಿ ಕಾಂಗ್ರೆಸ್ಸಿಗೆ ಅದು ಹೊಸತೇನಲ್ಲ, ಅದು ಅವರ ಕಣ ಕಣದಲ್ಲಿ ಕೂಡ ಇಷ್ಟು ವರ್ಷಗಳಿಂದ ಸೇರಿ ಹೋಗಿದೆ. उसका एक उदाहरण अमेठी से और देती हूँ। अमेठी में 2014 में जब मैंने लोकसभा का चुनाव लड़ा तो एक वरिष्ठ नागरिक एक छोटे से बच्चे के साथ भारतीय जनता पार्टी का कार्यालय देखने आए। ಅದರ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಯಾವಾಗ 2014ರಲ್ಲಿ ನಾನು ಅಮೇಠಿ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ, ಆಗ ಒಬ್ಬರು ಅತ್ಯಂತ ಹಿರಿಯ ನಾಗರಿಕರು ಒಬ್ಬ ಪುಟಾಣಿ ಮಗುವಿನೊಂದಿಗೆ ನಮ್ಮ ಸಂಪರ್ಕಕ್ಕೆ ಬಂದಿದ್ರು. मैंने उनसे पूछा कि आप वरिष्ठ नागरिक हैं, बालक को लेकर सड़क पे खड़े होकर भारतीय जनता पार्टी का कार्यालय क्यों देख रहे हैं? ನಾನು ಅವರಿಗೆ ಕೇಳಿದೆ, ನೀವು ಹಿರಿಯ ನಾಗರಿಕರಿದ್ದೀರಿ, ಸಣ್ಣ ಮಗುವನ್ನು ಹಿಡ್ಕೊಂಡು ರಸ್ತೆಯಲ್ಲಿ ನಿಂತುಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯವನ್ನು ಯಾಕೆ ನೋಡ್ತಾ ಇದ್ದೀರಿ ಅಂತ. उन्होंने मुझसे कहा कि जब मैं छोटा था तो मेरे पिताजी मुझे नेहरू जी का भाषण सुनने ले गए थे। ನಾನು ಸಣ್ಣವನಿದ್ದಾಗ ಇದೇ ಭಾಗದಲ್ಲಿ ಚಿಕ್ಕವನಿದ್ದಾಗ ನನ್ನ ತಂದೆ ಜವಾಹರ್ಲಾಲ್ ನೆಹರು ಅವರ ಭಾಷಣವನ್ನು ಕೇಳಿಸ್ಲಿಕ್ಕೆ ನನ್ನನ್ನು ಈ ರೀತಿ ಕೈ ಹಿಡ್ಕೊಂಡು ಬರ್ತಾ ಇದ್ರು. हमें अमेठी में ट्रेन की लाइन चाहिए थी। ನಮಗೆ ಅಮೇಠಿಯಲ್ಲಿ ರೈಲು ಹೋಗುವಂತ ರೈಲಿನ ಹಳಿಗಳ ಅವಶ್ಯಕತೆ ಇತ್ತು. नेहरू जी ने कहा कांग्रेस को वोट दो, मैं रेल की लाइन बनाऊंगा। ಪಂಡಿತ್ ನೆಹರು ಅವರು ಹೇಳಿದ್ರು, ಕಾಂಗ್ರೆಸ್ಸಿಗೆ ವೋಟ್ ಕೊಡಿ, ನಾನು ಇಲ್ಲಿಗೆ ರೈಲ್ವೆ ಲೈನ್ ಅನ್ನು ತರ್ತೀನಿ ಅಂತ. मैंने पूछा काका रेल की लाइन बनी? उन्होंने कहा ना। ನಾನು ಅಜ್ಜನ ಹತ್ರ ಕೇಳಿದೆ, ಅಜ್ಜ ರೈಲು ಲೈನ್ ಬಂದಿದೆಯಾ ಅಂತ ಕೇಳುವಾಗ ಅವರು ಹೇಳಿದ್ರು ಇಲ್ಲ. फिर उन्होंने कहा कि मेरा ब्याह हुआ तो मैं अपनी पत्नी को लेकर इंदिरा जी का भाषण सुनने गया। इंदिरा जी ने भी कहा कि अमेठी में ट्रेन आएगी, बस कांग्रेस को वोट दो। ನಾನು ಅದಾದ ನಂತರ ಇಂದಿರಾ ಗಾಂಧಿ ಅವರ ಭಾಷಣ ಕೇಳಲಿಕ್ಕೆ ನನ್ನ ಪತ್ನಿಯವರ ಕೈ ಹಿಡ್ಕೊಂಡು ಬಂದಿದ್ದೆ. ಆವಾಗ ಕೂಡ ಇಂದಿರಾ ಗಾಂಧಿ ಅವರು ಕೂಡ ಕಾಂಗ್ರೆಸ್ಸಿಗೆ ವೋಟ್ ಕೊಡಿ, ನಾನು ರೈಲ್ವೆ ಲೈನ್ ಅನ್ನು ಹಾಕ್ತೀನಿ ಅಂದ್ರು. मैंने कहा काका ट्रेन आई? काका ने कहा ना। ಅಜ್ಜ ಟ್ರೈನ್ ಬಂದಿದೆ ಅಂತ ನಾನು ಮತ್ತೆ ಕೇಳಬೇಕಾದ್ರೆ ಅಜ್ಜ ಹೇಳಿದ್ರು ಇಲ್ಲ. फिर उन्होंने कहा मैं अपने पत्नी और अपने बेटे के साथ राजीव गांधी का भाषण सुनने गया। राजीव ने भी कहा अमेठी ट्रेन आएगी। ಅದಾದ ನಂತರ ನಾನು ನನ್ನ ಹೆಂಡತಿ ಹಾಗೂ ಮಗುವಿನ ಜೊತೆ ರಾಜೀವ್ ಗಾಂಧಿ ಅವರ ಭಾಷಣ ಕೇಳಲಿಕ್ಕೆ ಬಂದಿದ್ದೆ. ಆವಾಗ ರಾಜೀವ್ ಗಾಂಧಿ ಅವರು ಕೂಡ ನಾನು ಅಮೇಠಿಗೆ ರೈಲ್ ತರ್ತೇನೆ ಅಂತ ಹೇಳಿದ್ರು. मैंने कहा काका तब तो ट्रेन आई? उन्होंने कहा ना। ನಾನು ಕೇಳಿದೆ, ಅಜ್ಜ ಹಾಗಾದ್ರೂ ರೈಲು ಬಂದಿರಬಹುದಲ್ವಾ ಅಂತ ಕೇಳಿದ್ರೆ ಆವಾಗಲೂ ಅವರು ಇಲ್ಲ ಅಂದ್ಬಿಟ್ರು. फिर काका अपने छोटे से पोते को लेके राहुल जी का भाषण सुनने गए और राहुल जी ने भी वही वादा किया जो उनके नाना दादी और पिताजी ने किया था। मैंने कहा काका 4 पीढ़ी बीत गई, अब भी ट्रेन आई? ನಾನು ಅದಾದ ನಂತರ ನನ್ನ ಚಿಕ್ಕ ಮೊಮ್ಮಗುವನ್ನು ಕರ್ಕೊಂಡು ಬಂದು ರಾಹುಲ್ ಗಾಂಧಿಯ ಭಾಷಣವನ್ನು ಕೇಳಲಿಕ್ಕೆ ಬಂದಿದ್ದೆ. ಆವಾಗ ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ಹೇಳಿದ್ರು. ಅಜ್ಜ, ತಾಯಿ, ತಂದೆ ಎಲ್ಲರ 4 ತಲೆಮಾರಿನಲ್ಲಿ ಕೂಡ ಇದೇ ಭಾಷಣವನ್ನು ಕೇಳಿದ್ದು ಬಿಟ್ರೆ ರೈಲು ಬಂದಿರಲಿಲ್ಲ. काका ने मुझसे कहा आज मैं अपने पोते को राहुल का भाषण सुनने के बाद भाजपा कार्यालय में इसलिए लेकर आया हूं क्योंकि मैं अपने पोते से कहना चाहता हूं कि मेरी 4 पीढ़ियां चली गई, आज तक वो ट्रेन की लाइन आई नहीं। वो ट्रेन तब आएगी जब देश का प्रधानमंत्री नरेंद्र मोदी बनेगा। ನಾನು ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳಿದ ನಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕೆ ಬಂದಿದ್ದೇನೆ.
ಅಲ್ಲಿ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ, ಅಮೇಥಿಗೆ ಯಾವಾಗ ರೈಲು ಬರುತ್ತೆ ಅಂತ ಹೇಳಿದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಭಾರತದಲ್ಲಿ ಬಂದಾಗ ಬರುತ್ತೆ ಅಂತ ಹೇಳುವ ಮಾತನ್ನು ಹೇಳಿದ್ದೇನೆ. और वही हुआ, ऊंचाहार से अमेठी की ट्रेन लाइन का काम तब शुरू हुआ जब नरेंद्र मोदी देश के प्रधानमंत्री बने. ಹಾಗೇನೆ ಆಯ್ತು. ಊಚಾಹಾರಿಂದ ಅಮೇಥಿವರೆಗಿನ ಟ್ರೈನ್ ಲೈನ್ ಯಾವಾಗ ಶುರು ಆಯ್ತು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಆಡಳಿತವನ್ನು ಹಿಡಿದ ತಕ್ಷಣ ಶುರು ಆಯ್ತು. इसलिए आज आपसे कहने आई हूँ कि जिनकी 4 पीढ़ियां एक लोकसभा क्षेत्र में काम ना कर पाई, वो आपसे कह रही हैं कि पीढ़ी दर पीढ़ी आप कांग्रेस पर विश्वास करो. ಅವರು ಹೇಳ್ತಾರೆ, ಯಾವ ಕುಟುಂಬ 4 ತಲೆಮಾರುಗಳ ಕಾಲ ಒಂದು ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅವರು ನಿಮ್ಮಲ್ಲಿ ಬಂದು ತಲೆಮಾರುಗಳ ಕಾಲ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತಾರೆ. ये विश्वास जो उन्होंने जनता का लोकतंत्र में तोड़ा है, उसे एक बार फिर सुदृढ़ और सशक्त करने का काम नरेंद्र मोदी के नेतृत्व के माध्यम से विकास के कार्यों द्वारा किया गया है. ಯಾರು ಭಾರತದ ಸುದೃಢವಾದಂತಹ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳುವಂತಹ ಸ್ಥಿತಿಯನ್ನ ಮಾಡಿದ್ದಾರೆ, ಅದರ ಮತ್ತೆ ಸ್ಥಾಪನೆ ಮಾಡುವಂತಹ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಭಿವೃದ್ಧಿಯ ಕಾರಣಕ್ಕಾಗಿ ಇವತ್ತು ನಡೀತಾ ಇದೆ. आज डंके की चोट पर भारतीय जनता पार्टी का कार्यकर्ता सर उठाकर फक्र से कह सकता है कि 3.5-4 साल में देश में 31 करोड़ नागरिकों को जनधन योजना के माध्यम से पहली बार बैंक का खाता खुलवाने का काम नरेंद्र मोदी ने किया है. ಇವತ್ತು ನಮ್ಮ ಕಾರ್ಯಕರ್ತರು ಮೂಲೆ ಮೂಲೆಗಳಲ್ಲಿ ಹೋಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹೇಳಬಹುದು, ಜನಧನ ಯೋಜನೆ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು 31 ಕೋಟಿ ಜನರಿಗೆ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆರೆಯುವಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. आज डंके की चोट पर भारतीय जनता पार्टी का कार्यकर्ता ये कह सकता है कि फसल बीमा योजना के तहत क्रॉप इंश्योरेंस देश में 5 करोड़ 70 लाख से ज्यादा किसानों को नरेंद्र मोदी की भारतीय जनता पार्टी की सरकार ने दिया है. ನಮ್ಮ ಕಾರ್ಯಕರ್ತರು ಮೂಲೆ ಮೂಲೆಯಲ್ಲಿ ವಿಶ್ವಾಸದಿಂದ ಹೇಳಬಹುದು, ಇವತ್ತು ನರೇಂದ್ರ ಮೋದಿ ಅವರ ಫಸಲ್ ಬಿಮಾ ಯೋಜನೆಯಿಂದ 5 ಲಕ್ಷಕ್ಕಿಂತಲೂ ಜಾಸ್ತಿ ರೈತರು ಫಸಲಿನ ಇನ್ಶೂರೆನ್ಸ್ ಅನ್ನು ಪಡ್ಕೊಳ್ಳುವಂತ ಸಂಗತಿಗಳು ನಿರ್ಮಾಣ ಆಗಿದೆ. आज किसी भी वरिष्ठ नागरिक से पूछिए, 10-15 साल पहले, 20 साल पहले, 30 साल पहले गरीब का बच्चा अगर ये कहे कि उसे अपना व्यवसाय करना है तो माता पिता उससे कहते कि नौकरी करो, क्योंकि व्यवसाय और व्यापार करने के लिए गरीब की जेब में पैसा नहीं होता. ಇದಕ್ಕೆ 15 ವರ್ಷಕ್ಕೆ ಮೊದಲು, 20 ವರ್ಷಕ್ಕೆ ಮೊದಲು, 30 ವರ್ಷಕ್ಕೆ ಮೊದಲು ನಮ್ಮ ಊರಿನ ಯಾರಾದರೂ ರೈತರ ಮಕ್ಕಳು ನಾನು ಕೃಷಿ ಮಾಡ್ತೇನೆ ಅಂತ ಹೇಳಿದರೆ ಅವರ ತಂದೆ ತಾಯಂದ್ರು ಹೇಳ್ತಿದ್ರು, ಕೃಷಿ ಮಾಡುವಂತ ಕೆಲಸ ಮಾಡಬೇಡ, ನೌಕರಿಗೆ ಹೋಗು. ಯಾಕೆ ಅಂತ ಹೇಳಿದ್ರೆ ಕೃಷಿ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಹಣ ಇರಲ್ಲ ಅಂತ. घर में किसी की शादी हो, बच्चों की पढ़ाई हो, या फिर घर में किसी की तबीयत खराब हो जाए तो साहूकार से पैसा उधार लेना पड़ता गरीब को, और सालों साल बीत जाते लेकिन उसके सर से कर्जा माफ नहीं होता. ಮನೆಯಲ್ಲಿ ಯಾರಿಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ಮಾಡಬೇಕಾಗಿದ್ರೆ, ಯಾರಿಗಾದ್ರೂ ಅನಾರೋಗ್ಯ ಆಗಿದ್ರೆ, ಈ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವರು ಸಾಲ ಮಾಡಿದ್ರೆ ಶಾಶ್ವತವಾಗಿ ಆ ಸಾಲದ ಸುಳಿಯಲ್ಲಿ ಸಿಕ್ಕಿ ಅದರಿಂದ ಹೊರಗೆ ಬರುವಂತ ಸ್ಥಿತಿಯೇ ಇರಲಿಲ್ಲ. और साहूकार से कर्जा लेते वक्त या तो माँ के जेवर गिरवी रखने पड़ते, या पिता का खेत गिरवी रखना पड़ता, या परिवार का घर गिरवी रखना पड़ता. ಆ ಸಾಲವನ್ನ ನಾವು ಸಂಧಿಸಬೇಕಾದ್ರೆ ಒಂದು ರೈತನು ಅವರ ಹೆಂಡತಿಯ ಚಿನ್ನವನ್ನು ಅಡವಿಡಬೇಕು, ಇಲ್ಲವೇ ಅವರ ಭೂಮಿಯನ್ನು ಅಡವಿಡಬೇಕು, ಇಲ್ಲವೇ ಅವರ ಮನೆಯನ್ನು ಅಡವಿಟ್ಟು ಕಷ್ಟಪಡುವಂತ ಸ್ಥಿತಿ ಇತ್ತು. लेकिन नरेंद्र मोदी ने मुद्रा योजना की सौगात राष्ट्र को, विशेषतः गरीब और सामान्य परिवारों को सशक्त करने का मौका दिया. 50,000 से लेकर 10 लाख तक की राशि हिंदुस्तानियों को बैंक के माध्यम से मिली ताकि वो अपने पैरों पर खड़े हो सके, और उसके लिए ना घर के जेवर, ना घर स्वयं, ना खेत गिरवी रखने की जरूरत पड़ती. ಮುದ್ರಾ ಯೋಜನೆ ಮೂಲಕ ನರೇಂದ್ರ ಮೋದಿ ಅವರು का कार्यकर्ता फक्र के साथ कह सकता है कि देश में 10 करोड़ से ज्यादा सामान्य नागरिकों को अपने पैरों पर खड़े होने के लिए
4,71,000 करोड़ रुपया, 4,71,000 करोड़ रुपया मुद्रा योजना के माध्यम से दिया गया, ताकि गरीब और सामान्य परिवार का नौजवान या बहन किसी पॉलिटिशियन के सामने हाथ ना फैलाए। ಇವತ್ತು ನಮ್ಮ ಕಾರ್ಯಕರ್ತರು ಗರ್ವದಿಂದ ಹೇಳಬಹುದು, ಮುದ್ರಾ ಯೋಜನೆ ಮೂಲಕ 10 ಕೋಟಿಗಿಂತಲೂ ಜಾಸ್ತಿ ಸಾಮಾನ್ಯ ವ್ಯಕ್ತಿಗಳಿಗೆ 4,71,000 ಕೋಟಿ ರೂಪಾಯಿ ಹಣವನ್ನು ಯಾರದೇ ಸಾಹುಕಾರನ ಎದುರು ತಲೆ ತಗ್ಗಿಸದೆ ಪಡ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ। लोन गरीब को मिला, मुद्रा गरीब को मिला, प्रॉब्लम किसको हुआ? ಸಾಲ ಬಡವರಿಗೆ ಸಿಕ್ಕಿತು, ಮುದ್ರಾ ಹಣ ಬಡವರಿಗೆ ಸಿಕ್ಕಿತು, ಸಮಸ್ಯೆ ಯಾರಿಗಾಯ್ತು? ರಾಹುಲ್ ಗಾಂಧಿಗೆ। अरे राहुल जी से तो आज मैं डंके की चोट पर कह सकती हूँ कि आप बेलतनगढ़ी आकर एक कप कॉफी पियो तो वो भी 10 रुपए में मिलता है, लेकिन नरेंद्र मोदी के नेतृत्व में सुरक्षा बीमा योजना महीने में 1 रुपए में मिलता है। गरीब को इंश्योरेंस 1 रुपए में मिला, तकलीफ किसको हुई? ಬಡವನಿಗೆ 1 ರೂಪಾಯಿಯಲ್ಲಿ ಇನ್ಶೂರೆನ್ಸ್ ಸಿಗುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಯಾರಿಗಾಯ್ತು? ರಾಹುಲ್ ಗಾಂಧಿಗೆ। इसलिए आज आपसे कहने आई हूँ कि जिन्हें चोट पहुंचती है गरीबों की सशक्तिकरण से, उनको समर्थन ना दें, सम्मान और समर्थन उनको दें जिन्होंने गरीब को राष्ट्र के उत्थान के लिए, राष्ट्र के सम्मान के लिए आर्थिक रूप से सशक्त करने का प्रयास किया। ಇವತ್ತು ನಾನು ಏನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಯಾರಿಗೆ ಬಡವರಿಗೆ ಉಪಯೋಗ ಆಗುವಂತ ಸ್ಥಿತಿಯನ್ನು ಹೇಳಿದ್ರೆ ಮತ್ಸರ ಆಗುತ್ತದೆ, ಅಸಮಾಧಾನ ಆಗುತ್ತೆ, ಅಂತವರಿಗೆ ಓಟ್ ಕೊಡಬೇಡಿ। ಯಾರಿಗೆ ಓಟ್ ಕೊಡಬೇಕು? ಬಡವರು ಸಮಾಜ ನಿರ್ಮಾಣ, ದೇಶ ನಿರ್ಮಾಣದಲ್ಲಿ ಸಮರ್ಥವಾಗಿ ಭಾಗವಹಿಸುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತವರಿಗೆ ಮತ ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ ಬಂಧುಗಳೇ। और ये बात आज इस मंच से इतनी कॉन्फिडेंटली मैं इसलिए बोल पा रही हूँ कि जब आपने हरीश का भाषण सुना, उसने अपनी मन की बात को आप सबके सम्मुख रखा। ನಾನು ಇಷ್ಟು ವಿಶ್ವಾಸದಿಂದ ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹುಡುಗ ಹರೀಶ್ ಪೂಂಜಾ ಅವರು ಅವರ ಮನ್ ಕಿ ಬಾತ್, ಮನಸ್ಸಿನ ಮಾತನ್ನ ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸದಿಂದ ಇಟ್ಟಿದ್ದಾರೆ ಅಂತ ನನಗೆ ಸಂತೋಷ ಆಗ್ತಾ ಇದೆ। एक साधारण परिवार का नेता, एक साधारण परिवार का बेटा आज आपके आशीर्वाद से नेता बना है, भाषण दिया है, लेकिन कागज पढ़कर नहीं दिया है। ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದ ಸಾಮಾನ್ಯ ಒಬ್ಬ ಹುಡುಗ ಹರೀಶ್ ಪೂಂಜಾ ನಿಮ್ಮ ಎದುರೇ ಬಂದು ನಿಂತು ಭಾಷಣ ಮಾಡಬೇಕಾದ್ರೆ ಅವರಾಗಿಯೇ ಭಾಷಣ ಮಾಡಿದ್ದಾರೆ ಬಿಟ್ಟು ಕಾಗದದಲ್ಲಿ ಬರೆದು ತಂದು ಭಾಷಣವನ್ನು ಮಾಡಿಲ್ಲ। इसलिए राहुल जी से कहना चाहती हूँ, उन्होंने कहा ना 15 मिनट बोलूंगा, नरेंद्र भाई ने क्या कहा? बोलो भैया बोलो, लेकिन बिना कागज के बोलो। ನಾನು ಇದಕ್ಕಾಗಿ ಹೇಳಲಿಕ್ಕೆ ಬಯಸ್ತೇನೆ, ರಾಹುಲ್ ಗಾಂಧಿ ಅವರು 15 ನಿಮಿಷ ಮಾತಾಡಿದ್ರೆ ಏನಾಗುತ್ತೆ ಅಂತ ಕೇಳುವಾಗ ನರೇಂದ್ರ ಮೋದಿ ಅವರು ಅವರಿಗೆ ಹೇಳಿದ್ರು 15 ನಿಮಿಷ ಮಾತಾಡಿ, ಆದ್ರೆ ನಾನು ಬೆಳ್ತಂಗಡಿಯ ನವ ಯುವಕರಿಗೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರೇ ನರೇಂದ್ರ ಮೋದಿ ಅವರ ಸುದ್ದಿಯನ್ನ ಬಿಡಿ, ಬೆಳ್ತಂಗಡಿ ಹರೀಶ್ ಪೂಂಜಾ ಅವರ ಎದುರು ಬನ್ನಿ ನೀವು ಅಂತ ಹೇಳ್ತಾ ಇದ್ದೇನೆ। लेकिन आप भी जानते हैं और मैं भी जानती हूँ कि मन से बोलने के लिए पहले धरती पर काम करना पड़ता है, और वो काम, वो कर्मठता हमारे प्रत्याशी हरीश में है। इसीलिए आज आप सबसे हरीश के लिए आशीर्वाद मांगने आई हूँ। ನಾನು ಹೇಳ್ತಾ ಇದ್ದೇನೆ, लोगों ने प्रभु के प्रति मान्यता और श्रद्धा रखी है। आज उनसे पूछना चाहती हूँ कि दिन की शुरुआत में क्या भगवान को याद किया था आपने? ನಾನು ಇಷ್ಟು ಜನ ದೇವರ ಹತ್ರ ಪ್ರಾರ್ಥನೆ ಮಾಡುವವರ ಹತ್ರ ಕೇಳ್ತಾ ಇದ್ದೇನೆ, उनको कभी कोई स्वाभिमानी हिंदुस्तानी ये नहीं कहता कि हे भगवान, सिद्धा रुपया की तरह मुझे भी गरीब को लूट कर अपनी तिजोरी भरनी है। ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಯಾರು ಕೂಡ ಸ್ವಾಭಿಮಾನಿಗಳು ಸಿದ್ದರಾಮಯ್ಯನ ರೀತಿಯಲ್ಲಿ ನಾನು ಹಣವನ್ನ ಲೂಟಿ ಮಾಡುವಂತ ಶಕ್ತಿ ಕೊಡುವಂತ ಯಾರು ಪ್ರಾರ್ಥನೆ ಮಾಡಲ್ಲ। स्वाभिमानी हिंदुस्तानी अपने भगवान से हमेशा एक ही बात कहता है कि हे भगवान, बस बाजुओं में इतना बल दे कि मैं अपने 2 हाथों की मेहनत से
इज्जत की 2 वक्त की रोटी अपने परिवार के लिए कमा सकूं। ದೇವರ ಹತ್ರ ಸ್ವಾಭಿಮಾನಿ ಭಾರತೀಯರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರೇ ಇಷ್ಟು ಸಾಕು, ನನ್ನ ಕೈಗಳಲ್ಲಿ ಶಕ್ತಿಯನ್ನ ಕೊಡು, ನಾನು ಶಕ್ತಿಯ ಮೂಲಕ ಕೆಲಸ ಮಾಡಿ ನನ್ನ ಕುಟುಂಬದವರಿಗೆ ರೋಟಿಯನ್ನ ಸ್ವಾಭಿಮಾನದಿಂದ ಸಂಪಾದನೆ ಮಾಡುವಂತ ಶಕ್ತಿಯನ್ನು ಕೊಡುವಂತ ಕೇಳುವಂತ ಸ್ಥಿತಿಯನ್ನ ಮಾಡ್ತಾರೆ। इसीलिए आज जाते जाते स्वाभिमानी हिंदुस्तानियों से कहती हूँ कि जब हम अपने परिवार की समृद्धि की कल्पना करते हैं तो लक्ष्मी माँ का चेहरा सामने आता है, और लक्ष्मी जब घर आती है तो कांग्रेस का हाथ पकड़कर नहीं आती, लक्ष्मी आती है तो कमल पर बैठकर आती है। इसीलिए अगर लक्ष्मी को घर लाना है तो कमल का बटन दबाना है। ಹಾಗಾಗಿ ನಿಮಗೆ इसलिए जाते जाते प्रभु के चरणों में एक ही प्रार्थना करती हूँ कि 12 तारीख को आप सब घर के बाहर आएंगे, पोलिंग बूथ पर जाकर कमल का बटन दबाएंगे, हरीश को विधानसभा ले जाएंगे और विकास रूपी लक्ष्मी को अपने घर ले आएंगे। इस प्रार्थना को प्रभु के चरणों में मैं प्रस्तुत करते हुए अपनी वाणी को विराम देती हूँ। जय हिंद, जय भारत। వా మూలెడుంతున్న బెల్తంగెడద వా 81 గ్రామద వా మూలెడ్ల నికలి పాతర్రా అప్పుడు స్మార్ట్ ఫోన్ కు ఉంజే కడికి పోడు, ಲ್ಯಾಂಡ್ ಫೋನ್ ಗೂ ಸ್ಮಾರ್ಟ್ ಫೋನ್ ಗೂ ಇಡೀ ತಿರುಗಿಂಡ್ಲ ಹಾಕೊಂಡು ಅಂಚದು ಲ್ಯಾಂಡ್ ಫೋನ್ ಬೋಡ ಸ್ಮಾರ್ಟ್ ಫೋನ್ ಬೋಡ ಐಫೋನ್ ಬೋಡ ಅಂತ ಯೋಚನೆ ಮಲ್ಪಲೆ ಐಫೋನ್ ಬೋರ್ಡ್ ఉందంಡ ಹರೀಶ್ ಪುಂಜರ ಕೊರ್ಲೆ ಲ್ಯಾಂಡ್ ಫೋನ್ ಬೋರ್ಡ್ ఉందంಡ ಬಂಗೇರಿ ಕೊರ್ಲೆ ಬಂದುಲೆ ದೇಶ ಬದಲಾಡುವುದಂಡ ಕಾಂಗ್ರೆಸ್ ಮುಕ್ತ ಭಾರತ ಅವಳು ನಕಲಿ ಗಾಂಧಿ ವಂಶ ಮುಕ್ತ ಆವಂದೆ ದೇಶ ಕಟ್ಟಿರ ಆಪಚಿ ಒಂದು ನಂಗೆ ಗೊತ್ತುಬಿಡು, ಸ್ಪಷ್ಟತೆ ಗೊತ್ತುಬಿಡು. ಕರೀನ ಎಲ್ಪ ಆಗ್ತಾ 1 ವರ್ಷದ ಸ್ವಾತಂತ್ರ್ಯೋತ್ತರ ಭಾರತ ನಿಗ್ಲು ಒಂಚೂರು ಗಮನ ಕೊಡ್ಲೆ. ಸ್ವಾತಂತ್ರ್ಯ ಪೂರ 80 ವರ್ಷ ಈ ದೇಶದ ಲೂಟಿ ಮಲ್ತನ ಚಿತ್ರ ಮೊಗಲೇರಿ 200 ವರ್ಷ ಈ ದೇಶನ ಲೂಟಿ ಮಲ್ತನ ಚಿತ್ರ ಬ್ರಿಟಿಷರು. ಸ್ವಾತಂತ್ರ್ಯ ಉತ್ತರ ಭಾರತದ 75 ವರ್ಷ ಅಜ್ಪ ವರ್ಷ ಲೂಟಿ ಮಲ್ತನ ಚಿತ್ರ ಕಾಂಗ್ರೆಸ್ಗೆ. ಈ 1000 ಅಜ್ಪ ವರ್ಷ ನಮ್ಮ ದೇಶನ ಲೂಟಿ ಮಲ್ತಿರೋದು ಬೊಕ್ಕ ನನ್ನ ಈ ದೇಶ ಲೂಟಿ ಮಲ್ತಿನ ಸರ್ವನಾಶ ಆಪಣ ಬಣದು ಭಾರತದ 130 ಕೋಟಿ ಯೋಚನೆ ಮಲ್ತಾರೆ. ಈ ದೇಶ ಲೂಟಿನ ಉಂತಾವನ ಚಿತ್ರ ತಾಕತ್ತಿಪ್ಪನ ಒರಿಯೇ ಆಯ್ ನರೇಂದ್ರ ಮೋದಿ ಅರೇನು ಈ ದೇಶದ ಪ್ರಧಾನಮಂತ್ರಿ ಮಲ್ತಾರೆ. ಬಂದುಲೆ ಈ ದೇಶದ 29 ರಾಜ್ಯಗಳು ಇಲ್ಲ, 22 ರಾಜ್ಯಗಳು ಇನಿ ಬಿಜೆಪಿದ ಕೈಗೆ ಬೈದ. ಇನ್ನು ನಿಖಿಲ್ ಪೇಪರ್ ಓದಿಯಾರ ಮಣಿಪುರದಂಚಿನ ಒಂದು ಗ್ರಾಮಡು ಇನಿ ಮುಟ್ಟ ಕರೆಂಟ್ ಇಜ್ಜಿ ಕೋಟದ ದಿನ ಕರೆಂಟ್ ಬತ್ತಂಡು ಇಡೀ ಊರ್ದ ಜನಕಲು ಗ್ರಾಮದಕಲು 24 ಗಂಟೆ ನಲ್ತೇರು ಕಂಡಡು. ನರೇಂದ್ರ ಮೋದಿ ಗೆಲ್ಪಡಾಂಡು ಮಣಿಪುರ ಬಂಡು ಬಿಜೆಪಿ ಸರ್ಕಾರ ಬರಡಾಂಡು ಒಂದು ಲೈಟ್ ಬರಿಯಾರೆ ಒಂದು ಗ್ರಾಮಕ್ಕೆ ಮಣಿಪುರದಂಚಿನ ಬೆಳ್ತಂಗಡಿ ಅನ್ಬರಣಿ ಕೊಯ್ಯೂರ್ಗೆ ಬಾಯ್ ಕಾರ್ಡ್ ಪಾಯರ ಸಾಧ್ಯ ಇಜ್ಜಿ, ರಿಕ್ಷೋಡ್ ಪಾಯರ ಆಪಜಿ, ಚಪ್ಪಲ್ ಬಾರ್ದು ಕೂಡ ಪಾಯರ ಸಾಧ್ಯ ಇಜ್ಜಿ. ಅಂಚಿತ್ರ ರೋಡ್ ಮಾರ್ಗಡಿ ಬೆಳ್ತಂಗಡಿ ಅಭಿವೃದ್ಧಿ ಮನೆ ಬೇರೆ ವಾನಮ್ಮನದ ಅಭಿವೃದ್ಧಿ ಹೆಂಗ್ ಗೊತ್ತಾಯ್ಜಿ. ಚಪ್ಪಲ್ ಬಾಡ್ದು ಬಾಡಾಗ ಕಾರ್ ಪೆದಂಬೆ ಬೂರುಡು ಆಸ್ಪತ್ರೆಗೆ ಬೋಡತ್ತೆ ಇಂಚಿತ್ರ ರೋಡ್ ಬತ್ತಲ ನಿಗಳು ಕಾಂಗ್ರೆಸ್ ಓಟ್ ಕೊರ್ಪರತ್ತ ಪರಿಸ್ಥಿತಿ ತಾರೆ ಹಾಕುತ್ತೆ ತರೆ ಹಾಕೊಡು ಸ್ವಾಮಿ ದಾಯ ತಾರೆ ಹಾಕುತ್ತೆ. ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಬೋಡ ಎಲ್ಲಂದ ಚುನಾವಣೆ ಭಾರತೀಯ ಸಂಸ್ಕೃತಿ ಬೊಕ್ಕ ಕಾಂಗ್ರೆಸ್ ಸಂಸ್ಕೃತಿ ನಡುಟು ನಡಪನ ಚಿತ್ತೊಂದು ಚುನಾವಣೆ. ಭಾರತೀಯ ಸಂಸ್ಕೃತಿ ಬೊಕ್ಕ ಕಾಂಗ್ರೆಸ್ ಸಂಸ್ಕೃತಿ ನಡುಟು ನಡಪನ ಹೋರಾಟ ಒಂದು. ಭಾರತೀಯ ಸಂಸ್ಕೃತಿ ಜಾತಿ ಇಜ್ಜಿ, ಧರ್ಮ ಇಜ್ಜಿ, ಭಾಷೆ ಇಜ್ಜಿ, ಮತಕೊಲಿಜ್ಜಿ, ಸರ್ವೇ ಜನ ಸುಖಿನೋ ಭವಂತು ಪನ್ಪಣವೇ ಭಾರತೀಯ ಸಂಸ್ಕೃತಿ. ಕಾಂಗ್ರೆಸ್ ಸಂಸ್ಕೃತಿ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ,
ಬಹುಸಂಖ್ಯಾತ ಅಲ್ಪಸಂಖ್ಯಾತ ವಿಭಜನದ ಸಂಸ್ಕೃತಿ ಕಾಂಗ್ರೆಸ್ ದಾಂಡ ಒಂದೇ ಸಂಸ್ಕೃತಿ ಏಕಂ ಸತ್ತಿ ಪ್ರಭಾವದ ವದಂತಿ ಬಣ್ಣನ ಚಿತ್ರ ಭಾರತೀಯ ಸಂಸ್ಕೃತಿ ಒಂದೇನು ಆಯ್ಕೆ ಮಲ್ಪನ ಕೆಲಸ ನಿಕ್ಕಲ್ಲ ಕಾಂಗ್ರೆಸ್ 75 ವರ್ಷ 20 ವರ್ಷ ಹೊತ್ತನು ಈ ದೇಶದ ಐಕ್ಯ ಮುಕ್ತಿ ದಿಗದನು ಬಡತನದ ಮುಕ್ತಿ ದಿಗದನ ಇತ್ತೆಂಕಲ್ಲ ಸ್ಮೃತಿ ಇರಾನಿ ಬಂಡೇರ್ ಅಮೇಟೆಡ್ ಆರ್ ಕಂಟೆಸ್ಟ್ ಮಾಡ್ತಾರೆ ರಾಹುಲ್ ಗಾಂಧಿ ವಿರುದ್ಧ ಶೌಚಾಲಯ ಇಜ್ಜಿ ಸರಿಯಾದ ಮಾರ್ಗ ಇಜ್ಜಿ ಆಣಿ ಶುರುವಾತ್ರ 1980 ಇಸವಿ ಸಂಜಯ್ ಗಾಂಧಿ ಸ್ಟಾರ್ಟ್ ಮಾಡ್ತಾರೆ ಅಮೇಟೆಡ್ ಐದು ಪಕ್ಕ ರಾಜೀವ್ ಗಾಂಧಿ ಆಯ್ಕೆ ಐದು ಪಕ್ಕ ಸೋನಿಯಾ ಗಾಂಧಿ ಆಯ್ಕೆ ಇತ್ತ ರಾಹುಲ್ ಗಾಂಧಿ 15 ವರ್ಷದಿಂದ ಅವಳು ಎಂಪಿ ಆತೇರು ಮುರಣಿ ಪಣಂದುಲ್ಲರು ಎಂಕನಿಕಲು ಓಟು ಪರಿಹಾರದಂಡ ಯಾನು ಸಿಂಗಾಪುರ ಕ್ಯಾಲಿಫೋರ್ನಿಯಾ ಮಲ್ಪೆ ಮೇತಿನ ಈ ತಿಂಟ ಬೋಡೆ ಪೋಯಿನಿ ಬೇರೆ 15 ವರ್ಷೋಡು ಇದಾಗ ಸಿಂಗಾಪುರನೇ ಕೊರಪ ಎಂಗಲು ಕ್ಯಾಲಿಫೋರ್ನಿಯಾ ಕೊರಪ 5 ವರ್ಷ ನೀರು ಅಮೇತಿ ಮಲ್ತಿನ ಬಕ್ಕ ಮಲ್ಲೆ 5 ನೀರು ಅಮೇತಿಯ ಮಲ್ಪಾರೆ ಈ ದೇಶದ ಕಾಂಗ್ರೆಸ್ ಪದ್ಧತಿ ದಾತ ಬದಲಾತನ ಕೇಳಲೆ ಕೋಡೆ ಬತ್ತದ ಸಂತೋಷ್ ಶೆಟ್ಟರ್ ಕಾಂಗ್ರೆಸ್ ಸಭೆ ಇತ್ತನಿಗೆ 100 ಜನ ಇತ್ತರಿಗೆ 6 ಬಂಡರಿಗೆ ಚಾ ಮಾರುತ್ತಿದ್ದವರನ್ನು ಪ್ರಧಾನಮಂತ್ರಿ ಮಾಡಿದ್ದೀರಿ ಏನು ನಾವು ಕಾಂಗ್ರೆಸ್ನವರು 2019 ಚುನಾವಣೆ ನಂತರ ಅವರನ್ನು ಚಾ ಮಾರಲಿಕ್ಕೆ ಕಳಿಸುತ್ತೇವೆ ಸಂತೋಷ್ ಶೆಟ್ಟರೆ ಇಲ್ಲಿಗೆಂಗಲು ಬಿಜೆಪಿ ಈಚು ಜವಣೀರ್ ಸವಾಲ್ ಪಡೊಂದಿಲ್ಲ ಇರು ಚಾ ಮರ್ರೆ ಪೋಡ ತಂದೆ ನರೇಂದ್ರ ಮೋದಿ ಚಾ ಮರ್ರೆ ಈರೇ ಪಡಂದುಲ್ಲಾರು ಮುಂಬೈಡ್ ಎಂಕ್ ಕರಿಸ್ ದುಂಬುದಲಕ ಬೇರ ಮಲ್ಪೆರೆ ಆ ಒಂದು ಇಜ್ಜಿ ಬಣಂದು ಪಡಂದುಲ್ಲಾರು ದೈಡ್ ವಾಗ್ ಬೇರ ಮಲ್ಪೆರೆ ಆಪುಜಿ ಇಸ್ಪೀಟ್ದ ಬೇರ ಮಲ್ಪೆರೆ ಆಪುಜ ಇರೆಗೆ ಗಂಗಸರ್ದ ಬೇರ ಮಲ್ಪೆರೆ ಆಪುಜ ರೆಡ್ಡಿ ನಂಬರ್ದ ದುಡ್ಡು ಮಲ್ಪೆರೆ ಆಪುಜ ಆಪುಜಿ ನರೇಂದ್ರ ಮೋದಿ ಬೈದಿನೇ ಕಪ್ಪು ಹಣ ಮುಂತಾಯರೆ ಮಾತೆರಲ ವೈಟ್ ಮನಿಡೆ ಬದುಕೋಡು ತರೆದರ್ಥ ಬದುಕು ಚಿತ್ರ ದೇಶ ಭಾರತ ಅವಡು ಜಗತ್ತಿನ ದುಂಬು ಭಾರತ ವಿಶ್ವಗುರು ಆಡುವಂತ ಚಿತ್ರ ಚಿಂತನದ ಮುಖಾಂತರ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆತೇರಿ ನಿಕ್ಕಲೆಕ್ಕ ಕೋಟಿ ಕೋಟಿ ಎಂಕಲ ಡಿ ಕೆ ಶಿವಕುಮಾರ್ ಮದಿಮೆ ಒಂದನ್ನು 25 ವರ್ಷದ ಮಗಲ ಬುಧರಣೆ 30 ಕೋಟಿ ಪಾಡುವರಂದ ಅಂಡ ಮುರಣಿ 495 ಕೋಟಿ ಒರೋಣೆ ಜಂಪ್ ಆತನು 4 ಕೋಟಿ ಪಾಡ್ತಾರೆ ಶಿವಕುಮಾರ್ ಉಲ್ತಕ ಸ್ವಾಮಿ ನಿಕ್ಲೆಗ್ ಮಲ್ಲಿಕಾರ್ಜುನ ಖರ್ಗೆನ ದಯ ಉಂತಾಯರು ಮುರಣಿ ಅರ್ನಾರ್ ದಲಿತರು ಈ ದಲಿತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪನೋಡಾಪುಣ್ಣಮ ಈ ಕಾಂಗ್ರೆಸ್ ದಲಿತ ವಿರೋಧಿ ಸಾರತ್ತ 1940 ಇಸ್ವಿಡ್ ಏಪ್ರಿಲ್ 27 ತಾರೀಕಿಗೆ ಈ ದೇಶದ ನೆಹರುನ ಕ್ಯಾಬಿನೆಟ್ ಲಾ ಮಿನಿಸ್ಟರ್ ಆಯ್ನ ಚಿತ್ರ ಅಂಬೇಡ್ಕರ್ ನೆಹರುನ ತೊಂದರೆಯನ್ನು ತಡೆ ಇರ್ತಿರಂದೆ ಅಕಲ್ಮಲ್ತನ ಕೀಟಲೆಯನ್ನು ತಡೆ ಇರ್ತಿರಂದೆ ಲಕ್ನೋಡು ಶೆಡ್ಯೂಲ್ಡ್ ಫೆಡರೇಷನ್ ಆಫ್ ಲಕ್ನೋ ಪನ್ಪಣ ಚಿತ್ರ ಒಂದು ದಲಿತರನ್ನ ರ್ಯಾಲಿ ಬಂಡೇರು ದಾದ ಬಂಡೇರು ಕಾಂಗ್ರೆಸ್ ಓಟು ಪಾಡುಲ್ಲ ಬಂಜೆ ಕಾಂಗ್ರೆಸ್ ತಪ್ಪಿನ ಉಂತುಲ್ಲ ಬಂಜೆ ನಮ್ಮ ಕಿಕ್ಕಲ್ಗೆ ಬಲ್ಲು ಪಾಡುಲ್ಲ ಬಂಜೆ ಪಾತಿರ ಬಂಡೇರು ಡಾಕ್ಟರ್ BR ಅಂಬೇಡ್ಕರ್ ಮೂಜಿ ಸರ್ತಿ ಓಟು ಗುಂತನಗರ ಸೋಪಾಯಿನಾರಿಯರ್ ಒಂದುವೇ ನೆಹರು ಮೇರ ಪಿಜ್ಜೆ ಇನಿ ದಲಿತರ ಬಗ್ಗೆ ಪಾತ್ರ ನೈತಿಕತೆ ಮಕ್ಕಳಿಗೆ ಉಂಡ ಡಾಕ್ಟರ್ ಎಂಗಲ ನರೇಂದ್ರ ಮೋದಿ ಬಂಡೇರ್ ಈ ದೇಶದ ಭಗವದ್ಗೀತದ ಆಧಾರದ ಮಿತ್ತು ಸರ್ಕಾರ ಮಲ್ಪೆರ ಆಪಜಿ ಒರಿ ನರೇಂದ್ರ ಮೋದಿ ಯೋಚನೆ ಮಲ್ಪಲಿ ಮೂಲ ಕೂರ್ದ 1 ಮಿನಿಟ್ ಯೋಚನೆ ಮಲ್ಪಡಾಪಡು ನರೇಂದ್ರ ಮೋದಿ ಅಪ್ಪಟ ಹಿಂದೂ ಅಪ್ಪಟ ಭಾರತೀಯ ಆರ್ ಬಂಡೇರ್ ನೆಹರುಗೂ ಬರದನ ತಾಕತ್ತು ಇಂದಿರಾ ಗಾಂಧಿಗೆ ಬರದನ ತಾಕತ್ತನು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬರದನ ತಾಕತ್ತನು ಮೊರಾರ್ಜಿ ದೇಸಾಯಿಗೆ ಬರದನ ತಾಕತ್ತನು ರಾಜೀವ್ ಗಾಂಧಿ ಬರದನ ತಾಕತ್ತನು ನರಸಿಂಹರಾವ್ ಬರದನ ತಾಕತ್ತನು ಮನಮೋಹನ್ ಸಿಂಗ್ ಬರದನ ತಾಕತ್ತನು VP ಸಿಂಗ್ ಐಕೆ ಗುಜರಾಲ್ ದೇವೇಗೌಡ ಚರಣ್ ಸಿಂಗ್ ಚಂದ್ರಶೇಖರ್ ಮಕ್ಕಳಿಗೆ ಏನೇಗೆ ಬರದನ ತಾಕತ್ತನು ನರೇಂದ್ರ ಮೋದಿ ಪಂಚ ದಾದ ಈ ದೇಶದ ಸರ್ಕಾರವನ್ನ ಈ ದೇಶದ ಸರ್ಕಾರನು ಭಗವದ್ಗೀತಾ ಆಧಾರದ ಮಿತ್ರ ಬಾರಾಪುಜಿ ಮುಸ್ಲಿಮರನ್ನ ಕುರಾನ್ ಆಧಾರದ ಮಿತ್ರ ಬಾರಾಪುಜಿ ಕ್ರೈಸ್ತರನ್ನ
ಬೈಬಲ್ದ ಆಧಾರದ ಮೇಲೆ ನಡೆಪರಾಪಜಿ, ಜೈನರನ ಧವಳದ ಗ್ರಂಥ ಆಧಾರದ ಮಿತ್ ಮಲ್ಪರಾಪಜಿ, ಬೌದ್ಧರ ತ್ರಿಪಿಟಿಕದ ಆಧಾರದ ಮಿತ್ ಮಲ್ಪರಾಪಜಿ, ಸಿಖ್ಯರನ ಗುರುಗ್ರಂಥ ಮಲ್ಪರಾಪಜಿ. ಈ ದೇಶನ್ನು ನಡಪಾಯಿರ ಸಾಧ್ಯ ಅಪ್ಪನ ಒಂಜೆ ಧರ್ಮಗ್ರಂಥ ಅವ್ರು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಹಂಚುತ್ತಿನ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಂಡೇರಿ. ಒಂದು ತಾಕತ್ತಿ ನರೇಂದ್ರ ಮೋದಿಗೆ, ಒಂದು ತಾಕತ್ತು. ಓಟ್ಗೋಸ್ಕರ ನರೇಂದ್ರ ಮೋದಿ ಕೆಲಸ ಮಾಡ್ತಿದ್ದೀರಿ ಪಂಡೇರು. ಎನ್ನ ಪಕ್ಷದಲ್ಲಿ ಮಿಕ್ಕಿ ಎನ್ನ ದೇಶ ಅಂತ ಪಂಡೇರು ಬಾ ಪಾಟಿದೆ ಬಂದಿ ಹೆಮ್ಮೆ ಮಾಡೋಣಮ್ಮ. ಇನ್ನು ಜಾತಿ ತಪ್ಪದಾಡು ಓಟಿಗೆ ಏನೊಂದು ಕೆಲವೇ ಜಾತಿ 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 ಓಲ್ಯರ್ ಜಾತಿ ಯಾನ್ ಹರಿಕೃಷ್ಣ ಬಂಟ್ವಾಳಕ್ಕೆ ಏನೊಂದಿಲ್ಲ ಮೂಲು MLCಗೆ ಒಟ್ಟು ಹೊಂದಿದ್ದೆ ಯಾನ್ ಸಿಂಗಲ್ ಅನ್ಅಪೋಸ್ ಕ್ಯಾಂಡಿಡೇಟ್ ಬಿಜೆಪಿ ML ಕಾಂಗ್ರೆಸ್ ಪಾರ್ಟಿದ ಆಸ್ಕರ್ ಫೆರ್ನಾಂಡಿಸ್ ಸೇರ್ದು ಷಡ್ಯಂತ್ರ ಮಾಡ್ತಾರೆ ಮೇವರಿ ಪೂಜಾರಿ ಜನಾರ್ದನ್ ಪೂಜಾರಿ ಒಟ್ಟಿಗೆ ಪುಣಿ ಇವಾಗ ಟಿಕೆಟ್ ಕೊಡ್ರವಲ್ಲಿ ಬಣ್ಣದು ಯಾನ್ ಬಂಗೇರಳ ಬತ್ತ ಕೇಂದ್ರೆ ಯಾನ್ವರಿ ಪೂಜಾರಿ ಸಪೋರ್ಟ್ ಮಾಡ್ತಾರೆ ಹೆಂಗೆ ಇದ್ದತ್ತೆ ಮಾಡ್ತಾರ ಇದ್ದತ್ತೆ. ಜಾತಿ ಆಧಾರಿತ ರಾಜಕಾರಣ ಬಲ್ಲಿ ದೇಶ, ಜಾತಿಯರ್ದು ಮಿತ್ತು ದೇಶ, ಧರ್ಮದ ಮಿತ್ತು ದೇಶ, ಮತದ ಮಿತ್ತು ದೇಶ, ಭಾಷೆದ ಮಿತ್ತು ದೇಶ, ರಾಜ್ಯದ ಮಿತ್ತು ದೇಶ. ದೇಶವರಿಂದ ನಮ್ಮ ಒರಿವ ಒಂದು ನರೇಂದ್ರ ಮೋದಿನ ಕನಸು. ಮೈ ಐಡಿಯಾ ಆಫ್ ಇಂಡಿಯಾ ಬಣದು ಇತ್ತೀಚೆಗೆ ನರೇಂದ್ರ ಮೋದಿ ಬಂದಿರು. ಮೈ ಐಡಿಯಾ ಆಫ್ ಇಂಡಿಯಾ ಸತ್ಯಮೇವ ಜಯತೆ, ದಿಸ್ ಇಸ್ ಮೈ ಐಡಿಯಾ ಆಫ್ ಇಂಡಿಯಾ. ಶ್ರಮಮೇವ ಜಯತೆ, ದಿಸ್ ಇಸ್ ಐಡಿಯಾ ಆಫ್ ಮೈ ಇಂಡಿಯಾ. ಶ್ರಮಮೇವ ಜಯತೆ, ಅಹಿಂಸಾ ಪರಮೋ ಧರ್ಮ, ಸರ್ವೇ ಜನ ಸುಖಿನೋ ಭವಂತು, ಎತ್ತ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಒಂದನ್ನು ಐಡಿ ಪಂಡಿರಾರು ನಾರಿ ನಾರಾಯಣಿ ಪಂಡಿರು, ದರಿದ್ರ ನಾರಾಯಣ ಪಂಡಿರಾರು. ಇಂಚಿತ್ರ ಒಂದು ಚಿಂತನೆ ಪಂಚಿತ್ರ ನರೇಂದ್ರ ಮೋದಿ. ಇನಿ ಎಲ್ಲ ಮೇ 16 ತಾರೀಕು ನಿಕ್ಕಲ ಊರು ದೇವಿ ಮಾತನ ಆಟ ದಿಗೊಳ್ತೂತ 16 ಗಂಟೆ ಆನಾಗ ಮೈಸಾಸುರ ಬರುತ್ತೆ. 16 ಗಂಟೆಗೆ ಮೈಸಾಸುರ ಬರುತ್ತೆ. ದೇವಿ ವಧೆ ಮಲ್ಪೋಲು ಎಲ್ಲ ಮೇ 16 ಆನಾಗ ನಿಕ್ಕಲು ಈ ಕಾಂಗ್ರೆಸ್ ಪನ್ಪನ ಮೈಸಾಸುರನ ಮುಗಿಪ್ಪನ ಕೆಲಸ ಮಲ್ಪೋಡ್ಬೇಕು. ಮೇ ಪಂಡ ಎಂ ಪಂಡ ಮೋದಿ, ಎ ಪಂಡ ಅಮಿತ್ ಶಾ, ವೈ ಪಂಡ ಯಡಿಯೂರಪ್ಪ, 3 ಜನ ತ್ರಿಮೂರ್ತಿಲು ನಂಗೆ ಉಳ್ಳೇರು. ಮೇ 16 ತಾರೀಕು ಅಕ್ಲೆ ಕೈಗೆ ಬರೋಡ್ ನಿಂತು ಮಲ್ಪೋಡ್ ನಿಂತು. ಕಾಂಗ್ರೆಸ್ ತಗಲಿಗೆ ಅನ್ನೊಂದು ಬಂದ ವಿಚಾರ ಯಾನೊಂದು 35 ವರ್ಷ ಕಾಂಗ್ರೆಸ್ ಹಿಡಿತೆ. ಎಷ್ಟು ವರ್ಷ? 35 ವರ್ಷ. ಇಂದಿರಾ ಗಾಂಧಿ ಅಂಚ, ರಾಜೀವ್ ಗಾಂಧಿ ಅಂಚ, ನೆಹರು ಅಂಚ, ಕಾಂಗ್ರೆಸ್ ಅಂಚ, ಬಡವೇರು ನಾವು ಪೂರಾ ಬಂಡೇರು. ಇನ್ನಿಲ್ಲ ಬಡವೇರು ಓತಿನೇ ಲಂಚನೇ ಉಳ್ಳೇರು ಬಡವೇರು. ಯಾನ ಗೆರ್ತದ ಪಾಯ ಕಾಂಗ್ರೆಸ್ ಪಾರ್ಟಿಗೆ ಬಡವೇರು ನಾನು ಓದು ಇಟ್ಟ ಬಿರಬ ಇದೆ ದಯ ಗೊತ್ತಿದೆ. ಅಕ್ಬರ್ ಬೀರ್ಬಲೆ ಪುದರ್ ಕೇಂದ್ರಗಳು ಅಕ್ಬರ್ ಬೀರ್ಬಲೆ ಒಂಜಿ ದಿನ ಅಕ್ಬರ್ಡ ಕೇಂದ್ರಗೆ ಬೀರ್ಬಲ ನಮ್ಮ ಊರದ ಪ್ರಜೆಕ್ಟ್ ಇಂಚೊಳ್ಳೇರು ಪೂರ ಬಾರಿ ಖುಷಿಟ್ಟು ಇಲ್ಲರ ಸುಕಟ್ಟು ಉಳ್ಳೇರ ಅದು ಮೂರ್ಖಿರ್ದಲ್ಲ ಉಳ್ಳೇರ ಅಂದ್ ಬೀರ್ಬಲೆ ಬಂಡೆಗೆ ಸ್ವಾಮಿ ನಮ್ಮ ಊರು ಪೂರಾ ಹೆಚ್ಚಿನ ಮೂರ್ಖಿರಿ ಅಂದ. ಯಾನು ಈರುಲ್ಲ ಮೂರ್ಖಿರಿ ಎಂದು ರಾಜತ್ತೆ ಬೆಚ್ಚಾಡೆ ಬಂಡೆ ಅಕ್ಬರ ಎಂಕ್ ಒಂಜಿ ವಾರಡು ಯಾನ್ಲ ಮೂರ್ಖೆಂದು ಸಾಬೀತು ಮಲ್ಪೋಡು ಎನ್ನ ಜನಕ್ಕುಲ್ಲ ಮೂರ್ಖೆಂದು ಸಾಬೀತು ಮಲ್ಪೋಡು. ಇಜ್ಜಿನ ನಿಕ್ಕು ಬ್ರಿಟಿಷರ್ ಪಾಡ್ನ ಬಲ್ಲುಂಡ ಅಂಜೇರಿ ನಿಕ್ಕು ಮಾಡುವೆ. ಕೆಲವರಿಗೆ ಗೊತ್ತುಂಟು ರಾಜ್ಯಕ್ಕೆ ಅಂತ ಮಿತ್ತು ಬೈಗೊಳ್ಳಿ ಬೈಪೋಣ ಏಳಗೆ ಜೊಂಜಿದಲಕ್ಕೆ ಬೈಪೋಣ ಉಂಟು ಮಾತ ಪಾಟಿಲ್ಲ ಒಳ್ಳೆ ಆಯ್ತು ಬಂದು ಬೀರ್ಬಲೆ ಸೈಯೋಡು ಪಡೆದು ಆಯನ ದೆಪ್ಪೋಡು ಬಂದು ಸುಮಾರು ಜನ ಐತ ಉಲ ಇಲ್ಲ ಮಂತ್ರನಗಲ ನಡ್ತೊಂದುಂಡು. ಸಿದ್ದರಾಮಯ್ಯ ಅಲ್ಪ, ಮಲ್ಲಿಕಾರ್ಜುನ ಖರ್ಗೆನ ಕಾಟ, ಇಂಚಿದ್ದ ಪರಮೇಶ್ವರನ ಕಾಟ, ಡಿಕೆನ ಕಾಟ ಜಂಚನೆ ಐಟ್ಲ ಪಗಲ ಇತ್ತು ಅವೇ ಸನಿಕುಲ ಇತ್ತು ನೆಟ್ಟುಲ್ಲ ಆಂಡ್ ಒಂಜಿ ದಿನ ಕರಿಂಡು 2 ದಿನ 3-4 ದಿನ ಅನಗ ಸುದ್ದಿ ಜಲ ಒಂಜೆ ಬಾರದ ಟೈಮ್ ನನಗೆ ಮೂಜಿ ದಿನ ಆತನಗ ಈ ಸತಿ ಬೀರ್ಬಲೆ ಪೋಯಿ ಎಂದು ಕೆಲವರಿಗೆ ಖುಷಿ ಆಂಡು 5ನೇ ದಿನ ಸುದ್ದಿ ಆಂಡು ದಾನೆಂದು ಕೆಂಡ ಡೆಲ್ಲಿದ ಗಲ್ಲಿಡಿದ ಮಂದಿರಡು ದೇವರ ತೋಜುವರು ಎಂದು ಸುದ್ದಿ ಆಂಡು ಭಾರಿ ಖುಷಿ ಆಂಡ್ ಮಾತ್ರ ದೇವರು ಊರು ತಿಕ್ಕುವರು ನಂಗೆ ಧರ್ಮವು ದೇವರು ತಿಕ್ಕುಜರು ಹಿಮಾಲಯ ಬಣ್ಣ ದೇವರು ತಿಕ್ಕುಜರು ಎಂಕಲ ಬೀರ್ಬಲ್ ನಂಜಿ ಕರುಣೆಡು ದೇವರು ತಿಕ್ಕುವರು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಬೆಚ್ಚ ನೀರು ಮೀದು ಬೋರ್ಡು ಕೆಲವರಿಗೆ ಆಸೆ ಆಂಡ್
ಎಣ್ಣೆ ಪೂಜಿದು ಮಸಾಜ್ ಮತ್ತು ದೇವರು ಕೊಡ್ತು ಖುಷಿಯಾಡು ಸೆಂಟ್ ಪಾಡ್ದು ತೋಡುದು ದೇವರು ಖುಷಿಯಾಡು ಕೊಂಜನಕ್ಕಳು ಬರ ಕಾಂಜೀವರಂ ಸಾರಿ ಇಂಚನ ಬರ ಸಾರಿ ತುತ್ತು ಪೋಡುದು ಮನಸ್ಸಾಡು ಇಂಚ ಬೆತ್ತ 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 ಆಂಡು ಆಜಿನ ದಿನ ಸುದ್ದಿಯಾಡಿ ದೇವರ ಮಾತ್ರೆಗಳ ತೋಜ್ಜರಿಗೆ ಎಡ್ಡೆ ಅಪ್ಪಮ್ಮಗೆ ಪುಟ್ಟಿನಾಗಿ ಮಾತ್ರ ತೋಜನಿಗೆ ಸುದ್ದಿಯ ಬಕ್ಕಿಂಚಿನ ತೋಜನಿಗೆ ಅವು 7 ಮಾತ್ರ ತೋಜನಿಗೆ ಆಯ್ತಲ್ಲ ಆಂಡ್ ಸುದ್ದಿ ಆಂಡ್ ಮಣದಾನಿ ಕಾಂಡೆ ವರ್ಮಗಂಟೆ ಬೆಲ್ಲಾಂಡು ಕ್ಯೂವಿನಲ್ಲಿ ಹೋಗಬೇಕು ಎಲ್ರಿಗೆಲ್ಲ ಮಾತಾ ರಾತ್ರಿ ಎಲ್ಲ ಕ್ಯೂ ಇಟ್ಬೋದು 7 ಜನ ಮುಂಚೆ ಸುರುತ್ ವರ್ಮ ಗಂಟೆ ಅನಗ ಒಡಿಪೈ ಸುರುತ್ತಾಯಿ ಓದು 5 ನಿಮಿಷ ಬಿದೆ ಬತ್ತಿ ಏನು ತೂಪುನಿ ದಾದ ತೂಪುನಿ ಬಂಗಾರದ ವರ್ಣ ಮೋನೆ ಸೂರ್ಯ ಲಕ್ಕಂಚಿನ ಪ್ರಕಾಶ ಬುಳ್ಳಿದ ಗಡ್ಡ ಐನು ವರ್ಣನ ಮೇಲೆ ಬೇರೆ ಸಾಧ್ಯ ಇದ್ದಿದ್ದು ಭಾರಿ ವರ್ಣರಂಜಿತವಾದ ಬತ್ ಬಂಡೆ ಮಾತಾಡಿ ಖುಷಿ ಅಣ್ಣ ದೇವ್ರ ತೋಜಿ ಇರುತ್ತಾನೆ ರಡ್ನೆ ತಾಯಿ ಆಯ್ಲ ಅಂಚಿನ ಬತ್ ಬಂಡೆ 3 ಆಂಡು 4 ಆಂಡು 5 ಆಂಡು 6 ಆಂಡು 7 ಜನ ಪೋಯತ್ ಬತ್ ಅಂಚನೆ ಬಂಡೇರು ಏನ್ ಮನೆ ಎನ್ನಂಚನೆ ಹರಿಸರಂಚನೆ ಪೋಯ ಅವಲಾಯ್ ಉಲಾಯ್ ಪೋತು ತುಯ್ಯ ಆ 7 ಜನ ಬಂದ ನಾಲೆಜ್ಜ ಅವನು ಬಗ್ಗದು ತುಯ್ಯ ಕುಲ್ಲುದು ತುಂಡು ಕಣ್ಣು ಬರೆಸ್ತುಂಡು ನೀರು ಪಾಡ್ದು ತುಂಡು 7 ಬೆದಲಾಲ ತುಜ್ಜಿ ಎಲ್ಲ ಇದಾಯ್ ಪೋದು ಬಂದ್ಬಿಡೆಂಚ ಎದುರು ತುಯ್ಯಂಚಿನ 7 ಜನಕ್ಕೆ ತೋಜದಲ್ಲಿ ಎಂಕೊಂಜೇಳು ತೋಜಿ 7 ಬಂಡ ಯಾನು ಎಡ್ಡಪ್ಪೆ ಮುಗುಟ್ಲೆಕ್ಕ ಹಾಪು ಆ ಬಂಡೆ ಯಾನ ಬತ್ ಅಂಚನೆ ಬಂಡೆ ಅಯ್ಯೋ ಅಂಚ ನಿಂಚ ಪೋಯಿನಕಲ್ ಪೂರಾ ಇಡೀ ಮಾತಾ ಜನಕಲ್ ಪೋಯಿನಿ ತೂಯಿನಿ ಬತ್ತಿನಿ ಬಂಚನೆ ಬಂಡಿನಿ ಕಡೆಯಕ್ಕೆ ಬೀರ್ಬಲ್ಲ ರಾಜ್ಯಲೆ ಒರಿಯಗೆ ಅಕ್ಬರಿ ಬಂಡೆ ಬೀರ್ಬಲ್ಲ ಈ ಪೋಲ ಇಂಚಿಂಚಿ ಈ ಪೋಲ ಚರ್ಚ ಲಾಸ್ಟ್ ಅಕ್ಬರಿ ಪೋಯಿ ಅಕ್ಬರಿ ಬೋದು ತೂಯೆ ತೂಪುನಿ ಈತ್ ಪ್ರಜಾಕೋಟಿಗೆ ದೇವರು ತೋಜ್ಜರು ಈತ್ ಜನಸಂಖ್ಯೆ ಪ್ರಜೆಕ್ಟ್లను ಸಾಂಕುನ ಎಂಕ್ ಚಕ್ರವರ್ತಿಗೆ ಎಂಕ್ ದೇವರು ತೋಜ್ಜರು ತಂದು ಜೊತೆ ತುಯ್ಯೆ ಪೊರೆಲು ತುಯ್ಯೆ ಎಂಚೆಂಚ ಮಂತ ತುಂಡಲ್ಲ ಆಗ ದೇವರು ತೋಜ್ಜರು ತಾದ ಪಣಿ ಬಿದೆ ಬೋದು ಯಾನು ಮಲ್ಲಜ್ಜಿ ಈತ್ ಜನ ಬಂತಿರ್ಬೇಕು ಎನ್ನದ ಯಾನಲ್ಲ ಬತ್ತ ಅಂಚಲೆ ಆಯ್ಲ ಅಂಚನೆ ಬಂಡೆ ಲಾಸ್ಟ್ಗೆ ಬೀರ್ಬಲ್ಲೇ ಪೋಯಿ ಬುಲಾಯ್ ಹೋದು ಬುಲ್ತೋ ಒಂದು ಬತ್ತಿ ತಾಯಿ ಬುಲಿಪೋ ಅಂತ ಕೇಳಿರಿ ಅಕ್ಬರಿ ಯಾನು ಬಂಡೆ ಈ ಬೋಟ್ ಚೆನ್ನ ಅಪ್ಪ ಮಗ ಡೌಟ್ ಮಾಡ್ಬಿಡುದು ಇತ್ತೆ ಯಾನು ಬೋದು ದಾದಾಂಡು ತೂಯ್ನಿ ಯಾನು 7 ಸ್ವಾಮಿ ಸತ್ಯನ ಇಲ್ಲ ತೂಯ್ನಿ 7 ಯಾನ್ಲ ತೂಯ್ನಿ 7 ಅಂದ ಬಕ್ಕ ಬಕ್ಕ ಪೂರ 7 ತೂತೀನಿ ಬಂತಿನಿ ಮಾತ್ರ ಇಂಚ ಅಂತ ಯಾನ್ಲ ಅಂಚನೆ ಕಾಂಗ್ರೆಸ್ ಬಂದು ಉಲಾಯಿ ಬೋಂಡು ಉಲಾಯಿ ಬಡವೆಲಜ್ಜಿ ಪೂರ ಕಾಸ ಮಾಡ್ಕೊಂಡು ಹೋಗ್ತಾನೆ ಏತ ದಿನ 7 ತೂದುದು ದೇವರು 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 ಗರ್ಪ್ಲಾನ ನಿಜವಾದ ದೇವರು ನರೇಂದ್ರ ಮೋದಿ ಮೂಲುಳ್ಳೇರಾರು ನಿಜವಾದ ದೇವರು ನರೇಂದ್ರ ಮೋದಿ ಪಂಚಾಯತ್ ಬಂದುಲೆ ಚುನಾವಣೆ ಎಲ್ಲ ಬಹಳ ಮಹತ್ವವಾದ ಚುನಾವಣೆ ನಿಖಲ್ ಪೋಪುನೇರ್ ದುಂಬು ಮತ ಪೆಟ್ಟಿಗಿದವಲೈ ಪೋಪುನೇರ್ ದುಂಬು ಓಟು ಪಾಡ್ನೇರ್ ದುಂಬು 5 ನಿಮಿಷ ಕುಲ್ಲು ಯೋಚನೆ ಮಾಡ್ಲಿ ನಿಖಲ ಧರ್ಮದ ಪರಿಚಯ ಮಾಡ್ತಾನೆ ಫಸ್ಟ್ ನಿಖಲ ಧರ್ಮ ಒಂದು ಪರಿಚಯ ಮಾಡ್ತಾನೆ ನಿಖಲ ದೇಹದ ಪರಪನ ನೆತ್ತಿರದ ಬಗ್ಗೆ ಪರಿಚಯ ಮಾಡ್ತಾನೆ ನಿಖಲ್ ಉಂತಿನ ನೆಲದ ಮಣ್ಣದ ಬಗ್ಗೆ ಪರಿಚಯ ಮಾಡ್ತಾನೆ ನಿಖಲ್ ಪರಪನ ನೀರದ ಬಗ್ಗೆ ಪರಿಚಯ ಮಾಡ್ತಾನೆ ನಿಖಲ ಮತದ ಬಗ್ಗೆ ಪರಿಚಯ ಮಾಡ್ತಾನೆ ನಿಖಲ್ನ ಧರ್ಮ ಭಾಷೆ ಜಾತಿ ಮತ ನೆಲ ನೀರು ಗಾಳಿದ ಪರಿಚಯ ಅಂಡ ನಿಖಲ್ನ ಓಟದ ಪರಿಚಯ ನಿಖಲಿಗಿಪ್ಪುಡು ಎನ್ನ ಆ ಓಟದ ಮೌಲ್ಯ ಎತ್ತು ಆ ಓಟನ ವೈಕ್ ಪಾಡುಂದಂಡ ನಮ್ಮ ದೇಶ ಕಟ್ಟೆರಾಪಡು ಬೆಳ್ತಂಗಡಿ ಕಟ್ಟೆರಾಪಡು ಜಿಲ್ಲೆ ಕಟ್ಟೆರಾಪಡು ನಮ್ಮ ಚೇಚರು ಅಂಚಾದಿ ಪರಿಚಯ ಮಲ್ತದೆ ಬೊಕ್ಕ ಉಲಾಯಿ ಪೋಲೆ ನೂದೆಕ್ಕು ನೂದು ನಿಖಲು ಬಿಜೆಪಿಗೆ ಓಟು ಪಾಡುವಾರು ದಯನ್ ಪಂಡ ಈ ಭಾರತೀಯ ಜನತಾ ಪಾರ್ಟಿ ಬಂಡ ಈ ದೇಶ ಕಟ್ಟಿನ ಪಾರ್ಟಿ ಈ ದೇಶದ ಭಾರತೀಯತದ ಧ್ವನಿ ಅವು ಕೇಂದ್ರಂಡ ಅವು ಬಿಜೆಪಿ ಭಾರತದ ಸಂಸ್ಕೃತಿಯ ಧ್ವನಿ ಸ್ವರ ಅವು ಕೇಂದ್ರ ಅವು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅತ್ತೇ ಅತ್ ನೂದೆಕ್ಕು ನುದತ್ ಜನಾರ್ದನ್ ಪೂಜಾರ್ಲೆ ಪಂಡೇರು ಮುರಾಣಿ ಈರ್ ಪನ್ನೊಂದಿಜ್ಜಿ ಯಾನ್ ಪನ್ನೊಂದಿಜ್ಜಿ ಸ್ಮೃತಿ ಇರಾನಿ ಪನ್ನೊಂದಿಜ್ಜೇರು ನರೇಂದ್ರ ಮೋದಿ ಅವರೇ ನೀವು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಟ್ಟುತ್ತೇವೆ ಅಂತ ಹೇಳುದು ಬೇಡ ನಮ್ಮ ಸಿದ್ದರಾಮಯ್ಯನೇ ಮಾಡ್ತಾನೆ ಅದನ್ನು ಪತ್ರಿಕೆಯರು ಅದನ್ನೇ ಬರ್ತಿದ್ದಾರೆ ಈಗ ನಾನು ಯಾಕೆ ಹೇಳಿದೆ 100ಕ್ಕೆ 100 ಇತ್ತ ಪೂರಾ ML ಹಾಕೋಲು ಪೂಜಾರಿಗೆ ನಿರ್ಣಯ ಇಲ್ಲ ಓದು ಕಾರ್ಬತ್ತುನಿ ಅರೆಗೆ ಆರು ಆಫೀಸ್ಗೆ ಬರ್ರೆ ಬಲ್ಲಿ ಬಣ್ಣ ಇಲ್ಲ ಕಾರ್ಬತ್ತುನಿ ಮಾತಾ ಕಾರ್ಬತ್ತುನಿ ಪಾಪ ಪ್ರಾಯ ಆತನು ನಡಪರೆ ಭಂಗ ಆತನು ಅರೆಗೆ ಒಂಚೂರು ಅಂದಾಪುಡು ಮಕ್ಕಳು ಪೂರ ಕಾರ್ಬತ್ತುನಿ ಇತ್ತೆ ಬಂತೀರಿ ರಮಣ ಹತ್ರ ಈಗ ಏನು ಒಣಸ್ಕೊರ್ಬೇಕು ಆರು ಬಂತೀರಿ ಮಕ್ಕಳೇ ಬಂತೀರಿ ಪೇಪರ್ಗೆ ಯಾನ ಪಡಂದಲ್ಲ ರಮಾನತ್ರೇಗಲೆ ಇರು ಸೋತಿನ ಕಾಂಗ್ರೆಸ್ ಸೋತಿನ ತಿಥಿ ಉಂಡತ್ತ ಐಕೋಣಸ್ ಬರ್ಪೇರಾರು ಎಲ್ಲ ಈ ಕಾಂಗ್ರೆಸ್ ನೂದಕ್ಕೆ ಸೋಪಣಿ ನೆನಪದಲೆ 16 ತಾರೀಕು ಮುಟ್ಟ ಸಿದ್ದರಾಮಯ್ಯ 13ನೇ ತಾರೀಕು ಬಕ್ಕ ಬಿದ್ದರಾಮಯ್ಯ ಸಿದ್ದರಾಮಯ್ಯ ಬಿದ್ದರಾಮಯ್ಯ ತಾರೆ ನೆನಪಲ್ಲಿ ಸಾಧ್ಯನೇ ಸಿದ್ದರಾಮಯ್ಯ
ಕರ್ನಾಟಕ ಬದಲಾವಣೆಯುಂಡು. ಕರ್ನಾಟಕ ಬದಲಾವಣೆಯುಂಡು. ಇನಿ ನರೇಂದ್ರ ಮೋದಿ ಅಮರಣಿದ ಕುಡ್ಲಣ್ಣಾರ್ತನ ಚಿತ್ತನ ಅರ್ನ ರ್ಯಾಲಿ ನರೇಂದ್ರ 2014 ಬತ್ತೆ ಆಣಿದ ಜನಸ್ತೋಮನ ನೆಂತೂತೆ ಆಣ ಈ ಭಾರತ ಜನಸ್ತೋಮ ಅತ್ಯಂತ ಚೈತನ್ಯಪೂರ್ಣವಾದುಂಡು. ನಿಖಿಲ್ಕೋರ್ನ ಸಜ್ಜಿಗೆ ಬಜಿಲ್ ನೆನಪರ್ಪುಣು, ನಿಖಿಲ್ಕೋರ್ನ ಮೂಡೆ ನೆನಪರ್ಪುಣು, ನಿಖಿಲ್ಕೋರ್ನ ದೋಸೆ ನೆನಪರ್ಪುಣು, ನಿಖಿಲ ಋಣ ನಿಖಿಲ ಪ್ರೀತಿನ ಬಡ್ಡಿ ಸಮೇತ ನಿಖಿಲಿಗೆ ಅಂತ ಕೊಟ್ಟು ಪ್ರಯತ್ನ ಮಾಡಿದ್ರು ನರೇಂದ್ರ ಮೋದಿ. ದಿಸ್ ಇಸ್ ನರೇಂದ್ರ ಮೋದಿ ಬಂಧುಲೆ. ಒರಿ ಪ್ರಕಾಶ್ ರಾಜ್ ಹಾಗೆ ಉದಾಹರಣೆ ಗೊತ್ತಿದೆ. ಪ್ರಕಾಶ್ ರಾಜ್ ಮೊಕ್ಕಲ್ಪುರ ಸಕುರಿ ನಕುಲು ಆಯ್ರಿ ಜಿಗ್ಣೆಗೆ ನಿಖಲ್ ಬರ ನೆತ್ತಿರ ವೈಪು ನೋಡತ್ತ ಈಗ ಏನ್ ಮಾಡ್ಬಿಡಿ ಕುಂಬರು ಅಂಚ ಉಂಬರು ಮುಕ್ಕುಲು ಬತ್ತು ಮೋದಿನ ಪಾತಿರುವರತ್ತ ಆಯ್ ಪನ್ಪಿ ಬೇವಾನಿ ಜಿಗಿಜೇಶ್ ಬೇವಾನಿ ಆಯ್ ನರೇಂದ್ರ ಮೋದಿ ಕಳ್ವಿ ಅಂತ ಯಾನಕ್ಕೇನೊಂದುಲ್ಲೆ 5,000 ಕೋಟಿ ರೂಪಾಯಿ ವಂಚನೆ ಮಲ್ತನಂಚಿತ್ತನ ರಾಹುಲ್ ಗಾಂಧಿ ಅಧ್ಯಕ್ಷೆ ಪರಂಚಿತ್ತನ ಹೆರಾಲ್ಡ್ ಹಗರಣ ಉಂಡತ್ತ ನ್ಯಾಷನಲ್ ಹೆರಾಲ್ಡ್ ಹಗರಣ 50,000 ಜಾಮೀನು ಕೊರದು ವಿದಾಯ ಬೈದಿನ ಅಪ್ಯಮಗೆ ಐರು ಆಸ್ಕರ್ ಫೆರ್ನಾಂಡಿಸ್ 1.2% ಶೇರ್ ಹೋಲ್ಡರ್ ಇನಿ ಮುಟ್ಟ ನಿಕ್ಲು ಆಸ್ಕರ್ ಅಂತ ತೂತಾರೆ ಅಲ್ಲ ಎಂಚಿನ ಸೌಖ್ಯಜ್ಜಿಯೇ ಪಕ್ಕಡೆ ಕಾಸ್ಕೋ ಆಯ ಪಾಪವತಿ ಬೆಂತ ಗೋಪಾಲ ಪೂಜಾರಿ ನೀ ಆ ಬಿಲ್ಲಕ್ಕೆ ಅನ್ನುಲ್ಲೆ ಗೋಪಾಲ ಪೂಜಾರಿ 15 ವರ್ಷ ಬೆಂದದ್ದು ನನ್ನೆಲ್ಲ 5,07,000 ರೂಪಾಯಿ ಸಂಬಳ ಕೊಚ್ಚಿ ಅಂದು ಪಾಪ ಫ್ರೀಡಂ ಪಾರ್ಕ್ ಉಪವಾಸ ಗುಳ್ಳಿಯರ್ ಉಡುಪಿಡು ಗುಳ್ಳಿಯರ್ ಒಂಜಿ ಬೆಂತನಾಗ ಕೊರ್ಪಣ ಯೋಗ್ಯತೆ ಚಂದ್ರ ಚಿತ್ರ ಈ ಸಂಸದೆ ಆಸ್ಕರ್ ಫೆರ್ನಾಂಡಿಸ್ ಇನ್ನು ಮುಟ್ಟ ಉಡುಪಿಡ್ಲಕ್ಕೆ ಎಂದೆ ಒಂಜಿ ಇಂಚ ಬಿರಿಯಲ್ ತಜ್ಭವನ ಕಣ್ಣಿಗೆ ತೋಜುನ ಕೆಬಿಕ್ ಕೇನ್ನ ಬಿರಿಯಲ್ ತಜ್ಭವನ ಒಂಜಿ ಕೆಲಸ ಆಸ್ಕರ್ ಫೆರ್ನಾಂಡಿಸ್ 4 ಸರ್ತಿ ರಾಜ್ಯಸಭಾ ಸದಸ್ಯ 4 ಸರ್ತಿ ಎಂಪಿ ಈ ಲೆಕ್ಕ ಫ್ರೆಂಡ್ನ 40 ವರ್ಷ ತಿನ್ನಿನಂಡ ಕಾಲಿ ಮುರಣಿ 32 ತಿಂಗಳು 69 lakhs rupees ಇಂದು ಬತ್ತೆ ಪ್ರಯಾಣ ಬತ್ತೆ ಆಸ್ಕರ್ ಇಂಚಿನಕ್ಲು ಕಾಂಗ್ರೆಸ್ ಈ ಮುರ್ಕೊಡಿ ಸತ್ಯ ಕಾಂಗ್ರೆಸ್ ನಿಕ್ಕಲು ಅಧಿಕಾರ ಕೊರಿಯರ್ ನಂಡ ಮುಲ್ಪದ ಜನಕುಲು ಮಿನಿ ಪಾಕಿಸ್ತಾನ ನೆನಪದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಾಭಿಮಾನಿ ಮುಸ್ಲಿಮರಿಗೆ ಸ್ವಾಭಿಮಾನಿ ಕ್ರೈಸ್ತರೇ ಸ್ವಾಭಿಮಾನಿ ಮುಸ್ಲಿಮರೇ ಸ್ವಾಭಿಮಾನಿ ಹಿಂದುಲೆ ಮಾತಿರ್ಲ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಸೇರ್ಲಿಲ್ಲ ಕಾಂಗ್ರೆಸ್ ಒಂಜಿ ಕತ್ತೇರಿ ಬಿಜೆಪಿ ಒಂಜಿ ಸೂಜಿ ಬಿಜೆಪಿ ಮಾತೆಲ್ಲ ಒಟ್ಟಿಗೆ ಮಲ್ತಂದಲ್ಲ ಸೂಜಿದ ಕೆಲಸ ಮಲ್ತಂದುಂಡು ಬಿಜೆಪಿ ಆಂಡ ಕತ್ತೇರಿನ ಕೆಲಸ ಮಲ್ತಂದುಂಡು ಕಾಂಗ್ರೆಸ್ ಪಕ್ಷ ಕತ್ತೇರಿನ ಕೈಕೊರಡಿಚಿ ನೆನಪದಿಲೆ ಒಂಜಿ ನೀವು ಕುಂಟದ ಅಂಗಡಿ ಪಾಪಾರ ಒಂಜಿತ್ತನ ನೇನು ಕತ್ತೇರಿ ಕಟ್ಟು ಮಲ್ಪೇರು ಏರು ಕತ್ತೇರಿ ನಂಗೆ ಅವು ಬೊಡ್ಚಿ ನಂಗೆ ಕತ್ತೇರಿ ಬೊಡ್ಚಿ ಇಲಿ ಮುಟ್ಟಲ ಕತ್ತೇರಿಯೇ ಪನಿ ಮೂಲ ಕಾಂಗ್ರೆಸ್ ಮಾತೆರ್ಲಿ ವಜೆ ಮಲ್ತಂಡು ಜಾತಿನ ತುಂಡು ಮಲ್ತಂಡು ಧರ್ಮನ ತುಂಡು ಮಲ್ತಂಡು ಭಾಷೆ ತಗಲ ತುಂಡು ಮಲ್ತಂದುಲ್ಲಾರು ಇನಿ ಕರ್ನಾಟಕನ ಖಾಲಿ ಓಟ್ಗೋಸ್ಕರ ಲಿಂಗಾಯತ ಕಟ್ಟು ಮಲ್ತಂದುಲ್ಲಾರು ಬಸವಣ್ಣ ಬಣಪಿ ರಾಹುಲ್ ಗಾಂಧಿ ಬಸವಣ್ಣ 15 ನಿಮಿಷದ ಟೈಮ್ ಕೊಡ್ತೀರಿ ಮಣಿ ಎಂಕಲ್ ನರೇಂದ್ರ ಮೋದಿ ಕಾಲಿತ್ತೆ ಕಾಕಜಿ ಓದಲಿಕ್ಕೆ 15 ನಿಮಿಷ ಕೊಡ್ತಿರುತ್ತೆ ನುಡಿದಂತೆ ನಡೆದ ಬಸವಣ್ಣ ಬಗ್ಗೆ ಮಾತಾಡಿದ್ದು ನರೇಂದ್ರ ಮೋದಿ ಬಂದಿರು ಆಡ್ 15 ನಿಮಿಷ ಪಾರ್ಲಿಮೆಂಟ್ ಪಾತ್ರ ಅವಕಾಶ ಕೊರೋಣ ಇಡೀ ರಾಜಕೀಯ ಕಂಪನ ಮಲ್ಪಿಕೊಂಡಿರು ರಾಹುಲ್ ಗಾಂಧಿ ಐಕ್ ಮುರಣಿ ಮಂತ್ರಿ ನರೇಂದ್ರ ಮೋದಿ ಈಗ ನಿಕ್ 15 ನಿಮಿಷ ಕಂಪನ ಪಾರ್ಲಿಮೆಂಟ್ ಕೊಚ್ಚಿ ಯಾ ನಿಕ್ 15 ನಿಮಿಷ ಟೈಮ್ ಕೊರ್ಪೆ ಈ ಇದೇ ಪಣ್ಣುಂಡೆ ಯಾರು ವಿಶ್ವೇಶ್ವರಯ್ಯ ಪುದರ್ನು 15 ನಿಮಿಷದಲ್ಲಿ ಬ್ಯಾಕ್ ಶಾಫ್ಟ್ ಬರೋದು ನೋಡಿ ವಿಶ್ವರಯ್ಯ ಬರ್ಪುಣಿ ಓಡಿಗೆ ಭಾರತದ ಸಂಸ್ಕೃತಿ ತುಂಡ ಬರ್ಪುಂಡು ರಾಹುಲ್ನ ನೆತ್ತೆರಡು ಭಾರತದ ಸಂಸ್ಕೃತಿ ಉಂಡುಂಡ 100% ವಿಶ್ವೇಶ್ವರಯ್ಯ ಬರ್ಪುಂಡು ಇವನಾರವ ಇವನಮ್ಮ ಬರ್ಪುಂಡು ಮೆನ ಬಾಯಿಡ್ ಬರ್ಪುಂಡು ಇವನರ್ವ ಎಂಕಲ ನರ ಡಾಕ್ಟರ್ ಬೋಡ ಎಂಕಲ ಅರ್ವ ಇನ್ನು ಮೂಲೆ ಅರ್ವ ಮುಲ್ಪನೆ ಅರ್ವ ಉಂಡು ನಾನು ಅವಡೆ ಒಪ್ಪನು
ಸೊ ನಮ್ಮ ಆಯ್ಕೆ ಮಲ್ಪಲೆ ಒಂಜಿ ನೆನಪುದಿಲೆ ಈತ ಜನ ನಿಕುಲ್ ಸೇರ್ದಾರ ಸ್ವಾಮಿ. ಈ ನಿಕುಲ್ ಉಂತಿನ ಭೂಮಿ ಉಂಡತ್ತೆ ಈ ಮಣ್ಣು ಒಂದು ಪರಶುರಾಮನ ಷಷ್ಠಿದ ಮಣ್ಣು, ಭಾರ್ಗವನ ನಾಡು, ಕೋಟಿ ಚೆನ್ನೇರು ಪುಟ್ಟ ನಾಡೊಂದು, ಕಾಂತಬಾರೆ ಬುಧಬಾರೆ ಪುಟ್ಟ ನಾಡು, ರಾಣಿ ಹಬ್ಬಕ್ಕೆ ಪುಟ್ಟಿನ ನಾಡು, ದೇವಪೂಂಜರಿ ಪುಟ್ಟಿನ ನಾಡು, ಸಿರಿ ಪುಟ್ಟಿನ ನಾಡು, ದೊಳಬಾಯಿ ದುಗ್ಗಣ್ಣ ಪುಟ್ಟಿನ ನಾಡು, ಧರ್ಮಸ್ಥಳ ಮಂಜುನಾಥ ದೇವರಿ ಪುಣ್ಣ ನಾಡು ಒಂದು, ಕುಂದುವಾಡಿ ಗೋಕರ್ಣನಾಥ ಕ್ಷೇತ್ರ ಇಪ್ಪನ ನಾಡು ಒಂದು, ಕದ್ರಿ ಮಂಜುನಾಥ ಇಪ್ಪನ ನಾಡು, ಮಂಗಳಾದೇವಿ ಪುಣ್ಣ ನಾಡು, ಕೊಲ್ಲೂರು ಮುಕಾಂಬಿ ಪುಣ್ಣ ನಾಡು, ಉಡುಪಿ ಶ್ರೀಕೃಷ್ಣ ಪುಣ್ಣ ನಾಡು. ಈ ನಾಡದ ಮಣ್ಣು ಉಂಡತ್ತೆ, ಈ ಭಾರತ ಉಂಡತ್ತೆ. ಶತಮಾನಗ ಒರಿಯಾಗ ಮಾತ್ರ ಜನ್ಮ ಕೊರ್ಕೊಂಡು, ಶತಮಾನಗ ಒರಿಯಾಗ ಮಾತ್ರ ಜನ್ಮ ಕೊರ್ಕೊಂಡು. ರಾಹುಲ್ ಗಾಂಧಿ ನಂಚಿತ್ತಿನ ಸಾವಿರಾರು ಜನಕ್ಕೆ ಈ ಭೂಮಿ ಮಣ್ಣು ಜನ್ಮ ಕೊರ್ಕೊಂಡು, ಸಿದ್ದರಾಮಯ್ಯ ನಂಚಿತ್ತಿನ ಲಕ್ಷಾಂತರ ಜನಕ್ಕೆ ಈ ಮಣ್ಣು ಜನ್ಮ ಕೊರ್ಕೊಂಡು. ಎಂಕಲ್ ನಾವು ರಮಾನಾಥ್ ರೈ ಬಂಗೇರ್ ಯಾನ್ ಸಾವಿರಾರು ಜನ ಲಕ್ಷಾಂತರ ಜನ ಜನ್ಮ ಕೊರ್ಕೊಂಡು. ಆಂಡ ಅಣ್ಣನ ಕೊಲೆ ಎನ್ನ ಮೆಗ್ಗನ ಕೊಲೆ ನರೇಂದ್ರ ಮೋದಿ ನಂಚಿತ್ತಿನ ಒರಿಯಿಗೆ ಮಾತ್ರ ಜನ್ಮ ಕೊರ್ಕೊಂಡು. ಒರಿಯೇ ಶಂಕರಾಚಾರ್ಯ ಪುಟ್ಟಿನಿ, ಒರಿಯೇ ಮಧ್ವಾಚಾರ್ಯ ಪುಟ್ಟಿನಿ, ಒರಿಯೇ ರಾಮಾನುಜಾಚಾರ್ಯ ಪುಟ್ಟಿನಿ, ಒರಿಯೇ ಕನಕದಾಸರು ಪುಟ್ಟಿನಿ, ಒರಿಯೇ ಪುರಂದರದಾಸ ಪುಟ್ಟಿನಿ, ಒರಿಯೇ ರಮಣ ಮಹರ್ಷಿ ಪುಟ್ಟಿನಿ, ಒರಿಯೇ ಸಂತ ತುಕಾರಾಮರ ಪುಟ್ಟಿನಿ, ಒರಿಯೇ ಸಂತ ಜ್ಞಾನೇಶ್ವರ ಪುಟ್ಟಿನಿ, ಒರಿಯೇ ನಾರಾಯಣ ಗುರು ಪುಟ್ಟಿನಿ, ಒರಿಯೇ ವಿವೇಕಾನಂದರ ಪುಟ್ಟಿನಿ, ಒರಿಯೇ ರಾಮಕೃಷ್ಣ ಪರಮಹಂಸರ ಪುಟ್ಟಿನಿ, ಒರಿಯೇ ಬಸವಣ್ಣ ಪುಟ್ಟಿನಿ, ಒರಿಯೇ ಅಂಬೇಡ್ಕರ್ ಪುಟ್ಟಿನಿ, ಒರಿಯೇ ಮಹಾತ್ಮ ಗಾಂಧಿ ಪುಟ್ಟಿನಿ. ಅಂಚನೆ ಒರಿಯೇ ನರೇಂದ್ರ ಮೋದಿ, ನನ್ನ ಒರಿ ನರೇಂದ್ರ ಮೋದಿ ಪುಟ್ಟಿನಿ. 15 ವರ್ಷ ದೇವರ ಆಯುಷ್ಯ ಕೊರೋನಾಂಡ ಕದ್ರಿ ಮಂಜುನಾಥೇಶ್ವರ ಪ್ರಸಾದ ಕೊಡ್ತೇನೆ ಹರೀಶ್ ಶರ್ಮರಾಣಿ ಧರ್ಮಸ್ಥಳದ ಪ್ರಸಾದ ಕೊಡ್ತೇನೆ. ಆ ಮಂಜುನಾಥನ ಕೃಪೆ, ಗೋಕರ್ಣನಾಥನ ಕೃಪೆ, ಕೊಲ್ಲೂರು ಮುಕಾಂಬಿಕನ ಕೃಪೆ, ಉಡುಪಿದ ಕೃಷ್ಣನ ಕೃಪೆ, ಕದ್ರಿದ ಮಂಜುನಾಥನ ಕೃಪೆ ತಂಡ 15 ವರ್ಷ ಅರ್ನ ಆರೋಗ್ಯ ಐಶ್ವರ್ಯ ಕೊರ್ನ ಈ ಭಾರತನ ಜಗತ್ತದ ಒಂಜಿ ನಂಬರ್ ಭಾರತ ಮಲ್ಪೇರು ವಿಶ್ವಗುರು ಮಲ್ಪೇರು ಆ ಸಂಸ್ಥೆ ಇಲ್ಲಿ ನಿಂತಲು ತರ್ಪಣ ಒಂಜಂಜಿ ಓಟ್ ಕೂಡ ಈ ದೇಶ ಕಟ್ಟು ನಿಕ್ಕ ಆ ಪಂಚಾಂಗ ಹಾಕೊಂಡು ಅರ್ನ ಕಟ್ಟಿನ ಅರ್ನ ಡ್ರೀಮ್ ಅರ್ನ ಕನಸ್ತಾದಂಡು ಭಾರತನ ಯಾನ್ ಭ್ರಷ್ಟಾಚಾರ ಮುಕ್ತವಾದ ಕಟ್ಟುವೆ, ಭಾರತನ ರೈತರನ್ನ ಪರವಾಗಿನ ಭಾರತವಾದ ಕಟ್ಟುವೆ, ರೈತರನ್ನ ಯುವಕರಿಗೆ ಉದ್ಯೋಗದ ಭಾರತವಾದ ಕಟ್ಟುವೆ, ಭಯಮುಕ್ತ, ಹತ್ಯಾ ಮುಕ್ತ, ಭ್ರಷ್ಟಾಚಾರ ಮುಕ್ತ, ದೌರ್ಜನ್ಯ ಮುಕ್ತ, ಲೈಂಗಿಕ ಮುಕ್ತ ಪೂರಾ ಮಲ್ತೇನೆ. ಆ ಐನು ನೂದೆಕ್ಕು ನೂದು ಬಣ್ಪೆ 100% ನರೇಂದ್ರ ಮೋದಿ ಅಂಚಿನ ಜಿದ್ದುಂಡು. ಒಂದು ಇತಿಹಾಸ ಪುರುಷೆ ನಿಕ್ಲು ಮಾತ್ರಲ್ಲ ಗೌತಮ ಬುದ್ಧನ ಪದರ ಕೇಂದ್ರ ಬುದ್ಧನ ಬುಡಿದು ಯಶೋಧ ದಾಯ ಯಶೋಧನ ಬುಡಿದು ಬೇರೆ ಜಗತ್ತಿಗೆ ಅಹಿಂಸೆದ ಪಾಠ ಕಲ್ಪವಡು. ಹಿಂಸೆಡ್ ಜಗತ್ತು ಕಟ್ಟೆರಾಪುಜಿ, ಅಹಿಂಸೆದ ಮುಖಾಂತರ ದೇಶ ಕಟ್ಟೆರಾಪುಡು ಮಣ್ಪುಣ ಚಿತ್ರ, ಜಗತ್ತಿನ ಕಟ್ಟೆರಾಪುಡು ಮಣ್ಣ ಚಿತ್ರ. ಗೌತಮ ಬುದ್ಧೆ ತನ್ನ ಬಡಿದು ಯಶೋಧೆ ಮಗೆ ರಾಹುಲನ್ನು ಬಿಡ್ದು ಕಾಡಿಗೆ ಪೋಯರು ಜ್ಞಾನೋದಯಕ್ಕೋಸ್ಕರ. ಜೈನರನ್ನ ದೇವರಾಯನ ಚಿತ್ರ ಮಹಾವೀರ್ಯರು ಅರ್ನ ಬಡಿದಿನ ಪುದರ್ ಯಶೋಧರ, ಬುದ್ಧನ ಬಡಿದಿನ ಪುದರ್ ಯಶೋಧ, ಮಹಾವೀರನ ಬಡಿದಿನ ಪುದರ್ ಯಶೋಧರ. ಆರ ತ್ಯಾಗದಿಂದ ಜಗತ್ತನ್ನು ನೋಡ್ಬೇಕು ಅಣ್ಣಾರ. ಅಂಚನೆ ನರೇಂದ್ರ ಮೋದಿನ ಬುಡಿದಿನ ಪುದರ್ ಯಶೋಧ ಬೆನ್. ಯಶೋಧ ಬೆನ್ ತುಲೆ ಒಂದು ಇತಿಹಾಸ ಸೃಷ್ಟಿಯಾಪನ ಪೊರ್ತು ನಿಕಲು ಮಾತೆರ್ಲ ತುವಂದಲ್ಲರು. ಎಂಕಲ ಪ್ರಧಾನ ಮಂತ್ರಿಗಳು ಅಮೆರಿಕಾಗೆ ಪೋಂಡ, ಇಂಗ್ಲೆಂಡ್ಗೆ ಪೋಂಡ, ರಷ್ಯಾಗೆ ಪೋಂಡ, ಚೈನಾಗೆ ಪೋಂಡ, ಶೃಂಗಸಭೆ ಇತ್ತಂಡ ಐನೇನೆ 6ನೇ ಸ್ಥಾನ ಹೊಂದಿದ್ದಾರೆ ಪ್ರಭಾಕರಣ್ಣ. ಇನಿ ಟ್ರಂಪ್ ಕೂಡ ನರೇಂದ್ರ ಮೋದಿ ಪಿರವಂತದ್ದು ಕೆಬಿಟ್ ಪಾತ್ರ ಮುಟ್ಟಂತರ ನಾಯಕತ್ವ ತೆಗೆದು ಕೊಡ್ತಾರೆ ನರೇಂದ್ರ ಮೋದಿ. ದಟ್ ಈಸ್ ದ ಕೆಪಾಸಿಟಿ ಆಫ್ ಇಂಡಿಯಾ, ದಟ್ ಈಸ್ ದ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ. ಯೋಚನೆ ಮಲ್ಕೊಂಡಮ್ಮ ಎಂಚಿನ ಒಂಜಿ ನಾಯಕತ್ವ ನಂಗೆ ತೆಗೆದು ಮುರಾಣಿ ಇಂಗ್ಲೆಂಡ್ ಪೋಯರಾರ್ ದಾದ ಪಂಡ್ಯರ್ ಕೇನೋಡು ಮೂಲಿತ್ರ ಜವಣಿಯರ್ ಅರ್ಥ ಮಲ್ತನೋಡು ಎಂಚಿನ ಲೀಡರ್ ನ ಪಿರೋ ಎಂಕಲುತ್ತದ ಪೊಕ್ಕಡಲಿಕಲು ಮೋದಿ ಮನ್ಪಣೆ ಹತ್ತು ಕೋಡೆಂಗಲ ರಮಾನಾಥ್ ರೈ ಕರೋಪಾಡಿಗೆ ಓದಿತ್ತಾರೆ. ಅಬ್ದುಲ್ ಜಲೀಲ್ ಕೇರ್ನಂಚಿನ ಊರುಗು ಇಡೀ ಊರ್ದ ಜನ ಹಾಕದು ಮಲ್ಲರ ಇನ್ನು ಪೇಪರ್ ಟಿವಿ ಬರೋಂಡು ಮೋದಿ ಬಣ್ಣ ರಮಾನಾಥ್ ರೈ ಪಾರ್ನರ್ ತೂತ್ರೇಜಿ ಬಿರ ಕರೋಪಾಡಿ ಒಂದು ಆಪುಂಡು ಇನಿ ಎಲ್ ಮಾತಾ ಕಡೆಟ್ಲ ಇನಿ ಹತ್ತನ ಎಲ್ಲೇ ಇಂಚಿತ್ತಿನ ನಕಲಿ ಗಾಂಧಿಲನ ವಂಶಲೆಗ್, ನಕಲಿ ಗಾಂಧಿಲನ ಸಂತಾನಲೆಗ್, ನಕಲಿ ಗಾಂಧಿನ ಅನುಯಾಯಿಲೆಗ್ ಇನಿ ಭಾರತ ಇನಿ ಹತ್ತನೆಲ್ಲ ಬುದ್ಧಿ ಕಲ್ಪೊಂಡು ಗ್ಯಾರಂಟಿ. ನರೇಂದ್ರ ಮೋದಿ ಇಂಗ್ಲೆಂಡ್ ಹೋದಾಗ ಭಾರತ್ ಕಿ ಬಾತ್ ಸಬ್ಕೆ ಸಾಥ್ ಅಂತ ಈ ವಿಚಾರ ಬಗ್ಗೆ ಸಂದರ್ಶನ ಮಲ್ತೇವೆ. ಪ್ರತಿಯೊಂದು ಜವಣಿಯರು ಕೇಳೋಣ ವಿಚಾರ ಎಂಚಿನ ಪಕ್ಕಡಿ ನಿಕಲು ಮೋದಿ ಮಾಡ್ಬಂತ ಮೋದಿನ ಉಲಾಡಿ ಅಂಚಿತ್ತಿನ ಜಿದ್ದುಂಡು
ಅಂಚಿತ್ತನ ಒಂಜಿ ವ್ಯಕ್ತಿತ್ವ ಉಂಡು, ಅಂಚಿತ್ತನ ಒಂಜಿ ಮಂಚಿನ ಕಡೆಗೆ ಬುದ್ಧಿವಂತಿಕೆ ಜ್ಞಾನ ಮಾತಲ್ಲ ಉಂಡಾರಡ ಅರಡ ಕೇಳಿ ಒಂಜಾ ಪ್ರಶ್ನೆ. ಮೋದಿಜಿ ಭಾರತದ ಇತಿಹಾಸದ ಪುಟಕ್ಲೇಡು ಇರಣ್ಣ ನೆನಪು ದೀಪನ ಚಿತ್ರ ದಾದ ಕೆಲಸ ಮಲ್ಪನೆ ನೀರು ಇಷ್ಟಪಡಪಾರ ಆರ ಪನ್ನ ಉತ್ತರ 2 ನಿಮಿಷ ಕುಲ್ಲಿ ಪಂಡೇರು ಸಹಸ್ರ ಸಹಸ್ರ ವರ್ಷದ್ದು ಜಗತ್ತಿಗೆ ಬೊಲ್ಪು ಕೊರ್ಪಣ ಚಿತ್ತನ ಜಗತ್ತಿಗೆ ಸಾಧಿತ ಅಜ್ಪಾಯಿನ ಚಿತ್ತನ ವೇದಲೆಯನ್ನು ಉಪನಿಷತ್ತನ್ನು ಬರೇನಿಯರೆಂದು ಗೊತ್ತಿಚ್ಚೇರೆಗಳ ಗೊತ್ತುಂಡ ಗೊತ್ತಿಚ್ಚಿ ಅಂಚಿತ್ತನ ಶ್ರೇಷ್ಠವಾಯಿನ ಗ್ರಂಥನ ಬರೇನ ಚಿತ್ತನ ಕೃತಿಕಾರನೇ ನೆನಪದಿ ಬಂದ ಇತಿಹಾಸ ಎನ್ನಂಚಿನ ಒಂಜಿ ಮಾನವ ಆಯ್ನಂಚಿನ ಒಂಜಿ ಬದಿ ಒಂಜಿ ಮಾನವೇನ ಮೋದಿನ ನೆನಪು ದೀಪರ ಅಂದ ಪ್ರಶ್ನೆ ಪಂಡೇರು ಆತ ಮಾತ್ರ ಪಂಡಿಜೇರು. ಭಾರತಡು ಎದೋ ಜನ ಟೀಚರ್ನ ಉಳ್ಳೇರು ಅಕ್ಲಿಗೆ ಆ ಕೆಲಸ ತೆಗೆದಳು, ಎಷ್ಟೋ ಜನಕ್ಕೆ ಡ್ರೈವರ್ನ ಕೆಲಸ ತೆಗೆದಳು, ಎಷ್ಟೋ ಜನಕ್ಕೆ ವ್ಯಾಪಾರ ಮಲ್ಪನ ಕೆಲಸ ತೆಗೆದಳು, ಎಷ್ಟೋ ಜನಕ್ಕೆ ಕೃಷಿ ಮಲ್ಪನ ಕೆಲಸ ತೆಗೆದಳು. ಎಂಕ್ ಮೋದಿಗೆ 130 ಕೋಟಿ ಜನಕ್ಲೇನ ಸೇವೆ ಮಲ್ಪನ ಚಿತ್ತನ ಪ್ರಧಾನ ಸೇವಕ ಹುದ್ದೆ ತೆಗೆದಳು ಅಂತ ಪಂಡೇರ. ಜಗತ್ತಿಗೆ ಎಂಕ ಅಮರಾಪನ ಇಷ್ಟ ಇಚ್ಚಿ ಕಾಂಗ್ರೆಸ್ ಪಂಡ್ ಪೇರು ನೆಹರು ಅಮರ್ ರೈ, ಇಂದಿರಾ ಗಾಂಧಿ ಅಮರ್ ರೈ, ರಾಜೀವ್ ಗಾಂಧಿ ಅಮರ್ ರೈ, ಆ ಅಮರ್ ರೈ, ಈ ಅಮರ್ ರೈ. ನರೇಂದ್ರ ಮೋದಿಗೆ ಅಮರ್ ರೈ ಅಮರಾಪನ ಚಿತ್ರ ವಾ ಇಷ್ಟಲಜ್ಜಿ ಇಚ್ಚಲಜ್ಜಿ ಎನ್ನ ದೇಶ ಎಂಗ್ ಜನ್ಮ ಕೊರನ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಬನ್ನ ಚಿತ್ರ ಈ ಮಣ್ಣುಂಡತ್ತೆ ಈ ಮಣ್ಣಿಡು ಈ ಭಾರತ ಅಜರಾಮಾವಡು ಅವಿಯನ್ನ ಆಸೆ ಅನ್ಕೊಂಡಿದ್ದಾರೆ. ಜಗತ್ತು ಸಂಕಷ್ಟಡಿ ಪ್ರಗ ಜಗತ್ತದ ಸಂಕಷ್ಟದೊಟ್ಟಿಗೆ ಸ್ಪಂದನ ಮಾಡ್ತದೆ ಐಕ ಸಹಾಯ ಮಲ್ಪಣ ಚಿತ್ರ ಹೃದಯವಂತಿಗೆ ಭಾರತನ ತೋಡ್ ಮಲ್ಪಣ ಎನ್ನ ಇಷ್ಟ ಅನ್ಕೊಂಡೇರು. ಒಂದು ಎಂಕ್ ಇಷ್ಟ ಪನ್ನ ಅರ್ಥ ಒಂದುಂಡು ವಾಜಪೇಯಿ ಸತ್ಯ ಪಂಡಿತೇರು ಅಟಲ್ ಬಿಹಾರಿ ವಾಜಪೇಯಿ ಸಾರತ್ತ ವರ್ಮುಣತ ಎನ್ಪನೈಸಿ ಮುಂಬೈದ ಶಿವಾಜಿ ಪಾರ್ಕಡ್ MC ಚಾಗಲ ಅಧ್ಯಕ್ಷರು ಒರಿ ಮುಸ್ಲಿಂ ಹೈಕೋರ್ಟ್ ದ ಫಸ್ಟ್ ಮುಸ್ಲಿಂ ಜಡ್ಜ್ ಆಫ್ ಹೈಕೋರ್ಟ್ MC ಚಾಗಲ ಆರಾಣಿದ ಅಧ್ಯಕ್ಷತೆ ಆ ಅಧ್ಯಕ್ಷತೆ ಆರ ಭಾಷಣದ ಯಾನ್ಲವ್ಲು ಉಳ್ಳೆ ಆರಾಣಿ ಬಂಡರ್ ನಮ್ಮ ದೇಶ ಬಂಡ ಹೆಂಚಿನ ನಮ್ಮ ಪ್ರತಿಯೊಂದು ಭಾರತೀಯನ ಹೃದಯ ಇಟ್ಟು ದೇಶದ ಬಗ್ಗೆ ಕಾಳಜಿ ಪಡ್ಕೊಂಡೆ ಐಕಾರ ಪಂಡೇರು. ಏ ವಂದನ್ ಕಿ ಭೂಮಿ ಹೇ ಒಂದು ವಂದನ ಮಲ್ಪನ ಭೂಮಿ, ಏ ಅಭಿನಂದನ್ ಕಿ ಭೂಮಿ ಹೇ, ಏ अर्पण की भूमि है, ए दर्पण की भूमि है, बिंदु बिंदु में गंगा है, कंकर कंकर में शंकर है, जिएंगे तो भारत के लिए मरेंगे तो भी भारत के लिए. ओ भारत माता की ಬಂಡರಾರು ಇನಿ ನರೇಂದ್ರ ಮೋದಿ ಎಂಚಿನ ಗೋಡು ಆರಿನ್ ಪಣಂದುಲೇರು ನಮ್ಮ ಭಾರತೀಯರೇ ಪ್ರತಿಯೊಂದು ಬಿಜೆಪಿದ ಕಾರ್ಯಕರ್ತರು ವೈಕ್ ಕೈ ಮುಗ್ಯಾಡು ವಾರಿತ್ತ ಕೈ ಮುಗ್ಯಾಡು ನೋಡ್ಬೇರೆ ನಮ್ಮ ಉಪನಿಷತ್ತು ಬರ್ಬಿಡು ಕಾಲೇ ವರ್ಷತು ಪರ್ಜನ್ಯ ಕಾಲಗ ಸರಿಯಾದ ವರ್ಷ ಬರಡು ದೇವರೇ ಅಂತ ಕೇನ್ ನಂಚಿತ ಹೃದಯವಂತಿಗೆ ಬಡಿಗೆ ಭಾರತೀಯಡ ಪ್ರತಿ ಸಸ್ಯಶಾಲಿನಿ ಇಡೀ ನಮ್ಮ ಭೂಮಿ ಪಚ್ಚ ಹಸಿರಾದ ಕಂಗೊಳಿಸೋಡು ಬಂದ್ಪರಿಗೆ ನಮ್ಮ ಭಾರತ ದೇಶೋಯಂ ಕ್ಷೋಭರಹಿತಂ ಗಲಾಟೆ ಇಜ್ಜಂದನ ಸಂಘರ್ಷ ಇಜ್ಜಂದನ ಹತ್ಯೆ ಇಜ್ಜಂದನ ಚಿತ್ರನ ದೌರ್ಜನ್ಯ ಇಜ್ಜಂದನ ಶೋಷಣೆ ಇಜ್ಜಂದನ ಚಿತ್ರನ ಭಾರತ ಬಡು ಬಂದ್ಪಡಿಗೆ ಉಪನಿಷತ್ತು ಸಜ್ಜನ ಸಂತು ನಿರ್ಭಯ ಎಡ್ಡಂತನಕಲು ಉಬ್ಬೆ ಪೋಡಿಗಿಜ್ಜಂದೆ ಬದುಕುನ ಚಿತ್ರ ಒಂದು ಸಮಾಜ ದೇಶ ನಿರ್ಮಾಣ ಮಾಡ್ಬಿಟ್ಟು ನಮ್ಮ ಉಪನಿಷತ್ತು ನೆಕ್ ಸ್ಪಂದನ ಕೊರ್ಪಣ ತಾಕತ್ತಿಪ್ಪನಿ ಮಾತ್ರ ನಂಗೆ ಬಿಜೆಪಿಗೆ ಅಂಚಾದ ಬಂದಲೆ ಎಲ್ಲ 16ನೇ ತಾರೀಕಿದ ಚುನಾವಣೆ ಬೆಳ್ತಂಗಡಿ ತಾಲೂಕದ ಪರಿವರ್ತನೆಗೆ ಆಪನ ಚಿತ್ರ ಚುನಾವಣೆ ಯಾನ್ ಹೆಂಗ್ ವಿಶ್ವಾಸ ಉಂಡು ಹರೀಶರ್ there is no substitute for Harish Punja at the present time in ಬೆಳ್ತಂಗಡಿ. ಬೆಚ್ಚನೆತ್ತಿರದ ಯುವಕಿ ಅನೇಕ ಕನಸುಗಳಿಂದಿನ ಯುವಕಿ ಸ್ವಾಮಿ ವಿವೇಕಾನಂದರ ಪಂಡಿತೆ ಹರೀಶ್ ಪುಂಜರೆ ಓ ಗೆಟ್ ಅಪ್ put your pandit oh my dear brothers and sisters get up and put your shoulder to the world wheel. How long is your life? As you come to this world leave some mark behind, otherwise where is the difference between you and trees and stones? They too come into existence, decay and dying. ಓ ಎನ್ನ ಬಂದಲೆ ನಿಕ್ಕಿ ಬಲೆ ನಕಲೆ ಲಕ್ಕದುತ್ತಲೆ ನಿಕ್ಕಲ ಭುಜರು ಕಾಲ ಚಕ್ರ ಕೊರಲೆ. How long is your life? ಏತು ತಂಡು ನಿಕ್ಕಲ ಜೀವನ. As you come to this world ನಿಕ್ಕಲು ಮನುಷ್ಯರಾದಿ ಈ ಭೂಮಿಡು ಪುಟ್ಟ್ಯಾರಂದಂಡ leave some mark behind. ನಿಕ್ಕಲು ಸೈತ್ಯ ಪಕ್ಕಲ ನಿಕ್ಕಲು ಸ್ಮರಣೆ ಮಲ್ಪುರ ಚಿತ್ರ ಸಾಧಾರಣ ಒಂದು ಎಟ್ಟ ಕೆಲಸನು ಈ ಭೂಮಿಯ ಮಿತ್ತು ಬಿಡ್ದು ಬೋಲೆ. ಅದರ್ವೈಸ್ ಇಜಿಂಡ where is the difference between you and trees and stones? ಇಜಿನ ನಿಕ್ಕಲೆಗಳ ಕಲ್ಲು ಮರ ಕಲೆಗಳ ದಾದ ವ್ಯತ್ಯಾಸ ಉಂಡು.
ದೇ ಟು ಕಮ್ ಇನ್ ಟು ಎಕ್ಸಿಸ್ಟೆಂಟ್ ಡಿಕೆ ಅಂಡ್ ಡೈ ಅವು ಪುಟ್ಟುಡು ಸೈಪುಡು ಅಂಚಾದು ಹರೀಶರೇ ಸ್ವಾಮಿ ವಿವೇಕಾನಂದರ ಈ ಪಾತ್ರ ಇನ್ನ ಜೀವನದಲ್ಲಿದ್ದಕ್ಕೂ 24/7 ಕೆಲಸ ಮಲ್ಪಣ ಇರ್ನ ಈ ತಾಕತ್ತಿಗೆ ಈ ಸ್ವಾಮಿ ವಿವೇಕಾನಂದರ ಈ ಸಂದೇಶ ಇನ್ನ ನರ ನಾಡಿಡು ಪರತಂದಿಪ್ಪಾಡು ಇವಕ್ಕಿನ ಕೆಲಸ ಇರು ಮಲ್ಪಲೆ ದೇಶದ ಕೆಲಸ ಇರು ದಾವಡು ಎಮ್ಮೆಲ್ಲಾದು ಗೊತ್ತದೆ ನನ್ನ ಈ ಕಂಟಿನ್ಯೂಸ್ ಇದಕ್ಕೆ ತಾಕತ್ತು ಪ್ರೇಮಟ್ಟ ತಾಕತ್ತು ಬಯೋಕ ಯಾನ್ ಬರಬಾಯಿನಟ್ಲ ಅವಡು ಬರ್ತಿ 8 ವರ್ಷ ಮಲ್ಪಲೆ ಕುರ್ದುಕೊರ್ಲೆ ಎತ್ತ ಪ್ರತಿಭಾವಂತರುಳ್ಳೆ ಇದು ಸೈತ್ರ ಎಟ್ಲ ಬಟ್ಲ ಅಗ್ಲೇ ಎಮ್ಮೆಲ್ಲೆ ತಾನೆ ಪ್ರತಿಭೆ ಐತಿ ಜವಣಿಯರ್ನಗಳ 8 ಜನ ಉಳ್ಳೇರನ್ನ ದೇಶದ ಎಂಚೆಂಚ ಜವಣಿಯರು ಮೋದಿ ಒಲಿತಾರನ್ನ ಗೊತ್ತನ ಮೋದಿ ನವರು ಹೋಯಕ ಮುಗಿನ್ ಬಂಡೇರು ಇಂದಿರಾ ಮುಗಿ ಓಡ್ ಮುಗಿಬಿಡಿ ಪುಳಜಿನವರ ಎಲ್ಲ ನರೇಂದ್ರ ಮೋದಿ ನೋಡ್ರಿ ಇವರು ದೇಶ ಇಂದು ಅಂಚಿನ ಭೂಮಿ ಅಣ್ಣ ಇಂದು ಅಂಚಿನ ಭೂಮಿ ಇನ್ನು ಅಂಗತ್ತು ಈ ಭೂಮಿ ಭಾರತ ಭೂಮಿ ಭೂಮಿ ಜಗತ್ತಿನೇ ಓಲಾಯ್ತು ಮೂಲ ಮಾತನುಂಡು ಪ್ರತಿ ಸುದೆಟ್ಲ ನೀರುಂಡು ಪ್ರತಿ ಮಣ್ಣಿಡ್ಲ ಫಲವರ್ಪಣ ಜಗತ್ತಿರಿತ್ತುಂಡ ಅವು ಭಾರತ ಮಾತ್ರ ಅಂಚಿನ ಭಾರತಡು ಪುಟ್ಟುನ ಪ್ರತಿ ಊರ್ಲ ಪುಣ್ಯಾತ್ಮೆಯಿಂದ ಪಡೆದು ಎಲ್ಲಂದ ನೆಟ್ ತಪ್ಪಂದೆ ಪ್ರತಿ ಊರ್ಲ ಮಧ್ಯಾಹ್ನ 16 ಗಂಟೆದ ಒಲೈ ಪ್ರತಿ ಒಂದು ಪೇಜ್ ಪ್ರಮುಖಗಳು ನಿಕ್ಲೆ ಕೊಡ್ತಾರೆ ಮುಪ್ಪುಂಬ ಓಟುನು ತಪ್ಪಂದೆ ಕಾಣ್ತ ಪಾಡ್ಲಿ ಕಾಂಗ್ರೆಸ್ಗೆ ಉಟ್ಕೊಂಡು ಇಲ್ಲೇ ಮಾಡಿ ಜಪ್ಪರೆ ಬಿಡ್ಲಿ ಅವಳೇ ಜಪಾಡ ಅಂಜಾದ ಹರೀಶರು ಇದಕ್ಕೆ ಶಕ್ತಿ ಕೊರಡು ಮಂಜುನಾಥ ದೇವರ ಹೊರಡು ಈ ಜವಣಿಯರನ್ನ ಆಶೀರ್ವಾದ ಇರಗೊಂಡು ಜವರನ್ನ ಬೆಗರದ ಶಕ್ತಿ ಇರುವ ಕೊರ್ಪೆರಗಳು ಅಂಜಾದು ಈ ನೂದೆಕ್ಕುವುದು ಗೆಂದವರು ಕರ್ನಾಟಕದ ಬಿಜೆಪಿ ನೂದೆಕ್ಕುವುದು ಈ ಬೊಲ್ಪದ ಸಾಕ್ಷಿ ಮಂಜುನಾಥನ ಸಾಕ್ಷಿ ಈ ಕುದುರೆ ಮುಖದ ಸಾಕ್ಷಿ ನೂದೆಕ್ಕುವುದು ಬಿಜೆಪಿ ಅಧಿಕಾರ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ ನಿಕ್ಕನ ಕಂಠಡು ಬಿದಡ್ಡ ಈ ದೇಶದ ಭಕ್ತಿದ ಈ ಒಂದು ದೇಶದ ಚಿಂತನದ ಈ ಸ್ವರ್ಣತೆ ಎಲ್ಲಂಜಿ ವಿಧಾನಸೌಧ ಗರ್ಜಿಸೋಡ್ಕೊಂಡು ಬಂದು ಅವಕಾಶ ವಂದಿಸಿದ್ದು ಹೆಂಗೆ ಅವಕಾಶ ಕೊಡ ಚಿತ್ರ ಮಾತ ಬೆಳ್ತಂಗ ಹಿಡಿದ ಜನಕಲೆಗಳ ವಂದಿಸಿದ ಮಾತು ಅಂತವೇ ಜೈ ಹಿಂದ್. ಧನ್ಯವಾದಗಳು ಹರಕೃಷ್ಣ ಬಂಟ್ರೋಡ್. ಸೃಷ್ಟಿಯಾಗಿದ್ರೆ ಅದಕ್ಕೆ ಕಾರಣವಾಗಿರುವವರು ಹಿರಿಯರಾಗಿರುವಂತ ಡಾಕ್ಟರ್ ಹೆಡ್ಗೇವಾರ್ಜಿಯವರಾಗಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಆಡಳಿತ ನಡೆಸುವುದು ಮಾತ್ರ ಅಲ್ಲ, ಭಾರತದ 22 ರಾಜ್ಯಗಳಲ್ಲಿಯೂ ಕೂಡ ಕಾಂಗ್ರೆಸ್ ಎಂಬ ಪಾಪ ತುಂಬಿದ ಪಕ್ಷವನ್ನು ಬಡಿದೋಡಿಸಿ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕಿರುವಂತಹ ಅವಕಾಶ ಸಿಕ್ಕಿದ್ರೆ ಪಂಡಿತ್ ದೀನ್ ದಯಾಳ್ಜಿ ಅಂತ ಸಮರ್ಪಣಾ ಭಾವದ ಹಿರಿಯರು ಅವರು ಇರಿಸಿಕೊಂಡಿರುವಂತಹ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ಮುಂದಿನ ಪೀಳಿಗೆಗೆ ಸಮರ್ಪಿಸಲಿಕ್ಕೋಸ್ಕರವಾಗಿ ಅವರ ಆ ಹಿಂಬಾಲಕರನ್ನ ತಯಾರು ಮಾಡಿದರು. ಪಂಡಿತ್ ದೀನ್ ದಯಾಳ್ಜಿ ಅವರು 67ನೇ ಇಸವಿಯಲ್ಲಿ ನಮ್ಮನ್ನು ಅಗಲಿ ಹೋಗಿರಬಹುದು, ಆದರೆ ಅವರು ಅಗಲಿ ಹೋಗುವಂತಹ ಸಂದರ್ಭದಲ್ಲಿ ಈ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಭಾರತಕ್ಕೆ 2 ಕಣ್ಣುಗಳೆಂಬ ರೀತಿ 2 ನಕ್ಷತ್ರಗಳನ್ನು ಸಮರ್ಪಿಸಿದ್ರು ಬಂಧುಗಳೇ. ಆ 2 ನಕ್ಷತ್ರಗಳೇ ಇಡೀ ಪ್ರಪಂಚದಲ್ಲಿ ಕೀರ್ತಿ ಪಾತ್ರರಾಗಿರತಕ್ಕಂತ ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಎಂಬ ಆ ಹೆಸರನ್ನು ಪಡೆದಿರುವಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ರೆ ಈ ದೇಶದಲ್ಲಿ ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಇಡೀ ಸಮಾಜವನ್ನು ಮತ್ತೊಮ್ಮೆ ಬಡಿದೆಬ್ಬಿಸುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತ ಹಿರಿಯರಾಗಿರುವಂತ ಶ್ರೀಯುತ ಅಡ್ವಾಣಿಜಿ ಅಂತ 2 ನಕ್ಷತ್ರಗಳನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಿದರು. ವಾಜಪೇಯಿಯವರು ಮತ್ತು ಅಡ್ವಾಣಿಜಿಯವರು ಕೂಡ ಮಾತನಾಡದೆ ಕುಳಿತುಕೊಳ್ಳಿಲ್ಲ. ಅಡ್ವಾಣಿಜಿಯವರು ಆ ಅಯೋಧ್ಯೆಯ ವಿಚಾರದಲ್ಲಿ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಆ ಯಾತ್ರೆಯ ವಿಚಾರದಲ್ಲಿ ಪರಿಪೂರ್ಣವಾಗಿರುವಂತಹ ಕಾರ್ಯಕ್ರಮದ ಚುಕ್ಕಾಣಿಯನ್ನು ಹಿಡಿದಿದಂತ ನರೇಂದ್ರ ಮೋದಿಜಿಯವರನ್ನ ಬೆಳೆಸಿ ಅವರನ್ನ ಪೂರ್ಣವಾಗಿ ರಾಜಕೀಯ ಕ್ಷೇತ್ರದ ನಕ್ಷತ್ರವಾಗಿ ಹೊರಹೊಮ್ಮುವಂತೆ ಮಾಡಿ ಅತ್ಯಂತ ಸಂದಿಗ್ಧ ಕಾಲದಲ್ಲಿ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಗುಜರಾತಿನ ಆಡಳಿತದ ಚುಕ್ಕಾಣಿ ಹಿಡಿದಂತ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ಗುಜರಾತ್ ರಾಜ್ಯದತ್ತ ದೃಷ್ಟಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಕಾರಣ ಏನು? ಇವತ್ತಿಗೂ ಕೂಡ ತನ್ನ ಆಂತರಿಕವಾಗಿ ತುಂಬಿರುವಂತಹ ಆ ಸಮರ್ಪಣಾ ಭಾವದ ಚಿಂತನೆ, ಆ ಸಮರ್ಪಣಾ ಭಾವದೊಂದಿಗೆ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ಸಂಸ್ಕಾರ, ಇಂತಹ ಆದರ್ಶವನ್ನ ಮೈಗೂಡಿಸಿಕೊಂಡಿರುವಂತಹ ಪಕ್ಷ ಒಂದು ವೇಳೆ ಎಲ್ಲಿಯಾದರೂ ಕಲುಷಿತವಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಅದು ಯಾವ ರೀತಿ ಎಂಬುದು ಬೆಳ್ತಂಗಡಿಯ ಮಹಾಜನತೆಗೆ ಗೊತ್ತಿದೆ. ಬೆಳ್ತಂಗಡಿಯಲ್ಲಿ ಈ ಪಕ್ಷದ ಏಳಿಗೆಗೋಸ್ಕರವಾಗಿ ಈ ಪಕ್ಷವನ್ನು ಸಂಪೂರ್ಣ ಉದ್ಧರಿಸಲಿಕ್ಕೋಸ್ಕರವಾಗಿ ತಮ್ಮನ್ನ ಆ ಸಮರ್ಪಿಸಿಕೊಂಡಿರುವಂತಹ ಹಿರಿಯ ನೇತಾರರ ಮಧ್ಯೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿರುವಂತಹ ವಿಚಾರಗಳನ್ನ ಗಮನಿಸಿ ಆ ಕಲುಷಿತವಾಗಿರುವಂತಹ ವಾತಾವರಣದಲ್ಲಿ ಕುಳಿತುಕೊಳ್ಳಿಕ್ಕೆ ಇಚ್ಛಿಸದೆ
ಈ ದೇಶದ ಸಮಗ್ರ ನೇತಾರರಾಗಿರುವಂತ ನರೇಂದ್ರ ಮೋದಿಜಿಯವರ ಕೈಗಳನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಮಾತ್ರ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾ ಇದ್ದೇನೆ, ನನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲ ಎಂಬ ಭಾವನೆಯೊಂದಿಗೆ ನಾವು ಸ್ವೀಕಾರ ಮಾಡಿರುವಂತಹ ಶ್ರೀಯುತ ಹರಿಕೃಷ್ಣ ಬಂಟ್ವಾಳರಂತವರು ಎಲ್ಲೆಡೆಯೂ ಹೋಗಿ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗೆ ಪೂರಕವಾಗಿರುವಂತಹ ಸಂದೇಶವನ್ನು ಸಾರ್ತಾರೆ. ಆದರೆ ಕೆಲವೊಬ್ಬರು ಭಾರತೀಯ ಜನತಾ ಪಕ್ಷಕ್ಕೆ ಬರುವುದಿದ್ರೆ ಅದಕ್ಕೆ ಕಾರಣ ಇಂದಿನ ಚುನಾವಣೆಯಲ್ಲಿ ನಮಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತದೆ ಎಂಬ ಕನಸನ್ನ ಕಂಡುಕೊಂಡು ಬಂದಂತಹ ಆ ಪಾಪ ತುಂಬಿದಂತ ಯಾವ ಆ ನೇತಾರರಿದ್ದಾರೋ ಅಂತ ನೇತಾರರ ಆಂತರಿಕವಾಗಿರುವಂತಹ ವಿಚಾರವನ್ನ ಗಮನಿಸದೆ ಒಬ್ಬ ಹಿಂದುವಾಗಿ ಹುಟ್ಟಿದ್ದಕ್ಕೆ ಅವರಿಗೆ ಆ ಭಾರತೀಯ ಜನತಾ ಪಕ್ಷ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣ ಕುಂಭ ಸ್ವಾಗತ ನೀಡಿದ್ದಕ್ಕೆ ನಮಗೆ ಪ್ರತಿಯಾಗಿ ಸನ್ಮಾನ ನೀಡಿ ಇಲ್ಲಿಂದ ಹೊರಗೆ ಹೋದ ನಂತರ ಬಾಯಿಗೆ ಬಂದ ರೀತಿಯಲ್ಲಿ ಅವಾಚ್ಯವಾಗಿ ಪಕ್ಷವನ್ನು ನಿಂದಿಸುವಂತ, ಸಂಘಟನೆಯನ್ನು ನಿಂದಿಸುವಂತ, ಸಂಘಟನೆಯ ಕಾರ್ಯಕರ್ತರನ್ನು ನಿಂದಿಸುವಂತ ಇಂತಹ ದೇಶದ್ರೋಹಿ ನಾಯಕರಿಗೆ ಭವಿಷ್ಯತ್ತಿನಲ್ಲಿ ಸಮಾಜವೇ ಉತ್ತರ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಕಣ್ಣೀರು ಹಾಕಿಕೊಂಡು ನಾಟಕವನ್ನ ಮಾಡಿಕೊಂಡು ಸಮಾಜದಲ್ಲಿರುವಂತಹ ಮುಗ್ಧ ಬಂಧುಗಳನ್ನ ದುರುಪಯೋಗ ಪಡಿಸಿಕೊಂಡು ತನ್ನ ಅಧಿಕಾರದ ಕುರ್ಚಿಯನ್ನ ಸಾಯುವವರೆಗೆ ನಿರಂತರವಾಗಿ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನಿಸುವಂತ ದುಷ್ಟಕೂಟ ಯಾವುದೇ ಜಾತೀಯವಾಗಿರುವಂತಹ ವಿಷ ಬೀಜವನ್ನ ಬಿತ್ತಲಿಕ್ಕೆ ಪ್ರಯತ್ನಿಸಿದ್ರು, ಯಾವುದೇ ಆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಕಾರ್ಯಕರ್ತರ ಬಗ್ಗೆ ಅಪಪ್ರಚಾರ ಮಾಡಿ ಅವರಿಗಿರುವಂತ ಆ ಸಾಮಾಜಿಕವಾಗಿರುವಂತ ಯಾವ ಕೀರ್ತಿ ಇದೆಯೋ ಅದನ್ನ ನಾಶ ಮಾಡಲಿಕ್ಕೆ ಪ್ರಯತ್ನಿಸಿದರೆ ಅದನ್ನ ಲೆಕ್ಕಿಸುವಂತ ಕಾರ್ಯಕರ್ತರಲ್ಲ ಇವತ್ತು ಸಂಘಟನೆಯಲ್ಲಿ ಇರೋದು. ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕನಾಗಿದ್ದುಕೊಂಡು ಆ ನಾಯಕ ಒಂದು ಮನೆಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಹೇಳ್ತಾರಂತೆ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಮತದಾರ ಬಂಧುಗಳ ಮನೆಯಲ್ಲಿ ಹೋಗಿ ಹೇಳ್ತಾರಂತೆ, ನನಗೆ ಗೆಲ್ಲಿಕ್ಕೆ ಕಷ್ಟ ಏನಿಲ್ಲ, ನನಗೆ ಗೆಲ್ಲಿಕ್ಕೆ ಬಹಳ ಸುಲಭವಾಗಿರುವಂತ ಮಾರ್ಗ ಇದೆ. ಭಾರತೀಯ ಜನತಾ ಪಕ್ಷದವರು ಪೇಜ್ ಪ್ರಮುಖ ಎಂಬ ವ್ಯವಸ್ಥೆಯನ್ನ ಮಾಡಿ ಅತ್ಯಂತ ಸೂತ್ರದಲ್ಲಿ ಆ ಮತದಾರರನ್ನ ಮತದಾನ ಕೇಂದ್ರಕ್ಕೆ ತರಲಿಕ್ಕಿರುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂತ ಪೇಜ್ ಪ್ರಮುಖರನ್ನ ಹಣ ಕೊಟ್ಟು ಖರೀದಿಸಿ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೇನೆ ಅಂತ ಹೇಳುವಂತ ಮಾತನ್ನ ಇಲ್ಲಿ ಹೇಳಿದಾರಂತೆ. ಆ ರೀತಿ ಹಣ ಕೊಟ್ಟ ರೀತಿಯಲ್ಲಿ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುವಂತ ಪೇಜ್ ಪ್ರಮುಖರು ಸಿಗಬೇಕು ಅಂತಾದ್ರೆ ಪಾಕಿಸ್ತಾನಕ್ಕೆ ಹೋಗಬೇಕಷ್ಟೇ. ಭಾರತದ ಈ ಪವಿತ್ರವಾಗಿರುವಂತಹ ಮಣ್ಣಿನಲ್ಲಿ ಹಿಂದುತ್ವವನ್ನು ಪರಿಪೂರ್ಣವಾಗಿ ಬೆಳಗಿಸಲಿಕ್ಕೆ ತೊಡಗಿಸಿಕೊಂಡಿರುವಂತ ಯಾವೊಬ್ಬ ಕಾರ್ಯಕರ್ತರಿದ್ದಾರೋ ಆ ಕಾರ್ಯಕರ್ತರು ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ಮನೆ ಮನೆಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತ ಬಂಧುಗಳು ಯಾರೇ ಬಂದು ನಮ್ಮಲ್ಲಿ ಜಾತೀಯವಾಗಿರುವಂತ ವಿಷಬೀಜವನ್ನು ಬಿತ್ತಿದ್ರು ನಾವು ಬದಲಾಗುವುದಿಲ್ಲ. ಇಲ್ಲಿ ಕಾಂಗ್ರೆಸ್ ದೂರವಾಗಬೇಕು, ಕಾಂಗ್ರೆಸ್ ಮೂಲೆ ಗುಂಪಾಗಬೇಕು, ಈ ಭಾರತದ ಸಂಸ್ಕಾರವನ್ನು ಎತ್ತಿ ಹಿಡಿಯುವಂತ ಭಾರತೀಯ ಜನತಾ ಪಕ್ಷ ಗೆದ್ದು ಬರಬೇಕೆಂಬ ಸಂಕಲ್ಪದೊಂದಿಗೆ ನಮ್ಮ ಕಾರ್ಯಕರ್ತರು ಇವತ್ತು ಸಂಪೂರ್ಣವಾಗಿ ಚಟುವಟಿಕೆಯಲ್ಲಿದ್ದಾರೆ. ಬಂಧುಗಳೇ, ಅಂತ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವಾಗ ಟಿಕೆಟ್ ಸಿಗುತ್ತದೆ ಎಂಬ ಚಿಂತನೆ ಮಾಡಿಕೊಂಡು ಬಂದಂತ ನಾಯಕರು ಹೊರಗೆ ಹೋದ ನಂತರ ಈ ಮಣ್ಣಿನ ನೆಚ್ಚಿನ ಕಾರ್ಯಕರ್ತನಾಗಿರುವಂತ ಸಮಾಜದ ಎಲ್ಲ ಬಂಧುಗಳ ಪ್ರೀತಿಗೆ ಪಾತ್ರರಾಗಿರುವಂತ ಸುಮಾರು 24ನೇ ತಾರೀಕಿನ ನಂತರ ಬೆಳ್ತಂಗಡಿ ಕ್ಷೇತ್ರದ ಮೂಲೆ ಮೂಲೆಗೆ ನಾನು ಪ್ರವಾಸವನ್ನು ಮಾಡಿದ್ದೇನೆ. 81 ಗ್ರಾಮಗಳನ್ನು ಪೂರ್ತೀಕರಿಸಲಿಕ್ಕೆ ನನಗೆ ಕೇವಲ 2 ದಿವಸ ಮಾತ್ರ ಬಾಕಿ ಇದೆ. ಸುಮಾರು 80 ಶತಮಾನ ಗ್ರಾಮಗಳನ್ನ ನಾನು ಭೇಟಿ ಮಾಡಿರುವಂತಹ ಸಂದರ್ಭದಲ್ಲಿ ನನ್ನ ಕಿವಿಯಲ್ಲಿ ಕೇಳಿರುವಂತ ಮಾತು, ಕೇವಲ 35 ವರ್ಷ ವಯಸ್ಸಾಗಿರುವಂತ ನಮ್ಮ ನೆಚ್ಚಿನ ಅಭ್ಯರ್ಥಿ ಆಗಿರುವಂತ ಹರೀಶ್ ಪೂಂಜಾರ ಪರಿಚಯ ಇಲ್ಲದವರೇ ಯಾರು ಇಲ್ಲ, ಎಲ್ಲರೂ ಕೂಡ ಅವರ ಪರಿಚಿತರೇ, ಅವರ ಕಾರ್ಯವೈಖರಿಯನ್ನು ಒಪ್ಪಿಕೊಂಡವರೇ. ಅಂತಹ ಒಬ್ಬ ಆ ಸಂಸ್ಕಾರವಂತನನ್ನ ಎಲ್ಲ ಸಮಾಜದೊತ್ತಿಗೆ ಸೇವಕನಾಗಿ ತೊಡಗಿಸಿಕೊಂಡಿರುವಂತ ವ್ಯಕ್ತಿಯನ್ನ ಮೊನ್ನೆ ಆ ನಾಮಿನೇಷನ್ ಹಾಕಿ ನಾಮಪತ್ರ ಸಲ್ಲಿಸಿ ಬಂದು ವೇದಿಕೆಯನ್ನು ಏರುವಂತ ಸಂದರ್ಭದಲ್ಲಿ ಎದುರಿರುವ ಬಂಧುಗಳು ಹರೀಶ್ ಪೂಂಜಾರಿಗೆ ಜಯಕಾರವನ್ನು ಕೂಗುತ್ತಾ ಇದ್ರೆ ವೇದಿಕೆಯಿಂದ ಆ ತುಂಬಿರುವಂತ ಪ್ರಜೆಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ನಿಮ್ಮ ಅನುಗ್ರಹವನ್ನು ಬೇಡುವಂತ ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಹರೀಶ್ ಪೂಂಜಾರ್ ಅವರು ಈ ಕಾಂಗ್ರೆಸ್ ನಾಯಕರ ರೀತಿ ನಾಟಕವನ್ನು ಮಾಡ್ತಾ ಇಲ್ಲ. ಬಂಧುಗಳೇ, ಭಾವನಾತ್ಮಕವಾಗಿ ಈ ಸಮಾಜಕ್ಕೋಸ್ಕರವಾಗಿ ನಾನು ಸೇವೆ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ತೊಡಗಿಸಿಕೊಂಡಿರುವಂತ ಅವರನ್ನ ಏನು ಹೇಳಿದಿರಿ, ಒಬ್ಬ ನೇತಾರರು ಮೊನ್ನೆವರೆಗೆ ಭಾಜಪಕ್ಕೆ ಜೈ ಹೇಳ್ತಾ ಇದ್ದವರು ಈ ಪಕ್ಷದಿಂದ ಹೊರಗೋಗಿ ಹೇಳ್ತಾ ಇದ್ದಾರಂತೆ KPSC ಹಗರಣ ಹರೀಶ್ ಪೂಂಜಾರ ಮೇಲಿದೆ. ಹಾಗಿದ್ದ ಕಾರಣ ಏಜೆಂಟ್ ಆಗಿರುವಂತ ಅವರನ್ನ
ಕೈಗೆ ಬಂಧಿಸಿ ಕೋಳ ತೊಡಿಸಲಿಕ್ಕೆ ದಿವಸ ದೂರ ಇಲ್ಲ ಅಂತ ಹೇಳಿದರಂತೆ. ಬಂಧುಗಳೇ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿ ಮಲ್ಲಿಗೆಯ ಹೂವಿನ ಆ ಕೋಳದೊಂದಿಗೆ ವಿಧಾನಸಭೆಯ ಆ ಮಂದಿರದೊಳಗೆ ಪ್ರವೇಶಿಸಲಿಕ್ಕೆ ಬೆಳ್ತಂಗಡಿ ಕ್ಷೇತ್ರದ ಮತದಾರ ಬಂಧುಗಳು ಸನ್ನದ್ಧರಾಗಿರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಅವರು ವಿಧಾನಸಭೆಯನ್ನು ಪ್ರವೇಶಿಸಿದ್ರೆ ಗುಂಡೂರಾಯರ ಸರ್ಕಾರದ ನಂತರ ಇಲ್ಲಿವರೆಗೆ ಯಾವುದೆಲ್ಲ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತವನ್ನು ಮಾಡಿದೆಯೋ ಆ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಕೂತು ಹಗರಣಗಳ ಹಿಂದೆ ಹಗರಣಗಳನ್ನು ಮಾಡಿರುವಂತ ನಮಗೆ ಜೈಲಾಗಬಹುದು ಎಂಬ ಹೆದರಿಕೆಯೊಂದಿಗೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ರೆ ಅದನ್ನ ಕೇಳುವಂತ ಯಾವೊಬ್ಬ ಪ್ರಜೆಗಳು ಯಾವೊಬ್ಬ ಮತದಾರ ಬಂಧುಗಳು ಇಲ್ಲಿ ಇಲ್ಲ ಎಂಬುದು ನೆನಪಿರಲಿ. ಆ ವ್ಯಕ್ತಿಗೆ ಒಂದು ಪವಿತ್ರವಾಗಿರುವಂತ ದೇವಾಲಯದ ನೆನಪು ಬರಲಿಲ್ಲ. ಸುಮಾರು 15 ದೇವಸ್ಥಾನಗಳ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ನೇತೃತ್ವವನ್ನು ವಹಿಸಿದಂತ ಆ ಸಮಿತಿ ಅಧ್ಯಕ್ಷರಾಗಿ ತೊಡಗಿಸಿಕೊಂಡಿರುವಂತ ಅವರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಮಾತನ್ನು ಆಡುವಂತ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗಿದೆ ಅಂತಾದ್ರೆ, ನಿಮಗೆ ಯೋಗ್ಯತೆ ಇದ್ದಲ್ಲಿ, ನಿಮ್ಮಲ್ಲಿ ಸಂಸ್ಕಾರವಿದ್ದಲ್ಲಿ, ನಿಮ್ಮಲ್ಲಿ ದೈವಿಕವಾಗಿರುವಂತ ವಿಶ್ವಾಸವಿದ್ದಲ್ಲಿ, ನಿಮ್ಮಲ್ಲಿ ಶ್ರದ್ಧೆ ವ್ಯಕ್ತಿ ವಿಶ್ವಾಸಗಳಿರ್ತಿದ್ರೆ ನಿಮ್ಮನ್ನು ಕೂಡ ಸ್ವಾಗತಿಸಿ ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಅಂತ ಪ್ರಾರ್ಥಿಸಿದ್ರು. ನಿಮಗೆ ಆ ಯೋಗ್ಯತೆ ಇಲ್ಲ, ವಯಸ್ಸು 70 ಪ್ರಯೋಜನವಿಲ್ಲ, ಮನಸ್ಸು ಶುದ್ಧವಾಗಿರಬೇಕು. ಆ ಪರಿಶುದ್ಧವಾಗಿರತಕ್ಕಂಥ ಮನಸ್ಸಿಲ್ಲದ ನಿಮ್ಮಂತ ಮೂರ್ಖರನ್ನ, ನಿಮ್ಮಂತ ಹೇಡಿಗಳನ್ನ ಸಮಾಜಕ್ಕೆ ದೂರಕ್ಕೆ ಅಟ್ಟುವಂತ ಸಂದರ್ಭದಲ್ಲಿ ನೀವು ಹರೀಶ್ ಪೂಂಜಾರ್ ಅವರ ಬಗ್ಗೆ ಅಪಪ್ರಚಾರ ಮಾಡಿದರೆ 15 ಪುನಃ ಪ್ರತಿಷ್ಠಾಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಕೂಡ ನೇತೃತ್ವವನ್ನು ವಹಿಸಿರುವಂತ ಹರೀಶ್ ಪೂಂಜಾರ್ ಅವರು ಮೊನ್ನೆ ನಾನು ಪುದುವೆಟ್ಟು ಗ್ರಾಮಕ್ಕೆ ನಾನು ಭೇಟಿಗೆ ಹೋಗಿರುವಂತ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯಕರ್ತ ಬಂಧುಗಳು ಹೇಳಿದರು, ಕಳೆದ ವರ್ಷ ಮೇ 12ನೇ ತಾರೀಕಿಗೆ ಈ ದೇವಾಲಯದ ಬ್ರಹ್ಮ ಕಲಶೋತ್ಸವ ಅದರ ಸುದೃಢವಾಗಿರುವಂತಹ ನೇತೃತ್ವವನ್ನು ವಹಿಸಿದವರು ಆತ್ಮೀಯರಾಗಿರುವಂತಹ ಹರೀಶ್ ಪೂಂಜಾರ್ ಅವರು ಈ ಮೇ 12ಕ್ಕೂ ಕೂಡ ಬೆಳ್ತಂಗಡಿಯ ವಿಧಾನಸಭೆಯಲ್ಲಿ ಇರುವಂತಹ ನಮಗೆಲ್ಲ ಒಂದು ಬ್ರಹ್ಮ ಕಲಶೋತ್ಸವ. ಅದು ಯಾವುದಂದ್ರೆ ಹರೀಶ್ ಪೂಂಜಾರನ್ನ ವಿಧಾನಸಭೆಗೆ ಕಳಿಸಿಕೊಡುವಂತಹ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ ಅಂತ ಹೇಳುವಂತ ಮಾತನ್ನು ಹೇಳಿದರು. ಅದು ದೈವಿಕವಾಗಿ ಸಿಕ್ಕಿರುವಂತ ಅನುಗ್ರಹ, ಆ ದೈವಿಕವಾಗಿ ಸಿಕ್ಕಿರುವಂತ ಪ್ರಸಾದ. ಅಂತ ಪ್ರಸಾದ ಸಿಕ್ಕಿರುವಂತ ಸಂದರ್ಭದಲ್ಲಿ ನಿಮ್ಮ ಕೆಟ್ಟ ನಾಲಿಗೆಯಿಂದ ಈ ರೀತಿಯ ಅವಾಚ್ಯ ನಿಂದನೆಯನ್ನ ಮಾಡಿಕೊಂಡು ಇನ್ನೂ ಜೀವನದಲ್ಲಿ ಪಾಪ ಕಟ್ಟಿಕೊಳ್ಳುವುದಕ್ಕೆ ಬದಲಾಗಿ ಎಷ್ಟೋ ಸಮಯದಿಂದ ಬೆಳ್ತಂಗಡಿಗೆ ನಾನೇ ಸರದಾರ ಎಂಬ ಚಿಂತನೆಯೊಂದಿಗೆ ತೊಡಗಿಸಿಕೊಂಡಿದ್ದಂತ ನಿಮಗೆ ವೃದ್ಧಾಪ್ಯ ಬರುವ ಸಂದರ್ಭದಲ್ಲಿ ಆದರೂ ಕೂಡ ನಾನು ನಿವೃತ್ತನಾಗುತ್ತೇನೆ, ಇನ್ನಿರುವವರು ತಯಾರಾಗಲಿ ಎಂಬ ಚಿಂತನೆ ಜಾಗೃತವಾಗುತ್ತಾ ಇಲ್ಲ. ಯಾಕೆ? ಭಾರತೀಯ ಜನತಾ ಪಕ್ಷದಲ್ಲಿ ಕಲ್ಕತ್ತಾದ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರ್ತಾ ಇದ್ದ ಒಬ್ಬನು ಕೂಡ ದೇಶದ ಪ್ರಧಾನಮಂತ್ರಿ ಆಗಬಹುದು. ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಹುಟ್ಟಿದ್ರೆ ಸಾಯುವವರೆಗೂ ಕೂಡ ಅವನೇ ನೇತಾರ, ಅವನ ಕುಟುಂಬದಲ್ಲಿ ಬೇರೆ ಸದಸ್ಯರಿಲ್ಲ ಅಂತ ಆದ್ರೆ ಅಲ್ಲಿ ಯಾರು ಕೂಡ ನೇತಾರರು ಇರುವುದಿಲ್ಲ. ಇವತ್ತು ನಾನು ಆ ಪ್ರವಾಸಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಹೇಳಿದೆ, 5 ಸಲ ಅವರು ಶಾಸಕರಾಗಿದ್ದಾರೆ, ಈ ಸಲ ಅವರು ನಿವೃತ್ತರಾಗಿದ್ದುಕೊಂಡು ಸ್ವಲ್ಪ ಯುವಕರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನು ಚುನಾವಣೆಗೆ ನಿಲ್ಲಿಸ್ತಿದ್ರೆ ಎಷ್ಟು ಗೌರವ ಸಿಗ್ತಿತ್ತು ಅಂತ ಹೇಳುವಾಗ ಹೇಳಿದ್ರು, ಏನು ಮಾಡುದು ಸ್ವಾಮಿ, ಅವರ ನಂತರ ಚುನಾವಣೆಗೆ ನಿಲ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ ಅಂತ. ಆದ್ರೆ ಭಾರತೀಯ ಜನಸಂಘ ಸ್ಥಾಪನೆ ಆಗುವಂತ ಸಂದರ್ಭದಲ್ಲಿ ಪಂಡಿತ್ ದೀನ್ ದಯಾಳ್ ಜಿಯವರಿದ್ರೆ, ಅದರ ನಂತರ ಅಲ್ಲಿ ಅಡ್ವಾಣಿಜಿಯವರಿದ್ದಾರೆ, ವಾಜಪೇಯಿ ಅವರಿದ್ದಾರೆ, ಅದೇ ರೀತಿ ಅದರ ನಂತರ ನರೇಂದ್ರ ಮೋದಿಜಿಯವರಿದ್ದಾರೆ. ನರೇಂದ್ರ ಮೋದಿಜಿಯವರ ನಂತರ ಅಗತ್ಯ ಬಿದ್ದರೆ ನಾಳೆ ನಮ್ಮಲ್ಲಿ ಬೇಕಾದಂತಹ ನಾಯಕ ವಹಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ನಾನು ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಬಂಧುಗಳೇ, ಅಗತ್ಯ ಬಿದ್ದಲ್ಲಿ ಭವಿಷ್ಯತ್ತಿನಲ್ಲಿ ಕೂಡ ಭಾರತವನ್ನ ಆಳ್ಲಿಕ್ಕೆ, ಭಾರತದ ಆ ಬಂಧುಗಳಿಗೆ ಸುದೃಢವಾಗಿರುವಂತಹ ನೇತೃತ್ವವನ್ನು ನೀಡಲಿಕ್ಕೆ ಇನ್ನೂ ಕೂಡ ಯುವ ಪರಂಪರೆಯನ್ನ ನರೇಂದ್ರ ಮೋದಿಜಿಯವರು ತಯಾರು ಮಾಡಿಟ್ಟಿದ್ದಾರೆ. ಅಂತಲ್ಲಿ ಕಾಂಗ್ರೆಸ್ ನಲ್ಲಿ ಇಲ್ಲಿರುವಂತಹ ಶಾಸಕರ ಹೆಸರು ಕಳೆದರೆ ಅದರ ನಂತರ ಹೆಸರೇ ಇಲ್ಲದ ಕಾರಣ ಅವರಿಗೆ ಒತ್ತಡ ಹಾಕಿ ಅವರನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು. ನನಗೆಲ್ಲರ ಹೆಸರು ಗೊತ್ತಿದೆ, ಆದ್ರೆ ನಾನೊಬ್ಬ ಧಾರ್ಮಿಕ ರಂಗದಿಂದ ಬಂದಿರುವವ, ನನ್ನ ಹತ್ರ ಒಂದು ಚಿಂತನೆ ಇದೆ, ಒಳ್ಳೆಯವರ ಹೆಸರನ್ನ 100 ಸಲ ಹೇಳಿದ್ರೆ ನನಗೆ ಅದರಿಂದ ಪುಣ್ಯ ಸಿಗುತ್ತದೆ. ಹರೀಶ್ ಪೂಂಜಾರ್ ಅಂತ ಸಂಸ್ಕಾರವಂತರ ಹೆಸರನ್ನ ಈ ವೇದಿಕೆಯಲ್ಲಿ 100 ಸಲ ಹೇಳಿದ್ರೆ ಅದರಿಂದ ನನಗೆ ಪುಣ್ಯ ಸಿಗ್ತದೆ ಎಂಬ ಚಿಂತನೆ ಇದೆ. ಅಂತಹ ಪಾಪಿಗಳ ಹೆಸರನ್ನ ಈ ಪವಿತ್ರವಾಗಿರುವಂತಹ ಅಳದಂಗಡಿಯ ಮಣ್ಣಿನಲ್ಲಿ ಅಜ್ಜಿಲ ಸೀಮೆಯಲ್ಲಿ ನಾನು ಹೇಳಿದ್ರೆ ಪೂರ್ವಿಕವಾಗಿ ಈ ತುಳುನಾಡಿನ ಸಂಸ್ಕಾರ ಪರಂಪರೆಯನ್ನು ಬೆಳಗಲಿಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡಿರತಕ್ಕಂತಹ ತುಳುನಾಡಿನ ಅರಸ ಕುಟುಂಬ ಯಾವುದಿದೆಯೋ ಆ ಅರಸ ಕುಟುಂಬಕ್ಕೆ ನಾನು ಅವಮಾನ ಮಾಡಿದಂತಾಗ್ತದೆ. ಹಾಗಿದ್ದ ಕಾರಣ ಅಂತ ಪಾಪಿಗಳ ಹೆಸರನ್ನ ಈ
ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇಲ್ಲ. ಅವರ ಆ ಪಾಪತ್ತು ಯಾವುದಿದೆಯೋ ಆ ಪಾಪತ್ತು ಕೊನೆಗೊಳ್ಳಿಕ್ಕೆ ಇರುವಂತ ದಿವಸ ಮೇ 12ನೇ ತಾರೀಕು. ನಾವು ಸಾಧಾರಣ ಮಾತನಾಡುವಾಗ ಹೇಳ್ತೇವೆ, ಮಾತಾಡಿದ ತುಳುವಿನಲ್ಲಿ ಹೇಳುವ ಕ್ರಮ ಉಂಟು. ಪಾತೇರಿಯೇ ಅಕೇರಿಗೆ ನನ್ನ ಪಾತ್ರದ ಜಾಗೇಜಿಂದ ಏನಗ ಆ ಪದ್ರಾಡು ಪಾಡಿ ಅಂತ ಹೇಳುವಂತ ಮಾತನ್ನು ಹೇಳ್ತೇವೆ. ಹಾಗೆ ಭಗವಂತ ನಮಗೆ ಒದಗಿಸಿ ಕೊಟ್ಟಿದ್ದಾನೆ. ಮಾತಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾ ಇದ್ದಾರೆ, ಬೆಂಗಳೂರಿನಿಂದ ಬಂದವರು ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಇಲ್ಲಿಗೆ ಭಾರತೀಯ ಜನತಾ ಪಕ್ಷದಿಂದ ದೆಹಲಿಯಿಂದ ಬಂದಂತ ಸ್ಮೃತಿ ಇರಾನಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬ ಯುವ ನಾಯಕನನ್ನು ನಿಮಗೆ ಕೊಟ್ಟಿದ್ದೇವೆ, ಒಬ್ಬ ಯುವ ಕಾರ್ಯಕರ್ತರನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ ನಂತರ ನರೇಂದ್ರ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತ ಹೇಳುವಂತ ಮಾತನ್ನು ಮಾತ್ರ ಹೇಳಿದರು. ಆದ್ರೆ ಬೆಂಗಳೂರಿನಿಂದ ಬಂದ ಮತ್ತು ದೂರದಿಂದ ಬಂದಂತ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇಲ್ಲಿ ಬಾಯಿಯಿಂದ ಉಗುಳುವಂತ ಸಂದರ್ಭದಲ್ಲಿ ಹರೀಶ್ ಪೂಂಜಾರ ಬಗ್ಗೆ ಅವಾಚ್ಯವಾಗಿರುವಂತ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಆದ್ರೆ ಅದು ಸುಳ್ಳು ಮಾತು. ಆದ್ದರಿಂದ ಭಗವಂತ ನಿಶ್ಚಯಿಸಿದಾನೆ, ಬೊಗಳ್ಳಿ, ಈ ನಾಯಿಗಳು ಬೊಗಳ್ಳಿ. ಎಲ್ಲಿವರೆಗೆ? ಮೇ 12ನೇ ತಾರೀಕಿನವರೆಗೆ ಬೊಗಳ್ಳಿ. ಮೇ 12ನೇ ತಾರೀಕಿನ ನಂತರ ಇಲ್ಲಿ ಬೊಗಳುವುದಲ್ಲ, ಇಲ್ಲಿ ಜೀವನದಲ್ಲಿ ಸಂಸ್ಕಾರವನ್ನು ಅಳವಡಿಸಿಕೊಂಡಿರತಕ್ಕಂತ ಆ ಶ್ರೇಷ್ಠ ವ್ಯಕ್ತಿಗಳು ಪರಿಪೂರ್ಣವಾಗಿ ಸಮಾಜಕ್ಕೋಸ್ಕರವಾಗಿ ಮಾತನಾಡುವಂತ ವೇದಿಕೆ ನಿರ್ಮಾಣ ಆಗ್ತದೆ. ಅಂತಹ ಸಂಕಲ್ಪವನ್ನು ಇರಿಸಿಕೊಂಡು ಜಾತೀಯವಾಗಿ ಇರುವಂತ ವಿಷ ಬೀಜವನ್ನ ಬಿತ್ತುವಂತ ಯಾವ ಆ ಪಾಪಿಗಳಿದ್ದೀರೋ ಆ ಪಾಪಿಗಳಿಗೆ ಈ ವೇದಿಕೆಯಿಂದ ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ ಇದ್ರೆ, ಹತ್ತಿರದ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಇದ್ದಾರೆ, ಮತ್ತು ಆಚೆಗೆ ನೋಡಿದರೆ ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕರಿದ್ದಾರೆ. ಎಲ್ಲರೂ ಕೂಡ ಯುವಕರೇ, ಸಮಾಜಕ್ಕೋಸ್ಕರವಾಗಿ ಸೇವೆ ಮಾಡುವಂತ ಸಂಕಲ್ಪದವರೇ. ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಹಿಂದೂಗಳು ಎಂಬ ಭಾವನೆಯೊಂದಿಗೆ ಹಿಂದುತ್ವದ ಧರ್ಮ ಧ್ವಜವನ್ನ ಹಾರಿಸಲಿಕ್ಕೋಸ್ಕರವಾಗಿ ಮುನ್ನುಗ್ಗುತ್ತಾ ಇರುವಂತ ಇವರ ಮಧ್ಯದಲ್ಲಿ ಯಾವುದೇ ರೀತಿಯ ಜಾತೀಯವಾಗಿರುವಂತ ವಿಷ ಬೀಜವೂ ಕೂಡ ಅದು ನಡೆಯುವುದಿಲ್ಲ. ಇಲ್ಲಿಯ ಮತದಾರ ಬಂಧುಗಳು ಹರೀಶ್ ಪೂಂಜಾರನ್ನು, ಸುನಿಲ್ ಕುಮಾರ್ರನ್ನು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ಇದೆ. ಬಂಧುಗಳೇ, ಯುವಕರಾಗಿರುವಂತ 35 ವರ್ಷ ವಯಸ್ಸಿನಲ್ಲಿರುವಂತ ಶ್ರೀಯುತ ಹರೀಶ್ ಪೂಂಜಾರ್ ಅವರು ವಿನಮ್ರವಾಗಿ ವಿನಂತಿಸ್ತಾ ಇದ್ದಾರೆ, ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ ಅಂತ. ಆ ಸೇವೆಯನ್ನ ಮಾಡ್ಲಿಕ್ಕೆ ಇರುವಂತ ಅವಕಾಶವನ್ನ ಎಲ್ಲ ಮತದಾರರ ಬಂಧುಗಳು ಕೂಡ ನೀಡಬೇಕು ಎಂಬ ಆ ವಿನಮ್ರವಾಗಿರುವಂತ ಪ್ರಾರ್ಥನೆಯನ್ನ ಮಾಡ್ತಾ ವಿರಮಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಇದೀಗ ಕ್ಷೇತ್ರದ ಕಾರ್ಕಳ ಕ್ಷೇತ್ರ ಶಾಸಕರಾದ ಸುನಿಲ್ ಕುಮಾರ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ನಮ್ಮ ಪಂಚಾಯತ್ ಸಮಿತಿ ಅಧ್ಯಕ್ಷರಾದ ಸುಪ್ರೀತ್ ಜೈನ್ ಅವರಿಗೆ ಹೂಗುಚ್ಛ ನೀಡಿ ಅವರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಹಾಗೆ ಕಾಮಿಡಿ ಕಿಲಾಗಳು ಖ್ಯಾತಿಯ ಹಿತೇಶ್ ಕಾಪಿನಡ್ಕೆ ಅವರು ನಮ್ಮೊಂದಿಗೆ ಕಾರ್ಯಕರ್ತರಾಗಿದ್ದಾರೆ. ಅವರು ಕೂಡ ಸುನಿಲ್ ಕುಮಾರ್ ಅವರಿಗೆ ಒಂದು ಹಾರಾರ್ಪಣೆ ಮಾಡಿ ಸ್ವಾಗತ ಮಾಡಲು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಸುಳ್ಕೇರಿ ಮಗರು ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಹರೀಶ್ ಆಚಾರ್ಯ ಅವರು ಹಾರಾರ್ಪಣೆ ಮಾಡಿ ಸ್ವಾಗತ ಮಾಡಬೇಕು ಕೇಳಿಕೊಳ್ತಾ, ಮುಂದಿನ ಇಬ್ಬರು ಪಂಚಾಯತ್ ಸದಸ್ಯರು ಸೇರ್ಪಡೆ ಆಗಲಿಕ್ಕಿದ್ದಾರೆ. 2 ನಿಮಿಷದಲ್ಲಿ ಅದರ ವಿವರಣೆಯನ್ನ ಶ್ರೀಯುತ ವಿಜಯ್ ಕುಮಾರ್ ಜೈನ್ ಅವರು ಮಾಡಲಿಕ್ಕಿದ್ದಾರೆ. बोलो भारत माता की। ಆತ್ಮೀಯ ಬಂಧುಗಳೇ, ಇನ್ನು ವಿಶೇಷವಾದ ನಮ್ಮ ಹಳದಂಗಡಿ ಅರಮನೆ ನಗರಡಿ ಭಾಜಪ ಈ ಒಂದು ಪಕ್ಷದ ಚುನಾವಣಾ ಪ್ರಚಾರ ಯುವ ಜವನಿ ಯುವ ನೇತರ ರಂಜಿತ ಹರೀಶ್ ಪೂಂಜಾರ ಪರವಾದ ನಡ್ಕೊಂಡು ಇತ್ತೆ ವೇದಿಕೆಗೆ ಬತ್ತಂಜಿನ ಸುನಿಲ್ ಕುಮಾರ್ ಬರೋಡು ಬಂಡದು ಈ ಸೇರ್ಪಾಡು ನೆಂಗ್ಲುಂಟಾದಿತ್ತ ಅಂಚೆ ಯುವ ನಾಯಕನಕಲ ಒಂದು ಸಮ್ಮುಖಡು ಒಂದು 3 ಜನ ಕಾಂಗ್ರೆಸ್ ಪಕ್ಷದ್ದು ನಮ್ಮ ಬಿಜೆಪಿ ಪಕ್ಷಕ್ಕೂ ಸೇರ್ಪಾಡು ಮಾಡ್ತಂದಿಲ್ಲ. ಐಟು ಪ್ರಾಮುಖ್ಯವಾದ ಹಳದಂಗಡಿದ ಕಾಂಗ್ರೆಸ್ದ ಒಂಜಿ ಅಧಿಕಾರಣೆ ಬೇಸತ್ತದೆ. ಗ್ರಾಮ ಪಂಚಾಯತ್ ಹಿಡಿತದೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ತಿನಾರೆ, ಕಾಂಗ್ರೆಸ್ ಸದಸ್ಯ ಆದಿತ್ಯ ಸುನೀತಾ ಲೋಕೇಶ್ ಕೋಟ್ಯಾನ್ ನಮ್ಮ ಪಿಲ್ಲದರೆ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನು ನಮ್ಮ ಭಾಜಪ ಸೇರಿದರೆ ಭಾಜಪ ವೇದಿಕೆಯಾಗಲಿರ್ತದೆ. ಅದಕ್ಕೆ ಶಾಲಾ ಪುಷ್ಪಗುಚ್ಛ ಕೊಟ್ಟು ಸುನೀಲ್ ಕುಮಾರ್ ಮೇರೆ ಮಾನ್ಯ ಜನಪ್ರಿಯ ಶಾಸಕರು ಆರನೇ ನಮ್ಮ ಪಕ್ಷದ ಬರಮಾಡಿಕೊಂಡು ಬಂದಿದ್ದ ಪ್ರಾರ್ಥನೆ ಮಾಡುವುದಿಲ್ಲ. ಕಾರ್ಕಳದ ಜನಮನ್ನಣೆಗಳ ಸಂಜೆ ಕರ್ನಾಟಕ ನಂಬರ್ 1 ನೈಪರ ಕಾರ್ಕಳ ಕ್ಷೇತ್ರ ಜನಪ್ರಿಯ ಶಾಸಕರ ಜೊತೆ ಸುನೀಲ್ ಕುಮಾರ್ ನೇತೃತ್ವದ ಸುನೀತಾ ಕೈನಿ ನಮ್ಮ ಭಾಜಪ ಪಕ್ಷಕ್ಕೆ ಸೇರಿದಲ್ಲಿ ಬಂದಿಲ್ಲ. ಈ ಒಂದು ಭಾಜಪ ಪಕ್ಷಕ್ಕೆ ಸೇರಿದ ಸುನೀತಾ ಕೈರಿಗೆ ಆತ್ಮೀಯವಾದ ಅಭಿನಂದನೆ ಕೊಡಬೇಕ. ನನ್ನವರಿಗೆ ಹಿರಿಯ ಕಾರ್ಯಕರ್ತೆ ನಮ್ಮ ಗಿರೀಶ್ ಮೇರಣ ಒಂದು ನೇತೃತ್ವದ ಅಣ್ಣು ಮಕ್ಕೀಜ ಪಿಲ್ಯ ದೇಮಂತ್ರ ನನ್ನ ಈರೆಲ್ಲ ಒಂಜಿ ಸಂದರ್ಭ ನಮ್ಮ ವೇದಿಕೆ ಈರಿನ ನಮ್ಮ ಬಿಜೆಪಿಗೆ ಸೇರ್ಪಡೆ ಮಾಡ್ತಾರೆ. ಇತರ ಕಾಂಗ್ರೆಸ್ ಹಿಡಿತಾರೆ. ನಮ್ಮಲ್ಲಿ ಹಳದಂಗಡಿ ಗ್ರಾಮ ಮಂಡಲ ಪಂಚಾಯತ್ ಇಪ್ಪನಾಗ ಸದಸ್ಯರಾದ ಗುರುವಪ್ಪ ಪೂಜಾರಿ ಮೇರ್ ನಮಗೆ ಶೇಖರ ಪೂಜಾರಿ ಸದಸ್ಯರಾದ ಕಾಂಗ್ರೆಸ್ ಹಿಡಿತಾರೆ. ಆ ನಮಗೆ ಉಮೇಶ್ ಪೂಜಾರಿ ಹೆಣ್ಕಲ ಹೊಸಮನೆ ಬೇಮಂತ ಈರ್ಲ ಉಳ್ಳಾರೆ ಈರ್ಲ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಈರ್ನ ಬೆರಿಯ ಸುಮಾರು ಜನ ಜವನಿರ್ಲಿರ ಪಟ್ಟೇನೆ ಇಷ್ಟಪಡುತ್ತೆ ಬಿಜೆಪಿಗೆ ಸೇರ್ಪಡೆ ಅಂತ ಉಮೇಶ್ ಹಿರಿಗಳ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ.
ಅಂಚನೆ ನನ್ನೂರಿ ನಮ್ಮೊಟ್ಟುಗಳರೆ ಬರ್ರ ನಮ್ಮೊಟ್ಟಿಗೂ ಇಚ್ಛೆ ಪಡುತ್ತಾರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂಜಿತ ಸತೀಶ್ ತಾಮನ್ ಕರ್ಪಿಲ್ಲ ಅರೆ ನಮ್ಮ ಕಾರ್ಯಕ್ರಮ ನನ್ನ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ಭಾಜಪ ಯೋಜಿ ಪಕ್ಷಕ್ಕೂ ಸೇರಲರಿ ಆರೆಗಳ ಆತ್ಮೀಯವಾದ ಸ್ವಾಗತ ಕರುವುದಿಲ್ಲ. ಮುಂದಿನ ಅವಕಾಶ ಕಾರ್ಕಳ ಶಾಸಕರಿಗೆ. ವೇದಿಕೆ ಮೇಲೆ ತುಳುನ ಕನ್ನಡ ವೇದಿಕೆ ಮಿತ್ತು ಉಪಸ್ಥಿತರಿಪ್ಪುನಂಚಿತ್ತ ಹಿರಿಯರನಂಚಿತ್ತ ಪ್ರಭಾಕರ್ ಬಂಗೇರ್ರೆ ಎಲ್ಲಂಜಿ 15ನೇ ತಾರೀಕಿಗೆ ಎನ್ನೊಟ್ಟಿಗೆ ಮುಲ್ತು ವಿಧಾನಸಭೆಗೆ ಬರ್ಪುನಂಚಿತ್ನ ಹರೀಶ್ ಪೂಂಜರ ವೇದಿಕೆ ಮಿತ್ತು ಉಪಸ್ಥಿತರಿಪ್ಪುನಂಚಿತ್ನ ಪಕ್ಷದ ಮಾತ ಹಿರಿಯ ಪದಾಧಿಕಾರಿಲೆ ಈ ಸಮಾವೇಶ ಭಾಗವಹಿಸನಂಚಿತ್ನ ಎನ್ನ ಮಾತ ಆತ್ಮೀಯ ಬಂಧುಲೆ 18ನೇ ತಾರೀಕಿಗೆ ನಡೆದೋನಿಪ್ಪುನಂಚಿತ್ನ ವಿಧಾನಸಭೆದ ಚುನಾವಣೆದ ಪ್ರಚಾರದ ಕಾವು ಮಲ್ಲ ಪ್ರಮಾಣದ ರಾಜ್ಯಾದ್ಯಂತ ಆರಂಭ ಆತಂಡೆ. ಈ ವರ್ಷ ದಾಯಿಗೆ ಬಿಜೆಪಿಗೆ ಓಟು ಕೊರಡು ಅನ್ಪುನಂಚಿತ್ನ ಬೇತೆ ಬೇತೆ ಸಂಗತಿಲು ನಮ್ಮನ್ನ ನಡುಟ್ಟು ಚರ್ಚೆ ಆವೊಂದುಂಡು. ಈ ಬಾರಿ ಬೆಳ್ತಂಗಡಿ ಹಿಡಿದು ಎನ್ನ ಕಿರಿಯ ಸಹೋದರಿ ಆಯನಂಚಿತ್ನ ಯುವಕೆ ಹರೀಶ್ ಪೂಂಜೆ ನಮ್ಮನ ಅಭ್ಯರ್ಥಿ ಒರಿ ಜವಾನನೇ ಸಾಮಾಜಿಕ ಕಳಕಳಿ ಇಪ್ಪುನಂಚಿತ್ನ ಒರಿ ಯುವಕನೇ ಈ ಬಾರಿ ಗೆಂದಾದ ಕೊರ್ಪುನಂಚಿತ್ನ ಬಾರಿ ಮಲ್ಲ ಜವಾಬ್ದಾರಿ ನಿಖಿಲ ಮಾತರ್ನ ಮಿತ್ತು ಉಂಡು ನೆನ್ನುವೆ. ಇನಿ ಒಟ್ಟಾರೆ ಚುನಾವಣೆದ ವಾತಾವರಣ ದಿನದ ಬಕ್ಕ ಬದಲಾವೊಂದುಂಡು. ಕರಿನ 5 ವರ್ಷದ ಅವಧಿಡೆ ಕರ್ನಾಟಕ ಇತ್ತಿನಂಚಿತ್ತ ಸಿದ್ದರಾಮಯ್ಯರ ಸರ್ಕಾರ ಎಂಚ ಆಳ್ವಿಕೆ ಮಂದಣೆ ಪಂಡದಿಕ್ಕಲು ಮಾತೆಲ್ಲ ತೂತಾರೆ. ಯಾನರಿ ಶಾಸಕ ಆದೆ ಬಾರಿ ಕೈತಲಡ ಆಡಳಿತನ ತೂತಿನಾಯೆ ಜನಸಾಮಾನ್ಯರಿಗೆ ಅನುಕೂಲ ಆವನಿಪ್ಪುನಂಚಿತ್ತ ಒವೇ ರೀತಿಯ ಆಡಳಿತ ಈ ಸರ್ಕಾರದ ಕಾಲಘಟ್ಟದ ಆತಿಜಿ ಕರ್ನಾಟಕ ತುಯಿನಂಚಿತ್ತ ಅತ್ಯಂತ ಅವರಿ ದುರಂಕಾರಿ ಮುಖ್ಯಮಂತ್ರಿ ಏರೆಂದುಕೊಂಡ ಸಿದ್ದರಾಮಯ್ಯರೇ ಇಂಚಿತ್ತ ದುರಂಕಾರದ ಮುಖ್ಯಮಂತ್ರಿನ ಕರ್ನಾಟಕ ಏಪಲ ತೂತಿಜಿ 5 ವರ್ಷದ ಅವಧಿಡೆ ಈ ಸರ್ಕಾರ ಕೊನೆಂಚಿತ್ತ ಯೋಜನೆಲೆ ಐತ ಮಂತ್ರಿಮಂಡಲದ ಸಚಿವರೇ ನಡತೊಂದೆಂಚಿತ್ತ ರೀತಿ ಉನ್ನೇನು ಪೂರ ನೆನಪು ಮಂತೊಂದು ಎಲ್ಲಂಜಿದ ಚುನಾವಣೆ ನಿಖಿಲ್ ಬಿಜೆಪಿಗೆ ಸಹಕಾರ ಮನ್ಪೋಡು ಪರಂಚಿತ್ತ ವಿನಂತಿಯನ್ನ ಆರಂಭದ ದಿನಟೆ ಈ ಸರ್ಕಾರದ ಬಗ್ಗೆ ನಿರೀಕ್ಷೆ ಇತ್ತಡೆ ವರಿ ಜವಾಬ್ದಾರಿತ ಆಯನಂಚಿತ್ತ ಅವರಿ ಮುಖ್ಯಮಂತ್ರಿ ಅನುಭವಿ ಮುಖ್ಯಮಂತ್ರಿ ಎಂಕೆ ಕೊಂಚ ಎಡ್ಡೆ ಆಡಳಿತ ಕೊರ್ಪೇರೆ ಮಾತರೆಲ್ಲ ಒಟ್ಟು ಮಂತು ಕೊನಪೇರೆ ಪರಂಚಿತ್ತ ಭಾವನೆ ನಮ್ಮನ್ನ ಮನಸ್ಸಿಡಿತ್ತಡೆ ಪ್ರತಿ ಸಂದರ್ಭ ಈ ಸರ್ಕಾರ ನಡತೊಂದೆಂಚಿತ್ತ ರೀತಿ ಎಂಚ ಬಹುಸಂಖ್ಯಾತ ಹಿಂದುಳ ಭಾವನೆಗೆ ಧಕ್ಕೆ ಕನಪುನಂಚಿತ್ತ ಏತ್ ಘಟನೆ ಈ ಸರ್ಕಾರ ನಡತಿಜಿ ಸ್ವಾಭಿಮಾನ ಇಪ್ಪುನಂಚಿತ್ತ ಒವೇ ಹಿಂದೂ ಈ ವರ್ಷ ಕಾಂಗ್ರೆಸ್ ಓಟು ಕೊರ ಸಾಧ್ಯ ಇಜ್ಜಿ ಆತ ಮಲ್ಲ ಪ್ರಮಾಣದ ಹಿಂದೂ ಸಮಾಜಕ್ಕೆ ಅಪಮಾನ ಮನ್ಪುನಂಚಿತ್ತ ಪ್ರಕ್ರಿಯೆ ಈ ಸರ್ಕಾರದ ಮುಖಾಂತರ ನಡೆದಿದೆ. ಬೆಳಗಾವಿ ಅಧಿವೇಶನ ಆರಂಭ ಆದಿತ್ತಡೆ ಯಾನ ಅಧಿವೇಶನ ಪ್ರಶ್ನೆ ಕೇಂಡ ಮಂಗಳೂರದ ಆಸುಪಾಸಡೆ ಕೆಲವು ತಿಂಗಳ ದಿನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಯಾಸೀನ್ ಭಟ್ಕಳ
ಕುಡ್ಲಾಡ ಬತ್ತು ಪೋದಿತ್ತೆ ಒವ್ವ ಅಪಾರ್ಟ್ಮೆಂಟ್ ವಾಸ ಇತ್ತೆ ಅಲ್ಪ ಏನಾರೆಗೆ ಕಾರ್ ಕೊಡ್ದಿದ್ದಾರೆ ಓಡಾಟ ಬಂತೋನಿತ್ತೆ ಅಂದು ಪಂಡದ ಕೇಂದ್ರ ಸರ್ಕಾರ ಗೊತ್ತಾದ ಕೇಂದ್ರ ಸರ್ಕಾರ ಆ ತನಿಖೆಗೋಸ್ಕರ ಕುಡ್ಲಾಗ ಬತ್ತಿತ್ತಂಡೆ ಯಾನ ವಿಧಾನಸಭೆ ಅಧಿವೇಶನ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಯಾಸೀನ್ ಭಟ್ಕಳೆ 4 ತಿಂಗಳು ಕುಡ್ಲಾಡ ವಾಸ ಇಪ್ಪುವೆ ಆಯ್ಕೆ ಯಾರ ಗಾಡಿ ಕೊರ್ಪೇರೆ ಯಾರ ಮೊಬೈಲ್ ಕೊರ್ಪೇರೆ ನಾಡ ಕುಡ್ಲದ ಪೊಲೀಸರ ದಾದಮಂತೋನಿದ್ದಾರೆ ಕರ್ನಾಟಕದ ಗುಪ್ತಚರ ಇಲಾಖೆ ದಾದಮಂತೋನಿತ್ತಡೆ ಕುಡ್ಲಾಡ ಯಾಸೀನ್ ಭಟ್ಕಳೆಗೆ ಏನೇನು ಸಹಕಾರ ಮಂತೀನಿ ಪಂಡದೆ ಯಾನ ಪ್ರಶ್ನೆ ಕೇಂದ್ರ ವಿಧಾನಸಭೆ ಬಂದುಲೆ ಮುಖ್ಯಮಂತ್ರಿ ಉತ್ತರ ಕೊರ್ಪೇರೆ ಯಾಸೀನ್ ಭಟ್ಕಳ ಅಂದ್ಪಂಡ ಏರಿ ಎಂದೆ ತಮಾಷೆದ ವಸ್ತು ಅತ್ತೆ ವಿಧಾನಸಭೆ ವರಿ ಶಾಸಕ ಯಾಸೀನ್ ಭಟ್ಕಳನ ಬಗ್ಗೆ ಭಯೋತ್ಪಾದನಾ ಚಟುವಟಿಕೆದ ಬಗ್ಗೆ ಯಾನ ಪ್ರಶ್ನೆ ಕೇಂದ್ರಾಗ ಯಾಸೀನ್ ಭಟ್ಕಳ ಏರು ಎಂದು ಕೇಂದ್ರಂಚಿದ್ದವರಿ ಮುಖ್ಯಮಂತ್ರಿ ನನ್ನ 5 ವರ್ಷ ಬರೋಣ ಕರ್ನಾಟಕಡೆ ಒಂದು ಚರ್ಚೆದ ವಿಷಯ ಭಯೋತ್ಪಾದನದ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಆಲೋಚನೆ ನಿಜ ಮಾನ್ಯ VS ಆಚಾರ್ಯ ಸಚಿವರಾದಿಪ್ಪರಂಚಿದ್ದ ಸಂದರ್ಭಡೆ ಕರ್ನಾಟಕ ಇದ್ದಿರಂಚಿದ್ದ ಯಡಿಯೂರಪ್ಪರ ನೇತೃತ್ವದ ಸರ್ಕಾರ ಗೋಹತ್ಯೆ ನಿಷೇಧದ ಕಾನೂನು ಬಗ್ಗೆ ಒಂದು ಕಾನೂನು ಕರೆದಿತ್ತ ನಮ್ಮ ಏಕಾಏಕಿ ಆದ ಈ ಸರ್ಕಾರ ವಾಪಸ್ ತೆಗೆದುಕೊಂಡ ಕಾನೂನನ್ನು ವಾ ಕಾರಣಕ್ಕೆ ಗೋಹತ್ಯದ ನಿಷೇಧದ ಕಾನೂನು ವಾಪಸ್ ಬರ್ತಂಡೆ ವರಿ ಜವಾಬ್ದಾರಿಯುತವಾದಂಚಿದ್ದವರಿ ಮುಖ್ಯಮಂತ್ರಿ ಆಜಿಕೋಟಿ ಜನಕ್ಲೇನ ಒಟ್ಟು ಮಂತು ಕೊರೋನಾಯನಂಚಿದ್ದವರಿ ಮುಖ್ಯಮಂತ್ರಿ ఆయన ಹೇಳಬೇಕ ಇಡೀ ಕರ್ನಾಟಕದ ಜನ ಒಂಜಿನ್ ಪಣದ ಆಲೋಚನೆ ಮನ್ಪಡು ವರಿ ಮುಖ್ಯಮಂತ್ರಿ ಸ್ವತಃ ಹೇಳಿಕೆ ಕೊರ್ಪೇರೆ ಯಾರು ಪೆತ್ತಳ ಮಾಸ ತಿನ್ಪೆ ನಿಕ್ಕ ದಾನ ಮನ್ಪಾರಂದೆ ಕರ್ನಾಟಕ ಜನಕ್ಕಲ ಆಲೋಚನೆ ಮನ್ಪಡು ಬಂದಿಲ್ಲ ಯಾನ ಬೆಳ್ತಂಗಡಿದ ಜನರ ಕಡೆ ವಿನಂತಿ ಮಂತಂದಿಲ್ಲ ಗೋಮಾಂಸ ತಿನ್ಪುನಂಚಿತ್ತ ಮುಖ್ಯಮಂತ್ರಿ ಕರ್ನಾಟಕದ ಬರೋಣ ಗೋಪೂಜೆ ಮನ್ಪುನಂಚಿತ್ತ ಯಡಿಯೂರಪ್ಪರ ಸರ್ಕಾರ ಕರ್ನಾಟಕದ ಬರೋಣ ಒಂದು ಚರ್ಚೆ ಆವಡೋ ಇಲ್ಲಿ ಏರ್ನ ಆಲೋಚನೆ ಮುಖ್ಯಮಂತ್ರಿನ ವರಿ ಸ್ವತಃ ಮುಖ್ಯಮಂತ್ರಿ ಆಜಿಕೋಟಿ ಜನಕ್ಕೆಲ್ಲ ಭಾವನೆ ಧಕ್ಕೆ ಕರೆತಿದೆ ಯಾರು ಬೆತ್ತದ ಮಾಸ ತಿನ್ಪೆ ಅಂತ ಬಂಡೇರ ನಾಡ ಇನ್ನು ಕಾಂಗ್ರೆಸ್ಗೆ ಹಿಂದಲು ಓಟು ಕೊರೋಣ ಆಲೋಚನೆ ಮನ್ಕೊಡತ್ತೆ 24 ಜನ ಕಾರ್ಯಕರ್ತರನ್ನು ಕಳವನ್ನ ನಾಡೆಂಕಲೆ ಪ್ರತಿ ಹಂತಡಿ ಸರ್ಕಾರ ನಡತನೆಂಚಿದ್ದ ರೀತಿ ಅಂಚೈನಿ ಕಾರ್ಯಕರ್ತರನ್ನ ಹತ್ಯೆ ಆನಾಗ ಈ ಸರ್ಕಾರ ಪಾತರುಜಿ ಹಿಂದುಲ ನರಮೇಧ ಆನಾಗ ಈ ಸರ್ಕಾರ ಉತ್ತರ ಕೊರ ತಯಾರಿಜಿ ಯಾನ ಮಾತ ಕೊಡಿಡ್ಲ ಪನೊಂದಿಪ್ಪ ಯಾನ ಈ ಸಭೆಟ್ ವಿನಂತಿ ಮನ್ಪೆ ಜನಕ್ಲೆಡ ಒರಿಯರಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯ್ನಿ ಒವ್ವ ಕಾಡು ನಡಟ್ಟು ಒವ್ವ ಗುಡ್ಡದ ನಡಟ್ಟು ಹತ್ತೆ ಏನ ಜನ ಓಡಾಡೋದಿನ ಪ್ರದೇಶದ 10 ಕಾರ್ಯಕರ್ತರನ್ನ ಹತ್ಯೆ ಆಯ್ನಿ ಪುಲ್ಯನ ಆಜಿವರಕ್ಕೆ ಮೂಡುಬಿದಿರೆದ ಬಸ್ ಸ್ಟ್ಯಾಂಡ್ ಹತ್ಯೆ ಆಯ್ನಿ ಪ್ರಶಾಂತ್ ಪೂಜಾರಿನ ಹತ್ಯೆ ಬಯ್ಯಡ ಆಜಿಯರ 7 ಗಂಟೆಗೆ ಬಂಟ್ವಾಳದ ಬಸ್ ಸ್ಟ್ಯಾಂಡ್ ಕೈತಲೆ ಶರತ್ ಮಡಿವಾಳನ ಹತ್ಯೆ ಆಯ್ನಿ ಕೊಡಗು ಬಸ್ ಸ್ಟ್ಯಾಂಡ್ ಕೈತಲೆಡ ಕುಟ್ಟಪ್ಪನ ಹತ್ಯೆ ಆಯ್ನಿ ಬೆಂಗಳೂರು ರುದ್ರೇಶನ ಹತ್ಯೆ ಆಯ್ನಿ ಶ್ರೀನಿವಾಸನ ಹತ್ಯೆ ಆಯ್ನಿ ಜನಬಿಡದ ಪ್ರದೇಶಡೆ ಜನಕಲಿಪ್ಪನ ಪ್ರದೇಶಡೆ ಬಸ್ ಸ್ಟ್ಯಾಂಡ್ ಜನಕಲಿಪ್ಪನ ಪ್ರದೇಶಡೆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮನ್ಪೋಡ ನಾಡ ಅಕ್ಕಳಿಗೆ ಧೈರ್ಯ ಏರ್ನ ಸ್ವಾಮಿನಿ KFT PFI ಕಾರ್ಯಕರ್ತರನ್ನ ಪಿರಾವಡಿಪ್ಪನ ಏರಿನಿ ಈ ಸರ್ಕಾರ ಬತ್ತಿನ ಕೂಡ್ಲೆಗೆ 1,000 ಹೆಚ್ಚು ಜನಕ್ಕೆಲ್ಲ ಮಿತ್ತೆ KFT PFI ಕಾರ್ಯಕರ್ತರನ್ನ ಕೇಸ್ ವಾಪಸ್ ತೆತ್ತೀನಿ ಒಂದೇ ಸರ್ಕಾರ ಆ ಕೇಸ್ ತೆತ್ತಿನ ವಾಪಸ್ ಮರುದಿನ ಈ ಕರ್ನಾಟಕದ ಗಲಾಟೆ ಎಲ್ಲ ಪ್ರಾರಂಭ ಆಗ್ತಿದ್ದಾನೆ 24 ಜನ ಕಾರ್ಯಕರ್ತರನ್ನ ಹತ್ಯೆ ಮಾಡಲ್ಲ ಈ ಸರ್ಕಾರ ಇನಿ ಪಾತ್ರ ತಯಾರಿಸಿ ಕರ್ನಾಟಕದ 7 ಜನ ರೈತರನ್ನ ಆತ್ಮಹತ್ಯೆ ಮಾಡೆ 3,500 ಜನ ರೈತರನ್ನ ಆತ್ಮಹತ್ಯೆ ಮಾಡೆ ಈ ಸರ್ಕಾರಕ್ಕೆ ಜವಾಬ್ದಾರಿ ಉಂಟೈನಿ ಈ 5 ವರ್ಷದ ಅವಧಿಡೆ 4,000 ಪೊಂಜಾಕಲ ಮಿತ್ತ ಅತ್ಯಾಚಾರ ಆಡೆ ಇನ್ನು ಸರ್ಕಾರ ಉಂಡ ಮೂಲ ಬೆಂಗಳೂರು ಕರ್ನಾಟಕಡೆ ಕಾಂಗ್ರೆಸ್ ಬೆಂಬಲಿಗರ ಕಾಂಗ್ರೆಸ್ ಶಾಸಕರನ್ನ ಜೋಕೋಲಿ ನಡತನಂಚಿದ್ದ ರೀತಿ ಅಂಚ
ಸುಳ್ಳಿಯಾಡು ಏರಾವರಿ ಡಿ.ಕೆ. ಶಿವಕುಮಾರ್ಗೆ ಎಂಕೆ ಕರೆಂಟ್ ಇಚ್ಚಿ ಇಂದು ಫೋನ್ ಮಂತಡ ಮನದಾನಿ ಒಡಿಲ್ದೆತ್ತದ ತಿರ್ತು ಬತ್ತದ ಪೊಲೀಸ್ ತಕ್ಕಲ ಅರೆಸ್ಟ್ ಮಂತಂ ಪೋಪೇರಿ ಆರಿಸಿನ ಮಗೆ ನಲಪಾಡ್ ಬೆಂಗಳೂರು ವಿದ್ವತ್ತಿನ ಮಿತ್ತು ದಾಳಿ ಮಂತದ ಪರಿಸ್ಥಿತಿ ಇಂಚಿನಾಂಡ ಶಿವರಾಜ್ ತಂಗಡಿಗಿನ ಘಟನಾ ನೆನಪುಂಡ ಇಂಕ್ಲೆಗೆ ವಿನಯ್ ಕುಲಕರ್ಣಿನ ಕುಂಡಾಲ ನಮನ ಜಿಲ್ಲಾ ಪಂಚಾಯಿತಿ ಸದಸ್ಯರ ಹತ್ಯೆ ಮಂತಿನ ನೆನಪು ಬೋಣ ಇಂಕ್ಲೆಗೆ ಈ ಸರ್ಕಾರದ ಏರೆಗಳ ನೆಮ್ಮದಿ ಇಜ್ಜೀನಿ ಬದುಕುನ ಭಯದ ವಾತಾವರಣ ಪೋಡಿಗೆದ ವಾತಾವರಣ ಕರ್ನಾಟಕದ ಬದುಕುನಂಚಿತ್ತ ವಾತಾವರಣ ಇನಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸರ್ಕಾರದ ರಕ್ಷಣೆ ಇಜ್ಜಿ ರಶ್ಮಿನ ಮಿತ್ತಾಯಿನಂಚಿತ್ತ ಅಲ್ಲೇ ನಮ್ಮನ ಉಡುಪಿ ಜಿಲ್ಲಾಧಿಕಾರಿಗಳ ಮಿತ್ತಾಯಿನಂಚಿತ್ತ ಅಲ್ಲೇ ಗಣಪತಿನ ಆತ್ಮಹತ್ಯೆ ಕಲ್ಲಪ್ಪ ಹಂಡಿಬಾಗಿನ ಆತ್ಮಹತ್ಯೆ ವಾ ಸರ್ಕಾರಿ ಅಧಿಕಾರಿಗೆ ಈ ಸರ್ಕಾರದ ರಕ್ಷಣೆ ಉಂಡಿನಿ ಉಂದಿನ ಪೂರ ಆಲೋಚನೆ ಮಂತೊಂದು ಎಲ್ಲಂಜಿದ ಚುನಾವಣೆಗೆ ನಿಕ್ಕಲಿ ಬಿಜೆಪಿಗೆ ಸಹಕಾರ ಮನ್ಕೊಡು ಪನಚಿತ್ತ ವಿನಂತಿಯನ್ನ ಭಾರಿ ಆಶ್ಚರ್ಯ ಪಡೆಂಕೆ ಬಿಜೆಪಿದ ಸರ್ಕಾರದ 5 ವರ್ಷ ಎಂಕಲ ಆಳ್ವಿಕೆ ಮಂದ ಕರ್ನಾಟಕಡೆ 5 ವರ್ಷ ಎಂಕಲ ಆಡಳಿತದ ಕಾಲಡೆ ಒವ್ವಾಂಡ ಜಾತಿಗೋಸ್ಕರ ಒಂದು ಯೋಜನೆ ಕೊಡ್ತಾನೆ ಎಂಕಲೆ ಯಾನ್ ಮೂಲಿಪುರಂಚಿತ ಮಾತಾಡ ನೆನಪನ್ಪುನಾತೆ 5 ವರ್ಷ ಯಡಿಯೂರಪ್ಪರ ನೇತೃತ್ವ ನಮ್ಮ ಸರ್ಕಾರ ಮಂತಿದ್ದ ಬಿಜೆಪಿದ ಸರ್ಕಾರ ಒವ್ವಾಂಡ ಯೋಜನೆ ಒಂದು ಜಾತಿಗೋಸ್ಕರ ಕೊರಿಯನ ಬಂದಲೆ ಎಂಕಲೆ ಭಾಗ್ಯಲಕ್ಷ್ಮಿ ಯೋಜನೆ ಜಾತಿಗೋಸ್ಕರ ಕೊರಿಯತ್ತ ಏರಿ ಇಲ್ಲಡಿ BPL ಕಾರ್ಡ್ ಪೊಣ್ಣು ಮಗಲ್ ಪುಟ್ಟವೇನ ಹಾಕ್ಲಿಕ್ಕೆ ಭಾಗ್ಯಲಕ್ಷ್ಮಿ 1 ಲಕ್ಷ ರೂಪಾಯಿದ ಬಾಂಡೆ 25 ವರ್ಷ ಆಯ್ನಕ್ಲೆಗೆ ಸಂಧ್ಯಾ ಸುರಕ್ಷಾ ಜಾತಿಗೋಸ್ಕರ ಸಂಧ್ಯಾ ಸುರಕ್ಷಾ ಶಾಲೆ ಪಾಪನ ಜೋಕ್ಲೆಗೆ ಸೈಕಲ್ ಜಾತಿಗೋಸ್ಕರ ಕೊರ್ನೆತ್ತು ಮಾತಾ ಜೋಕ್ಲೆಗೆ ಸೈಕಲ್ ಕೊರಿಯ 1% ಬಡ್ಡಿ ಸಾಲ ಕೊರ್ನಿ ಒಂದು ಜಾತಿಗೋಸ್ಕರ ಮಾತಾ ರೈತರೇ ಕೊರಿಯ ಪೇರೆಗೆ 2 ರೂಪಾಯಿ ಸಬ್ಸಿಡಿ ಜಾತಿಗೋಸ್ಕರ ಕೊರ್ನೆತ್ತು ಮಾತರೆಗಳ ಕೊರಿಯ ಬಿಜೆಪಿದ ಸರ್ಕಾರದ ಕೊರ್ನೆಂಚಿದ್ದ ಯೋಜನೆ ಇಡೀ ಕರ್ನಾಟಕದ ಜನಕಲ್ಯಾಣದ ಯೋಜನೆಯಲ್ಲಿ ಹಣ ಇನಿ ಸರ್ಕಾರ ಮಂತೋನಿ ಪುರಿಂಚಿನ ಪ್ರತಿ ಯೋಜನೆಯಲ್ಲಿ ಒಂದೊಂದು ಜಾತಿಗೋಸ್ಕರ ಯೋಜನೆ ಶಾದಿ ಭಾಗ್ಯದ ಯೋಜನೆ ಕೇವಲ ಮುಸಲ್ಮಾನರಿಗೆ ಪ್ರವಾಸ ಭಾಗ್ಯದ ಯೋಜನೆ ಶಾಲೆಡ ಪೋಪನ ಒಂದು ಜಾತಿದ ಜೋಕ್ಲೆಗೆ ಮಾತ್ರ ಕೆತ್ತಿ ಕೊರ್ಪನಂಚಿತ ಯೋಜನೆ ಒಂದು ಜಾತಿದ ಜೋಕ್ಲೆಗೆ ಮಾತ್ರ ಪತ್ರಕರ್ತರಿಗೆ ಒಂದು ಕಿಟ್ಟು ಕೊರ್ಪನ ಯೋಜನೆ ಒಂದು ಜಾತಿದ ಕ್ಲೈ ಮಾತ್ರ ಪ್ರತಿ ಯೋಜನೆಯನ್ನು ಜಾತಿದ ಮುಖಾಂತರ ಕೊರ್ಪನಂಚಿತ ಪರಂಪರೆ ಸಿದ್ದರಾಮಯ್ಯ ಪ್ರಾರಂಭ ಮಾಡ್ತಾರೆ ಇಡೀ ಕರ್ನಾಟಕನ ಒಟ್ಟು ಮನ ಕೊರಪನಂಚಿತ ಪ್ರಯತ್ನ ಮಂದಿಜರಿ ಉದಯನಿ ಆಲೋಚನೆ ಮನ್ಪಡಾತನ ಬಂದುಲೆ ನಮ್ಮ ಇನ್ನು ಬಿಜೆಪಿ ಸರ್ಕಾರ ಕೊರ್ನೆಂಚಿತ ಯೋಜನೆಲೆ ಹಳ್ಳಿ ಹಳ್ಳಿಗೆ ಮುಟ್ಟುದು ನೀನಿ ಇತ್ತ ಎಂಕಲ್ ಬರಂದಿಲ್ಲ ನಮ್ಮನ ಸರ್ಕಾರ ಬರಡ ಕರ್ನಾಟಕಡೆ ನಮ್ಮ ಕೊರ್ನೆಂಚಿತ ಪ್ರಣಾಳಿಕೆದ ನಾಲೇನ ಅಂಶಲನೇಕಲ್ ನೆನಪು ಒಂದು ಇಲ್ಲ ಇಲ್ಲಗಬಹುದು ಬರಡಾತನ ಕಾರ್ಯಕರ್ತರೆ ದಾದಾ ಎಂಕಲ ಪ್ರಣಾಳಿಕೆ ಬಂದಿರಂಚಿತ ವಿಷಯ ಇಂಚಿನ ರಾಷ್ಟ್ರೀಕೃತ ಬ್ಯಾಂಕ್ ಡಿಪ್ಪುನಂಚಿತ್ತ 1 ಲಕ್ಷ ರೂಪಾಯಿ ಲೋನ್ ಎಂಕಲ್ ಈ ವರ್ಷ ಮನ್ನಾ ಮನ್ಪೋಯ ನಮ್ಮ ಸರ್ಕಾರ ಬತ್ತಣ 500 ರೂಪಾಯಿ ಬರೋದಿತ್ತಿನಂಚಿತ್ತ ಸಂಧ್ಯಾ ಸುರಕ್ಷದ ಯೋಜನೆನ 1500 ರೂಪಾಯಿ ಮಂತೊಂದಿಲ್ಲ ನಮ್ಮ ಸರ್ಕಾರ ಬತ್ತಣ BPL ಕುಟುಂಬದ ಓವಾಡ ಪೊಣ್ಣು ಜೋಕ್ಲೆಗೆ ಮದ್ಮೆ ನಡ 25,000 ರೂಪಾಯಿ ದುಡ್ಡು ಮೂಜಿ ಗ್ರಾಮದ ಒಂದು ಬಂಗಾರದ ತಾಳಿನ ಕೊರೊಂದಿಲ್ಲ ನಮ್ಮ ಸರ್ಕಾರ ಬತ್ತಣ ಗೋವತ್ಯದ ನಿಷೇಧದ ಕಾನೂನನ್ನು 24 ಗಂಟೆದವಳೆ ಕರಪ ನೆಂಕಲ್ಪಂತ ಪ್ರಣಾಳಿಕೆ ಒಂದು ಬಿಜೆಪಿದ ಪ್ರಣಾಳಿಕೆ ಬಿಜೆಪಿ ಕರ್ನಾಟಕದ ಜನಕ್ಕೆ ಕೊರೊಂದಿಪ್ಪುರಂಚಿತ ವಚನ ಭಾಷಣ ಅತ್ತೆ 5 ವರ್ಷ ಇಂಚಿತ್ತ ಆಡಳಿತ ಕೊರ್ತಾ ಆನಿದ ಕಾಲಘಟ್ಟಡೆ ಇತ್ತ ಕೂಡ ಅವಕಾಶ ಮಂತು ಕೊರ್ಲೆ ಎಂಕಲ್ ಇಂಚಿತ್ತ ಆಡಳಿತ ಕೊರ್ಪ ನಿಕ್ಲಡ ಎದುರು ಬೈದ ಬಂದುಲೆ ಯಾ ನಿಕ್ಲಡ ಈತ ವಿನಂತಿ ಮನ್ಪುನೋ ಬೆಳ್ತಂಗಡಿದ ಆಡಳಿತ ನಿಕ್ಕಲ್ ತೂತಾರೆ ಬೆಳ್ತಂಗಡಿದ ಆಡಳಿತ ಇಂಚ ಉಂಡು ನಿಕ್ಕಲ್ ಮಾತೆಲ್ಲ ಗಮನ ಕೊಡ್ತಾರೆ ಹರೀಶ್ ಪೂಂಜೇವರಿ ಜವಾನೆ ஒரு ಯುವಕೆ ಸಾಮಾಜಿಕ ಚಟುವಟಿಕೆಡೆ ರಾಷ್ಟ್ರೀಯತೆಯ ಚಟುವಟಿಕೆಡೆ ಭಾಗವಹಿಸುವಂತಿಪ್ಪನಂಚಿತ್ತ ஒரு ಯುವಕಗ ಬಿಜೆಪಿ ಈ ವರ್ಷ ಅವಕಾಶ ಕೊಡ್ತುಡು ನರೇಂದ್ರ ಮೋದಿನ ಕಲ್ಪನೆ ಉಂಡು 2022 ಹೊರತುಗು ನವ ಭಾರತದ ನಿರ್ಮಾಣ ಆವಡು ಅನ್ಪನಂಚಿತ್ತ ಕಲ್ಪನೆ ಕೊಡ್ತಾರೆ ನವ ಭಾರತದ ನಿರ್ಮಾಣಕ್ಕೆ ಹಿರಿಯರ ಆಶೀರ್ವಾದ ಯುವಕರ ನೇತೃತ್ವ ಬೋಡಾತನೇನಿ ಐಕೋಸ್ಕರ ಬೆಳ್ತಂಗಡಿ ಹರೀಶ್ ಪೂಂಜನ ವಿನ್ನ ಮಂತ್ ಕೊರ್ಪನಂಚಿತ್ತ ಜವಾಬ್ದಾರಿ ಎಂಕೆಲ್ಲ ಮಾತಾರ ಮಿತ್ತುಂಡು ಯಾನ್ ಇಕ್ಲಡ ಈತೆ ವಿನಂತಿ ಮನ್ಪುನು ಒವ್ವ ಜಾತಿಯ ಲೆಕ್ಕಾಚಾರಲಿ ಒವ್ವ ಸಮುದಾಯದ ಲೆಕ್ಕಾಚಾರಲಿ ಒವ್ವ ರೀತಿಯ ಅಪಪ್ರಚಾರಕ್ಕೆ ನಿಕ್ಕಲು ಬೆಲೆ ಕೊರಂದೆ ಹರೀಶ್ ಪೂಂಜಾನೆ
ಎನ್ನ ಸಹೋದರ ಎಂದು ಪಂಡದ ಬೆಳ್ತಂಗಡಿ ನಿಖಿಲ್ ಮಾತ್ರ ಆಯ್ಕೆ ಮಾಡಿಕೊಡತ್ತೇನೆ. ಕಾರ್ಕಳದವರ ವಿರೋಧ ಪಕ್ಷದ ಶಾಸಕ ಆದ ಕಾರ್ಕಳದ ಎಂಚ ಅಭಿವೃದ್ಧಿ ಚಟುವಟಿಕೆ ಮಂದೆ ಅಂತ ಪಂಡ ನಿಖಿಲ್ ಮಾತ್ರ ಕೈ ತಲಡ್ ತೂತಾರೆ. ಎಂಕೆಲ್ಲ ಸರ್ಕಾರ ಇಜ್ಜಿಯಿಂದ ಆಡಲ್ಲ, ಕೇಂದ್ರ ಸರ್ಕಾರದ ಮುಖಾಂತರ ರಾಜ್ಯ ಸರ್ಕಾರದ ಅಧಿಕಾರಿಗಳ ಇಲಾಖೆದ ಮುಖಾಂತರ ಕಾರ್ಕಳದ ಅಭಿವೃದ್ಧಿ ಚಟುವಟಿಕೆ ಎಂಚಾತ ನೆನ್ಪಂಡ ನಿಖಿಲ್ ತೂತಾರೆ. ಹರೀಶ್ ಪೂಂಜಾ ನಿಖಿಲ್ ಭಿನ್ನ ಮಂತ್ ಕೊರ್ಲೆ ఆయన ಕೈ ಹಿಡಿದು ಬತ್ತೊಂದು ఆయన ವಿಧಾನಸಭೆ ಉಲಾಯಿ ತಿರುಗದೆ ಅಭಿವೃದ್ಧಿ ಚಟುವಟಿಕೆ ಮಂತ್ ಕೊಡ್ತಾನೆ. ಬೆಳ್ತಂಗಡಿ ಕಾರ್ಕಳ ರಡ್ಡ ಅವಳಿ ಕ್ಷೇತ್ರ ಎನ್ನುವ ಎಂಕಲೆ ಈ ಅವಳಿ ಕ್ಷೇತ್ರನೇ ಅಮರ ಜೋಕುಲ್ ಅಂತ ಪಂಡಿದೆ ನಮ್ಮ ರಡ್ಡ ಜನಕ್ಕೆ ನಿಖಿಲ್ ಭಿನ್ನ ಮಂತ್ ಕೊಡ್ತಾನೆ. ಕಾರ್ಕಳ ಎಂಚ ಅಭಿವೃದ್ಧಿ ಚಟುವಟಿಕೆ ದುಂಬು ಪೋಂದುಂಡ ಅವೇ ರೀತಿಯ ಅಭಿವೃದ್ಧಿ ಚಟುವಟಿಕೆ ಆವಡೊಂದಾಡ ಹರೀಶ್ ಪೂಂಜಾನ್ಲ ನಿಖಿಲ್ ಮಾತಾಡಲ್ಲ ವಿನ್ನ ಮಂತ್ ಕೊರಡು ಅನ್ಪಂಚಿತ್ತ ವಿನಂತಿನ ಮಂತೊಂದು ನಿಖಿಲ ಸಂಬಂಧದ ಕೆಲ ನಿಖಿಲ ಕುಟುಂಬದ ಕೆಲ ಇರಾಣ ಕಾರ್ಕಾಡ್ ಇತ್ತರಡ ಎಂಕ್ಲ ಓಟು ಕೊರಡು ನಿಖಿಲ್ ಮಾತಾಡಲ್ಲ ಅವೆಲ್ಲ ವಿನಂತಿ ನಿಖಿಲ್ ಮಾತಾಡಲ್ಲ ಮನ್ಕೊಡು. ಒಟ್ಟಾರೆ 18ನೇ ತಾರೀಕಿನ ಚುನಾವಣೆಗೆ ನನ್ನ 4 ದಿನ ಮಾತ್ರ ಬಾಕಿ ಇಪ್ಪನ ಸಂದರ್ಭ ಬಂದುಲೆ. 4 ದಿನ 5 ವರ್ಷ ಕಾಂಗ್ರೆಸ್ ತಕ್ಕಲ್ ಜನಕ್ಕೆಲ್ಲ ಕೈತಲ್ ಬರ್ಪುಜರಿ ಕಾಂಗ್ರೆಸ್ ತಕ್ಕಲ್ 5 ವರ್ಷ ಓಲಿಪ್ಪೇರಿ ಅಂತ ಗೊತ್ತುಜಿ ಅಣ್ಣ ಕಡೆ ತರಟ ದಿನ ಬಾರಿ ಮಲ್ಲ ಪ್ರಮಾಣ ಕಾಂಗ್ರೆಸ್ ತಕ್ಕಲ್ ಬರ್ಪೇರಿ ಅಪಪ್ರಚಾರ ಬಾರಿ ಮಲ್ಲ ಪ್ರಮಾಣ ನಡಪಣಕಲ್ಲ ಉಂದೇ ವೈಕಲ ಅವಕಾಶ ಕೊರಂದ ಕಾರ್ಯಕರ್ತರ ರಾತ್ರಿ ಪಗೆಲ ನನ್ನ 4 ದಿನ ಎಂಕಲ್ ಬೆನೋಡಾತೇನೆ ನಮ್ಮನ ಹಿತೈಷಿಯಲ್ಲಿ ರಾತ್ರಿ ಪಗೆಲ ನನ್ನ 4 ದಿನ ಓಡಾಟ ಮನ್ಪಡಾತೇನೆ. ಆ ಮುಖಾಂತರ ಬೆಳ್ತಂಗಡಿಡೆ 35 ವರ್ಷದವರಿ ಜವಾನೇನೆ ವಿನ್ ಮಂತ್ ಕೊರಪು ನಂಚಿತ ಒಂದು ಎಡ್ಡ ಅವಕಾಶ ಬೆಳ್ತಂಗಡಿದ ಜನಕ್ಕಾಗಿ ತಿಕ್ಕದೇನೆ ಅಂಜಾದ ಹರೀಶ್ ಪೂಂಜಾನೆ ನಿಖಿಲ್ ಮಾತೆಲ್ಲ ಜಯಮಂತು ಕೊರಡು. ಆ ಮುಖಾಂತರ ಕರ್ನಾಟಕದ ವಿಧಾನಸಭೆ ಒಂದು ಯುವಕನ ಧ್ವನಿ ಬೆಳ್ತಂಗಡಿದ ಮುಖಾಂತರ ಬರ್ಪನೆಗೋಸ್ಕರ ನಿಖಿಲ್ ಮಾತೆರನ್ನ ಸಹಕಾರ ಇಟ್ಕೊಳ್ಳೋ ಅಂತ ಹೇಳುವೆ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ನಮ್ಮ ಚುನಾವಣಾ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರು ಪ್ರಭಾಕರ ಬಂಗೇರಿ ಇವರೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಶಾಸಕರಾಯನ ಸುನಿಲ್ ಕುಮಾರ್ ವೇದಿಕೆ ಮಿತ್ತ ಉಪಸ್ಥಿತರ ಮಾತ ಗಣ್ಯರೇ ಮೂಲ ಸೇರಿನ ಮಾತ ಕಾರ್ಯಕರ್ತ ಬಂಧುಲೆ ಮತದಾರ ಬಂಧುಲೆ ಹೆಚ್ಚ ಪಾತ್ರ ಬಪ್ಪುಜಿ ಎಕಡೆ ದಿಂಚಿ ನಮ್ಮ ಮಾತರನ್ನ ಪಾತ್ರ ಕೇಂದ್ರ ಅಂಚಾದ ಈ ಸರ್ತಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರಡ್ಲ ಕೂಡ ಗೆಂದಡು ಪಂಪನಂಚಿತ್ನ ವಿಶ್ವಾಸನು ವ್ಯಕ್ತಪಡಿಸ ಒಂದುಲ್ಲೆ ಅವು ಮಾತ್ರ ಸುನಿಲ್ ಕುಮಾರ್ ಇತ್ತ ಪಣ್ಲೆಕನೆ ಈ ಒಂದು ಕ್ಷೇತ್ರಗಳನ್ನ ಕೂಡ ಉತ್ತಮ ಅಭಿವೃದ್ಧಿ ಪಡಿಸುವಂಚಿನ ದೃಷ್ಟಿಗೆ ಮುಲ್ಪದ ಅಭ್ಯರ್ಥಿನ ಒಟ್ಟಿಗೂ ಕೆಲಸ ಕಾರ್ಯ ಮಲ್ತದ್ದು ತುಗೆ ಪಬೆ ಪಂಪನಂಚಿನ ವಿಶ್ವಾಸದ ಪಾತ್ರಗಳನ್ನ ಪಣ್ಣೊಂದುಲ್ಲರು ಅಂಚಾದ ನಮ್ಮ ಎಲ್ಲಂಜಿ ಬರ್ಪನಂಚಿನ 18ನೇ ತಾರೀಕಿಗೆ ನಮ್ಮ ಮಾತೆರ್ಲ ಮತದಾನ ಕೇಂದ್ರಕ್ಕೆ ಹೋದು ಭಾರತೀಯ ಜನತಾ ಪಾರ್ಟಿದ ಕಮಲದ ಪೂತ ಚಿಹ್ನೆಗೆ ಮತನ್ನು ಕೊರೆದು ಬಹುಮತಡು ಈ ಒಂದು ಕ್ಷೇತ್ರಡ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಂದದ ಬರ್ಪಿಲೆಕ ನಿಖಿಲಪುರ ಆಶೀರ್ವಾದ ಬೋಡೊಂದು ಮಾತ್ರ ಈ ಸಂದರ್ಭ ಪಣೊಂದು ಎನ್ನ ರೆಡ್ಡ ಪಾತ್ರ ಮುಗಿಪಬೆ. बोलो भारत माता की वंदे वंदे वंदे।